ಅವರಿಗೆ ಸರ್ಕಾರದ ಪರವಾಗಿ ನಾನು ಸಂತಾಪ ಸೂಚಿಸೋದ್ರ ಜೊತೆಗೆ ತಾವೇ ಈಗ ಹೇಳಿದಾಗೆ ಜಾನ್ ಅವರು ಕೇರಳ ಬೇಸಿದ್ದವರು ಕೊಡಗಿಗೆ ಬಂದು ಅಲ್ಲಿಯ ಪ್ಲಾಂಟೇಶನ್ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡು ದೊಡ್ಡ ಪ್ಲಾಂಟರ್ ಆಗಿ ಆನಂತರ ಅಲ್ಲಿಂದ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗಿ ಈ ರಾಜ್ಯದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಬಹುಶಃ ಜಾನ್ ಅವರು ಎಜುಕೇಷನ್ ಫೀಲ್ಡು ಟೂರಿಸಂ ಫೀಲ್ಡಲ್ಲೂ ಬೇಕಾದಷ್ಟು ಇನ್ವಾಲ್ವ್ಮೆಂಟನ್ನು ಇಟ್ಕೊಂಡಿದ್ದಾರೆ ಅಧ್ಯಕ್ಷರೇ. ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ, ಕೊಡಗಲ್ಲಿ ರೆಸಾರ್ಟ್ಸ್ ಎಲ್ಲ ಮಾಡಿ ಟೂರಿಸಂಗೂ ಭಾಳ ಸಹಾಯ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಅವರೇನು ಮಂತ್ರಿಯಾಗಿ ಸೇವೆ ಸಲ್ಲಿಸಿರು ಮತ್ತು ಅಲ್ಲಿಂದ ಬೆಳೆದು ಬಂದರು, ಹೊರಗಡೆಯಿಂದ ಬಂದು ಈ ರಾಜ್ಯದಲ್ಲಿ ಒಂದು ಹುದ್ದೆಯನ್ನು ಅಲಂಕರಿಸೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಆ ಹೋರಾಟ ಮಾಡ್ಕೊಂಡ್ಬಂದು ರಾಜ್ಯ ಸೇವೆ ಮಾಡಿರೋ ಜಾನ್ ಅವರಿಗೆ ನಾನು ಸರ್ಕಾರದ ಪರವಾಗಿ ಸಂತಾಪನ ಸೂಚಿಸ್ತೇನೆ. ಓಕೆ, ಕೆ.ಜೆ. ಜಾರ್ಜ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಟಿ. ಜಾನ್ ಅವರು ಮಾಜಿ ಮಂತ್ರಿಗಳಾಗಿ ವಿಧಾನ ಪರಿಷತ್ತಿನ ಬಹುಶಃ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಈ ಕರ್ನಾಟಕದಲ್ಲಿ ಸೇವೆ ಮಾಡಿದ್ದಾರೆ. ಬಹುಶಃ ನನಗೂ ಅವರಿಗೂ, ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಕೊಡಗಿನಿಂದ. ಅವರು ಆ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಇರಲಿಲ್ಲ, ಆದರೆ ತೋಟ ಮಾಲೀಕರಾಗಿ ಸಾಕಷ್ಟು ವ್ಯಾಪಾರಗಳನ್ನು ಮಾಡಿಕೊಂಡಿದ್ದರು. ಅವರಿಗೂ ನಮಗೂ ನಿಕಟ ಸಂಪರ್ಕ ಇತ್ತು. ಬಹುಶಃ ಒಳ್ಳೆಯ ಒಬ್ಬರು ಸಜ್ಜನರು. ತಮಗೆ ಗೊತ್ತಿದೆ, ಕೊಡಗಿನಲ್ಲಿ ಏನಾದರೂ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಬೇಕಾದ್ರೆ ಪಂಚಾಯತ್ ಲೆವೆಲ್ ಲೋಕಲ್ ಬಾಡೀಸಿಂದ ಆಯ್ಕೆ ಆಗಿದ್ದಾರೆ. ಅಂದರೆ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, CMC ಅವರೆಲ್ಲ ಅವರಿಗೆ ಓಟ್ ಕೊಡಬೇಕಾಗಿತ್ತು. ಕಷ್ಟ ಇತ್ತು. ಆದರೆ ಅವರು ಅಷ್ಟೊಂದು ಪಾಪ್ಯುಲರ್ ಆಗಿದ್ದರಿಂದ ಅವರು ಸುಲಭವಾಗಿ ಗೆದ್ದು ಬಂದಿದ್ದರು. ನಂತರ SM ಕೃಷ್ಣ ಅವರ ಸರ್ಕಾರದಲ್ಲಿ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದರು. ವಿಮಾನಯಾನ, ಬಹುಶಃ ನನಗೆ ಗೊತ್ತಿರೋ ಹಾಗೆ ನಮ್ಮ ಅಂತಾರಾಷ್ಟ್ರೀಯ ಈ ಬ್ಯಾಂಗ್ಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂದರ್ಭದಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಹುಶಃ ಅವರು ಆ ಫೌಂಡೇಶನ್ ಸ್ಟೋನ್ ಹಾಕುವಾಗ ಅವರೇ ಮಂತ್ರಿ ಆಗಿದ್ದರು. ದೊಡ್ಡ ನನಗನ್ನಿಸ್ತದೆ, ರೆಕಾರ್ಡಲ್ಲಿ ನೋಡ್ಕೋಬೇಕು. ಅದರಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಡೀ ಬರೀ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಬಂದುಬಿಟ್ಟು ಸಾಕಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಸಮೇತ ಮಾಡಿದ್ದಾರೆ. ಬಹುಶಃ ಈ ಒಂದು ರಾಜ್ಯಕ್ಕೆ ಸಾಕಷ್ಟು ಕೊಡುಗೆ ಮಾಡಿದ್ದಾರೆ. ಅವರು ನಿಜವಾಗಿ ಒಂದು ಸಂದರ್ಭದಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಯಾಕೆಂದರೆ ಗುಜರಾತ್ ಭೂಕಂಪದ ವಿಚಾರದಲ್ಲಿ ಒಂದು ಹೇಳಿಕೆ ಕೊಟ್ಟುಬಿಟ್ಟು ತಾವು ರಾಜೀನಾಮೆ ಕೊಡುವಂಥ ಸಂದರ್ಭ ಬಂದರೂ ಸಮೇತ ಅಧಿಕಾರಕ್ಕೆ ರಾಜೀನಾಮೆ ಕೊಡುವ ಕೆಲಸ ಸಮೇತ ಅವರು ಮಾಡಿದ್ದಾರೆ. ಬಹುಶಃ ಇಂಥ ಒಳ್ಳೆಯವರೊಬ್ಬರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬದ ಎಲ್ಲ ಸದಸ್ಯರು, ಬಹುಶಃ ಅವರು ಸಮೇತ ಇವತ್ತು ತಮ್ಮ ವ್ಯಾಪಾರದಲ್ಲಿ ಮುಂದುವರಿಸ್ಕೊಂಡು ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರೆಲ್ಲರಿಗೂ ಮತ್ತು ಅವರ ಆತ್ಮ ವೃಂದದವರಿಗೆಲ್ಲರಿಗೂ ಈ ಒಂದು ಅಗಲಿಕೆಯಿಂದ ಆಗುವಂಥ ಒಂದು ದುಃಖವನ್ನು ತಾಳಲಿಕ್ಕೆ ದೇವರು ಅವರಿಗೆ ಶಕ್ತಿ ಕೊಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಓಕೆ. ಕೊನೆಯದಾಗಿ ಬಂಡೆಪ್ಪ ಅವರು. ತಾವು ತಂದಂಥ ಸಂತಾಪ ಸೂಚನೆಗೆ ನನ್ನ ಧ್ವನಿಗೂಡಿಸ್ತಾ ರಾಜ್ಯದ ಮಾಜಿ ಸಚಿವರಾಗಿದ್ದ ಶ್ರೀ ಟಿ. ಜಾನ್ ಅವರು ಏನು 19ನೇ ತಾರೀಕು 10/2 ಮೊನ್ನೆ ತಾನೆ ಅವರು ನಿಧನ ಆಗಿದ್ದಾರೆ. ಇವತ್ತು ನಿಜಕ್ಕೂ ಅವರು ಪೊಲಿಟಿಷಿಯನ್ನೇ ಅಲ್ಲ, ಒಂದು ಉದ್ಯಮಿನೂ ಅವರು, ಇಂಡಸ್ಟ್ರಿಲಿಸ್ಟ್. ಯಾಕಂದರೆ ಸ್ವಲ್ಪ ಒಳ್ಳೆಯ ರೀತಿಯಿಂದ ಸಂಪರ್ಕಿತ್ತು. ಅಷ್ಟೇ ಅಲ್ಲ, ಅವರು ವಿಧಾನ ಪರಿಷತ್ತು ಸದಸ್ಯರಾಗಿ ಹಾಗೂ ರಾಜ್ಯದ ಮೂಲಭೂತ ಸೌಕರ್ಯ ಹಾಗೂ ನಾಗರಿಕ ವಿಮಾನಯಾನ ಸಚಿವರಾಗಿ ನಿರ್ವಹಿಸಿದರು. ಹಾಗಾಗಿ ಅವರ ನಿಧನ ಇವತ್ತು ಅದು ವಿಶೇಷವಾಗಿ ಒಂದು ಮೈನಾರಿಟಿ ಕಮ್ಯುನಿಟಿದಲ್ಲಿ ಅವರು ಗುರುತಿಸ್ಕೊಂಡಿದ್ರು. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಶ್ರದ್ಧಾಂಜಲಿ ಅರ್ಪಿಸಿ ಮಾತು ಮುಗಿಸ್ತೇನೆ. ಓಕೆ, ಬೋಪಯ್ಯ ಅವರು. ಬೋಪಯ್ಯ.
ಈ ಟಿ ಜಾನ್ ಅವರು ಮೂಲತಃ ಪಕ್ಕದ ಕೇರಳ ರಾಜ್ಯದಿಂದ ನಮ್ಮ ಜಿಲ್ಲೆಗೆ ಭಾಳ ವರ್ಷದ ಹಿಂದೆ ಬಂದು ಇಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿ ಅದಾದ ನಂತರ ಸಾಕಷ್ಟು ಉದ್ದಿಮೆಗಳನ್ನು ಮಾಡಿ ಒಂಥರ ಜನಪ್ರಿಯರಾಗಿ ಸಮಾಜದ ಎಲ್ಲ ವರ್ಗದ ಜನರಿಗೂ ಅವರು ಸಹಾಯವನ್ನು ಅವ್ರ ಕೈಯಲ್ಲಿ ಆದದ್ದನ್ನು ಮಾಡಿದ್ರು. ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡು ಮಂತ್ರಿಯಾಗಿ ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇದ್ದರೂ ಕೂಡ ಪಕ್ಷಭೇದ ಮಾಡದೆ ಯಾರೇ ಹೋಗಲಿ ಅವರಿಗೆ ಅವ್ರ ಕೈಲಿ ಏನಾಗುತ್ತೆ ವಿತಿನ್ ಹಿಸ್ ಪರ್ಯೂ ಕೆಲಸ ಮಾಡುವಂಥ ಒಂದು ಸಜ್ಜನ ರಾಜಕಾರಣಿ ಆಗಿದ್ರು. ಆದರೆ ಇತ್ತೀಚೆಗೆ ಒಂದು 2 ವರ್ಷಗಳಿಂದ ಅದಕ್ಕಿಂತ ಹೆಚ್ಚು ಅವರ ಆರೋಗ್ಯ ಸುಧಾರಿಸಲೇ ಇಲ್ಲ. ಒಂದು ಕೆಲವು ಸಲ ಹೋಗಿ ಭೇಟಿ ಮಾಡಿದ್ದು ಇದೆ. ಸುಮಾರು 92 ವರ್ಷಗಳ ಕಾಲ ಬದುಕಿದ್ದಾರೆ. ಉತ್ತಮ ರೀತಿಯಲ್ಲಿ ಕಾಲೇಜು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ವಿಶೇಷವಾಗಿ ಲಿಕ್ಕರ್ ಇದರಲ್ಲೂ ಇದೆ. ಎಲ್ಲವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಂಥ ಒಬ್ಬ ಸಜ್ಜನ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಇದ್ದರು. ಇವತ್ತು ಅವ್ರನ್ನ ಕಳ್ಕೊಂಡಿದೆ. ಅವರ ಕುಟುಂಬದ ಎಲ್ಲ ಇವರು ಡಾಕ್ಟರ್ ಇದ್ದಾರೆ. ಹಾಗೆ ಅವರು ಕೂಡ ಉದ್ದಿಮೆಯನ್ನು ನಡೆಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಸಾವಂತೂ ಎಲ್ರಿಗೂ ಅನಿವಾರ್ಯನೇ. ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಅವರ ಅಗಲಿಕೆ ನಮ್ಮ ಜಿಲ್ಲೆಗೂ ಒಂದು ನಷ್ಟ ಅಂತ ಹೇಳ್ಬೋದು. ಅವರ ಕುಟುಂಬದವರಿಗೂ ನಷ್ಟ ಆಗಿದೆ. ಆ ಎಲ್ಲ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಅವರ ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ಮಾತು ಮುಗಿಸ್ತೇನೆ. ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಿಕೊಡಲಾಗುವುದು. ಪ್ರಶ್ನೋತ್ತರ. ಶ್ರೀಯುತ ರಾಜೇಗೌಡರು. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 252 ಮಾನ್ಯ ಮುಜರಾಯಿ ಸಚಿವರಲ್ಲಿ ಕೇಳ ಬಯಸುತ್ತೇನೆ. ಮುಜರಾಯಿ ಸಚಿವರು ಬದಲಾಗಿ ಕಂದಾಯ ಸಚಿವರು ಉತ್ತರ ಕೊಡ್ತಾರೆ. ಅಶೋಕ್ ಅವರು ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಉಪ ಪ್ರಶ್ನೆಗಳನ್ನು ನಾನು 3 ಪ್ರಶ್ನೆ ಕೇಳಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಮಂಜೂರಾಗದೆ ಬಾಕಿ ಇರುವ ದೇವಸ್ಥಾನ, ಒಟ್ಟು ಮಂಜೂರಾಗಿರೋದ್ರಲ್ಲಿ 5 ದೇವಸ್ಥಾನಗಳು ಮುಜರಾಯಿ ಇಲಾಖೆ ಜಾಗ ಮಂಜೂರಾಗಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು ದೇವಸ್ಥಾನಗಳು ಒಟ್ಟು 287 ಇದೆ. ಹಾಗಾಗಿ ನಾನು ಉಪ ಪ್ರಶ್ನೆ, ಮಂಜೂರಾಗದೆ ಬಾಕಿ ಇರುವ ದೇವಸ್ಥಾನಗಳ ಸಂಖ್ಯೆ ಎಷ್ಟು, ತಾಲೂಕುವಾರು ವಿವರ ನೀಡುವುದು ಅಂತೇಳಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕೇಳಿದ್ದೇನೆ. ಯಾವುದೇ ಪ್ರಕರಣ ಬಾಕಿ ಉಳಿದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಒಂದು ರೀತಿ ಈ ರೀತಿ ಉತ್ತರ ಕೊಟ್ಬಿಟ್ರೆ ಹೇಗೆ ಸನ್ಮಾನ್ಯ ಅಧ್ಯಕ್ಷರೇ? ಯಾಕೆಂದ್ರೆ ತಾವು ಪ್ರಾರಂಭಿಕವಾಗಿ ಘೋಷಣೆ ಮಾಡಿದಿರಿ ಎಲ್ಲ ದೇವಸ್ಥಾನಗಳನ್ನು ಆ ದೇವಸ್ಥಾನದಕ್ಕೆ ಮಂಜೂರು ಮಾಡಿಕೊಡ್ತೀವಿ ಅನ್ನೋ ಮಾತುಗಳನ್ನ ಎಲ್ಲ ಕಡೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಸುಮಾರು 1, 2 ಎಕರೆ, 3 ಎಕರೆ, 4 ಎಕರೆ, 5 ಎಕರೆವರೆಗೂ ಜಾಗಗಳಿದೆ ಇವತ್ತು ಖಾಸಗಿ ದೇವಸ್ಥಾನಗಳಲ್ಲೂ ಕೂಡ. ಬಹಳ ತಲೆತಲೆಯಾಂತರದಿಂದ ಆ ದೇವಸ್ಥಾನಗಳು ಆ ಜಾಗದಲ್ಲಿದ್ದಾವೆ. ಅದರಲ್ಲಿ ಕೆಲವರು ಇದು ಮಾಡಿದ್ದಾರೆ, ತೋಟಗಾರಿಕೆ ಮಾಡಿ ಹೂವಿನ ಗಿಡ ಬೆಳೆಸಿದ್ದಾರೆ, ಫಾರ್ಮ್ ಮಾಡಿದ್ದಾರೆ.
ಕೆಲವರು ತೆಂಗು, ಬಾಳೆ, ಕಾಫಿ, ಅಡಿಕೆ ಇದನ್ನೆಲ್ಲ ಬೆಳೆಸಿದ್ದಾರೆ ಕೆಲವು ದೇವಸ್ಥಾನ ಜಾಗದಲ್ಲಿ. Okay, ಅವೇನಾಗಿದ್ದಾವೆ ಸನ್ಮಾನ್ಯ ಅಧ್ಯಕ್ಷ, ಬಹಳ ಗಂಭೀರವಾದಂತ ವಿಚಾರ ಇದು. ಕೆಲವ್ರು ಏನ್ ಮಾಡಿದ್ದಾರೆ, ಖಾಸಗಿಯವರು ಅದೇ ಜಾಗಕ್ಕೆ ನಮ್ಮನೆ 50, 53, 57 ಅರ್ಜಿ ಕೊಟ್ಕೊಂಡು ಅವ್ರು ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನ ಯಾರು ನಡೆಸ್ತಾ ಇದಾರೆ ಅವರು, ಅದು ಆಗ್ಬಾರ್ದು. ಆ ದೇವಸ್ಥಾನದಲ್ಲಿ ಹೆಸರು ಉಳ್ಕೊಂಡ್ರೆ ಅಟ್ಲೀಸ್ಟ್ ಇನ್ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಇವತ್ತು ಜನ ಒತ್ತಡದಲ್ಲಿರುವಂತ ಸಂದರ್ಭದಲ್ಲಿ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಮನಶಾಂತಿ ಸಿಗ್ತದೆ. ಹಾಗಾಗಿ ಅದನ್ನ ದೇವಸ್ಥಾನದ ಹೆಸರಿಗೆ ತಾವೇನು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಹೇಳಿದಿರೋ ಪ್ರತಿಯೊಂದು ಜಾಗನೂ ಸರ್ವೆ ಮಾಡಿ ದೇವಸ್ಥಾನದ ಹೆಸರು ಮಂಜೂರು ಮಾಡಿಕೊಟ್ರೆ ಅದು ಶಾಶ್ವತ. ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ರಾಜೇಗೌಡರು ಕೇಳಿರುವಂತ ಪ್ರಶ್ನೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 19.35 ಎಕರೆ ಜಮೀನನ್ನ ನಾವು ಈಗಾಗಲೇ ಕೊಟ್ಟಿದ್ದೀರಿ. ಅವರು ಪ್ರೈವೇಟ್ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಈಗ ಅದರಲ್ಲಿ ಪ್ರಶ್ನೆಯಲ್ಲೇ ಪ್ರೈವೇಟ್ ದೇವಸ್ಥಾನ ಅಂತ ಅಂದರೆ ಸ್ವಂತ ದೇವಸ್ಥಾನ ಬಗ್ಗೆ ಕೇಳಿದರೆ ಇನ್ನಷ್ಟು ನಮಗೆ ಮಾಹಿತಿ ಕೊಡೋಕ್ಕೆ ಅವಕಾಶ ಆಗ್ತಾ ಇತ್ತು. ಆದರೂ ಕೂಡ ಖಾಸಗಿ ಏನು ದೇವಸ್ಥಾನಗಳಿದೆ ಈಗಾಗಲೇ ಅದು ಸರ್ಕಾರಿ ಗೋಮಾಳದಲ್ಲಿ ಕಟ್ಕೊಂಡಿರುವಂಥದ್ದು, ಫಾರೆಸ್ಟ್ ಜಮೀನು ಕಟ್ಕೊಂಡಿರೋದು, ಈ ಥರ ಎಲ್ಲ ಇದೆ. ತಮಗೂ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆದೇಶ ಏನು ಅನ್ನೋದು ತಮಗೂ ಗೊತ್ತಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಕಾನೂನು ಪ್ರಕಾರ ಅವರ ಅರ್ಜಿ ಸಲ್ಲಿಸಿದ್ರೆ ಅದನ್ನ ಏನೇ ಜಮೀನನ್ನು ಗ್ರಾಂಟ್ ಮಾಡಬೇಕಾದ್ರೂ ಅದು ಕ್ಯಾಬಿನೆಟ್ಗೆ ಹೋಗ್ಬೇಕು. ನಮ್ಮ ಹಂತದಲ್ಲಿ ಅದನ್ನ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಒಂದು ಗುಂಟೆ ಜಮೀನಾದ್ರೂ ಕೂಡ ಕ್ಯಾಬಿನೆಟ್ಗೆ ಹೋಗ್ಬೇಕಾಗ್ತೈತೆ. ಅದರಿಂದ ಯಾರು ಅದನ್ನ ಕಾನೂನು ಪ್ರಕಾರ ಅರ್ಜಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೋ ಅದನ್ನ ಕನ್ಸಿಡರ್ ಮಾಡಿ ಅವ್ರಿಗೆ ಮಂಜೂರು ಮಾಡಿಕೊಡೋಕ್ಕೆ ಕ್ರಮ ತೆಗೆದುಕೊಳ್ಳಿ. ಧನ್ಯವಾದಗಳು ಮಂತ್ರಿಗಳೇ. ತಾವು ಪ್ರಭಾವಿ ಮಂತ್ರಿ, ಇದನ್ನು ತಮ್ಮ ಕಾಲದಲ್ಲಿ ಬಗೆಹರಿತೆ ನಂಬ್ಕೊಂಡಿದ್ದೀವಿ. ಅನೇಕ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನು ತಾವು ಬಗೆಹರಿಸಿದಿರಿ. ಫಾರೆಸ್ಟು, ರೆವಿನ್ಯೂ, ಕಂದಾಯ ಭೂಮಿಗೆ ಸಂಬಂಧಪಟ್ಟಂತೆ ಇದನ್ನು ತಾವು ಮಾಡ್ತೀರ ಅನ್ನೋ ನಂಬಿಕೆ ಇದೆ. ಧನ್ಯವಾದ. ಬಾಲಕೃಷ್ಣ CN ಇಲ್ಲ. ಆನಂದ್ ಸಿದ್ದು ನ್ಯಾಮಗೌಡ ಇಲ್ಲ. ದೊಡ್ಡಗೌಡರ್ ಬಸಂತರಾಯ್ ಕಿತ್ತೂರ್. ಸನ್ಮಾನ್ಯ ಅಧ್ಯಕ್ಷಗೆ ಚುಕ್ಕೆ ಗುತ್ತಿನ ಪ್ರಶ್ನೆ ಸಂಖ್ಯೆ 130 ಮಾನ್ಯ ಪಶುಸಂಗೋಪನಾ ಸಚಿವರನ್ನು ಕೇಳಲು ಪ್ರಭು ಚವ್ಹಾಣ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷಗೆ ಸಚಿವ ಉತ್ತರವನ್ನು ಒದಗಿಸಿದಾಗ 2022-23 ಒಂದು ನೂರು ಆಸ್ಪತ್ರೆಯನ್ನು ಘೋಷಣೆ ಮಾಡಿ ಅದರಲ್ಲಿ 20 ಆಸ್ಪತ್ರೆ ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. 30 ಆಸ್ಪತ್ರೆಗಳು ಆರ್ಥಿಕ ಇಲಾಖೆ ಇರ್ತಕ್ಕಂಥದ್ದು ಇದೆ ಅಂತೇಳಿ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ನನ್ನ ಕ್ಷೇತ್ರದಲ್ಲಿ ತಿಗಡಿ ಗ್ರಾಮದ ಕೇಳ್ತಕ್ಕಂಥ ಆಸ್ಪತ್ರೆ ಕಳೆದ 15 ವರ್ಷದಿಂದ ಆ ಜನರ ಬೇಡಿಕೆ ಇದೆ. ಅಲ್ಲಿ 15ರಿಂದ 20 ಹಳ್ಳಿಗಳಿಗೆ ಈ ಒಂದು ಪಶು ವೈದ್ಯಕೀಯ ಆಸ್ಪತ್ರೆ ಇಲ್ಲ. 15 ವರ್ಷಗಳ ಬೇಡಿಕೆಯನ್ನು ಮಾನ್ಯ ಸಚಿವ ಆರ್ಥಿಕ ಇಲಾಖೆ ಜೊತೆ ಕುಂತು ಅದನ್ನು ಬರ್ತಕ್ಕಂಥ ಇದೇ ಅವಧಿಯೊಳಗೆ, ಯಾಕಂದ್ರೆ ಅವಾಗ ಇಚ್ಛೆಯನ್ನು ಇವತ್ತು ಘೋಷಣೆ ಮಾಡಿದ್ದು ಸಂಪೂರ್ಣ ಆಗಬೇಕಾದ್ರೆ ಆರ್ಥಿಕ ಇಲಾಖೆ ಜೊತೆ ಕುಂತು ಒಂದು ಸಂಪೂರ್ಣ ಅಂತ ಬಿಡುಗಡೆ ಮಾಡಿ, ಅನುದಾನ ಬಿಡುಗಡೆ ಮಾಡಿ ಮಂಜೂರಾತಿಯನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಅವ್ನು ಕೇಳಬಯಸ್ತೀನಿ. ಸಚಿವರು ಒಂದು ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರಾಷ್ಟ್ರೀಯ ಕೃಷಿ ಆಯೋಗ ಕೇಂದ್ರ ನಿಯಮಾನುಸಾರ ಮಾಡಬೇಕು ಇದೆ. ಬಟ್ 2022-23 ಮುಖ್ಯಮಂತ್ರಿಯವರು 100 ಘೋಷಣೆ ಹಾಸ್ಪಿಟಲ್ ಮಾಡಿದ್ದಾರೆ. ಆಲ್ರೆಡಿ 20 ಆಗಿದೆ, 30 ಎಬ್ಡಿನಲ್ಲಿ ಪ್ರಪೋಸಲ್ ಇದೆ. ಆದ ತಕ್ಷಣ ನಮ್ಮ ಶಾಸಕರು ಬೇಡಿಕೆ ಇದೆ, ಅವರು ಮುಂದೆ ಕೂಡ ಈ ಕ್ವಶನ್ ಕೇಳಿದ್ರು. ಎಬ್ಡಿ ಕೂಡ ಆದ ತಕ್ಷಣ ನಾನು ಮಾಡ್ಕೊಡ್ತೀನಿ ಸಭಾಧ್ಯಕ್ಷರೇ. ಓಕೆ. ನರೇಂದ್ರ. ಮಾನ್ಯ ಅಧ್ಯಕ್ಷ ಒಂದು ಹೇಳಿ, ಕೇಳಿ. ಮಾನ್ಯ ಸಚಿವ ಕಡೆ ಕಳೆದ 4 ವಯಸ್ಸಿಂದ ಇದೊಂದೇ ಆಸ್ಪತ್ರೆ ಬೇಡಿಕೆಯನ್ನು ಇಟ್ಟಿದ್ದೇವೆ ನಾವು. ದಯವಿಟ್ಟು ಆದಷ್ಟು ಲಗ್ಗ ಆರ್ಥಿಕ ಇಲಾಖೆ ಅನುದಾನ ಬಿಡುಗಡೆ ಮಾಡಿ ಮಂಜೂರಾತಿಯನ್ನು ಕೊಡಬೇಕಂತ ಮುಖಾಂತರ. ಓಕೆ. ನರೇಂದ್ರ. ಪಶು ವೈದ್ಯರುಗಳೇ ಇಲ್ಲ, ಸುಮ್ಮನೆ ಚಿಕಿತ್ಸಾ ಕೇಂದ್ರಗಳು ಮಾಡ್ಕೊಂಡು ಹೋದ್ರೂ ಪ್ರಯೋಜನವೂ ಆಗಲ್ಲ. ಮೊದಲು ವೈದ್ಯರ ನೇಮಕ ಮಾಡೋದಕ್ಕೆ ಸರ್ಕಾರ ಗಮನ ಕೊಡಬೇಕು. ಈಗ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 9 ಹಾಸ್ಪಿಟ್ಲಿಗೆ ಇರ್ತಕ್ಕಂಥದ್ದು ಒಬ್ಬರು ಡಾಕ್ಟ್ರು. ಮೊನ್ನೆ ಚರ್ಮಗಂಟು ರೋಗ ಬಂದಾಗ ನನ್ನ ಕ್ಷೇತ್ರ ಒಂದು ತುದಿಯಿಂದ ಇನ್ನೊಂದು ತುದಿಗೆ 172 ಕಿಲೋಮೀಟರ್ ಇದೆ. ಸುಮಾರು 2 ಲಕ್ಷ ರಾಸುಗಳಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ. ಒಬ್ಬರು ಡಾಕ್ಟ್ರು ಪಾಪ ಹಗಲು ರಾತ್ರಿ ದುಡಿದ್ರು ಅವ್ರಿಗೆ ಏನು ನೋಡೋಕ್ಕಾಗಲಿಲ್ಲ. ಕಾಲ್ ಭಾಗ ರಾಸುಗಳಿಗೂ. ಹಾಗಾಗಿ ನಮ್ಮ ಸರ್ಕಾರಕ್ಕೆ
ಅವ್ರ ಕಟ್ಟಡ ಕಟ್ಕೊಳ್ಳಿ ಚಿಂತೆ ಇಲ್ಲ. ಅದ್ರ ತಕ್ಕಾಗಿ ಡಾಕ್ಟರ್ ಮಾಡಿದೆ ನೇಮಕ ಮಾಡಿದೆ. ಕಟ್ಟಡ ಕಟ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಆಗ್ತದೆ? ಪ್ರಭು ಚವ್ಹಾಣ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಶಾಸಕರು ನೇರವಾಗಿ ಕೇಳಿದಾರ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ 3 ವರ್ಷದಿಂದ ಹಳೆಯಿಂದ ಕಾಯಿಲೆ ಇದೆ, ವೇಕೆಂಟ್ ಇದೆ. ಬಟ್ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರು 400 ರಿಕ್ರೂಟ್ಮೆಂಟ್ ಆಲ್ರೆಡಿ ಮಾಡಿದ್ದೀನಿ. 2-3 ಜನ ಕೋರ್ಟ್ ಹೋಗಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕಾಗಿ ನಾವೇ ಬೆಂಗಳೂರು ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಅವರು ನಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ. 400 ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ಕೋರ್ಟ್ನಲ್ಲಿ ಇದೆ, ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ. ಆದ ತಕ್ಷಣ ನಾವು ಮಾಡ್ಕೊಡ್ತೀವಿ. ಹರ್ತಾಳ ಹಾಲಪ್ಪ ಕೆ ಮಹಾದೇವ್ ಪಿರಿಯಾಪಟ್ನ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 68ರಲ್ಲಿ ಮೊನ್ನೆ ಲೋಕೋಪಯೋಗಿ ಸಚಿವರನ್ನ ಸಿ ಪಾಟೀಲ್ ಪರವಾಗಿ ಮಾಧುಸ್ವಾಮಿ ಅವರು. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. 2018ರಿಂದ 22ರವರೆಗೆ ಏನು ಲೋಕೋಪಯೋಗಿ ಇಲಾಖೆಯವರು ಕಾಮಗಾರಿಯನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು 2022ರಂದು ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ. ಸಂಬಂಧಪಟ್ಟಂಥ AEE ಮತ್ತು SC ಅವರ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಹಳಷ್ಟು ರಸ್ತೆಗಳ ಹದಗೆಟ್ಟಿರೋದ್ರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲಿಗೆ ಅವಶ್ಯಕತೆ ಇದೆ ಅನುದಾನ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ. ಅವರ ವರದಿ ಅನುಸಾರವಾಗಿ ಸರ್ಕಾರ ಕೂಡಲೇ ಹಾಳಾಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ನಾವು ಉತ್ತರದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. 19, 20, 20, 21, 21, 22, 22, 23 ಸಾಲು ಅಷ್ಟೂ ಸೇರಿ 12.93 ಕಿಲೋಮೀಟರ್ ಹಾನಿಯಾಗಿರೋದು ಸರ್ಕಾರಕ್ಕೆ ಬಂದಿದೆ, ಗಮನಕ್ಕೆ ಬಂದಿದೆ ಅಂತ. 22, 23 ಸೇರ್ಸಕ್ಕೆ ಕೊಟ್ಟಿದ್ದೀವಿ. ಹಾಗೇನೆ ಅನುದಾನನೂ ರಿಲೀಸ್ ಮಾಡಲಿಕ್ಕೆ ತಮಗೆ ಪೂರ್ಣ ಮಾಹಿತಿಯನ್ನು ನಾವು ಕೆಳಗಡೆ ಒದಗಿಸಿದ್ದೀವಿ. ಏನು ಡ್ಯಾಮೇಜ್ ಆಗಿತ್ತು ಫ್ಲಡ್ಡಿಂದ ಅಧ್ಯಕ್ಷರೇ, ರೆಸ್ಟೋರ್ ಆಗಿಬಿಟ್ಟಿದೆ. ಕೆಲವು ವೈಡನಿಂಗ್ ಮಾಡೋದು ಮತ್ತೊಂದು ಸನ್ಮಾನ್ಯ ಶಾಸಕರು ಕೇಳಿದ್ದಾರೆ, ಅದು ಸನ್ಮಾನ್ಯ ಮಿನಿಸ್ಟರ್ ಗಮನಕ್ಕೆ ತರ್ತೀವಿ. ನಾವು ಈಗಾಗಲೇ ಅವರಿಗೆ ಒಂದು APPEನಲ್ಲಿ 20.5 ಕೋಟಿ ಗ್ರಾಂಟ್ ಕೊಟ್ಟಿದ್ದೀವಿ. SIDPನಲ್ಲಿ 10 ಕೋಟಿ ಕೊಟ್ಟಿದ್ದೀವಿ. ಒಟ್ಟು 39.17 ಕ್ರೋಸ್ ಮಾದೇವ್ ಅವರೇ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಗ್ರಾಂಟ್ ಕೊಟ್ಟು ರಸ್ತೆಗಳನ್ನ ಏನು ರೆಸ್ಟೋರ್ ಮಾಡಬೇಕು ಮಾಡಾಗಿದೆ. ಆಸೆ ಇರುತ್ತೆ ಇನ್ನೊಂದಷ್ಟು ಜಾಸ್ತಿ ಆಗಲಿ ಅಂತ ಕೇಳೋದು, ಬಟ್ ಈ ಡ್ಯಾಮೇಜಸ್ ಅನ್ನು ರೆಕ್ಟಿಫೈ ಮಾಡಿ. ಆಸೆ ಮೇಲೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ದಯವಿಟ್ಟು 18ರಿಂದ 22ರವರೆಗೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ಆಕ್ಷೇಪಣೆ ಇಲ್ಲ. ಈ 22ನೇ ಸಾಲ ಆದಂಥ ಅತಿವೃಷ್ಟಿ ಮಳೆಯಿಂದ ಏನು ಸಂಪೂರ್ಣವಾಗಿ ಹಾನಿಯಾಗಿದೆ ರಸ್ತೆಗಳು, ಆ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ವರದಿಯನ್ನು ಕೊಟ್ಟಿದ್ದೀನಿ. ಅವರು ಸಹ ಈ ರಸ್ತೆಗಳ ಅಭಿವೃದ್ಧಿಯ ಅವಶ್ಯಕತೆ ಇದೆ ಅಂತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ತಾವು ದಯಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿ ಸರ್ಕಾರದ ಗೌರವ, ನಮ್ಮ ಗೌರವವನ್ನು ಕಾಪಾಡ್ತೀರಿ ಅಂತ ಕಳಿಸ್ತೀನಿ. ಉಪಾಧ್ಯಕ್ಷರೇ, ಇವತ್ತೇನು ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿ ಸಂಪೂರ್ಣ ಆಗ್ತಾ ಬಂದಿದೆ. ಒಂದು ಕಡೆ ಮದ್ದೂರು ಕ್ಷೇತ್ರದಿಂದ ಸಂಪೂರ್ಣವಾಗಿ ಮೈಸೂರು ತನಕ ಏನು ರಸ್ತೆ ಆಗಿದೆ, ಅದಕ್ಕೆ ಬೇಕಾದಂಥ ಎಲ್ಲ ರಾ ಮೆಟೀರಿಯಲ್ನ ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಈ PWD ರಸ್ತೆಗಳ ಮುಖಾಂತರ, RDPR ರಸ್ತೆಗಳ ಮುಖಾಂತರ, ಇರಿಗೇಷನ್ ರಸ್ತೆಗಳ ಮುಖಾಂತರ ಡ್ರಾ ಮಾಡಿದ್ದಾರೆ. ಆ ಕಂಪನಿಯವರು ಎಲ್ಲ ಇಲಾಖೆಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮುಗಿದ ಮೇಲೆ ನಾವು ಎಲ್ಲ ರಸ್ತೆಗಳನ್ನು ರೆಡಿ ಮಾಡಿಕೊಡ್ತೀವಿ ಅಂತಕ್ಕಂಥ ಒಪ್ಪಂದ ಆಗಿದ್ರು ಸಹ ಸಂಪೂರ್ಣವಾಗಿ ರಸ್ತೆ ಕೆಲಸ ಮುಗಿಸಿ ಮುಂದಿನ ತಿಂಗಳು ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಬಂದು ಉದ್ಘಾಟನೆ ಮಾಡುವಂಥ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾನು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ದಯಮಾಡಿ ಮಳೆ ಒಂದು ಕಡೆ, ಅದರಿಂದ ಹೆವಿ ಲೋಡ್ ಓಡಾಡಿ ರಸ್ತೆ ಹಾಳಾಗಿರ್ತಕ್ಕಂಥದ್ದು ಒಂದು ಕಡೆ, ಮಳೆ ಹಾನಿಯಿಂದ ಭಾಳ ಸಂಪೂರ್ಣವಾಗಿ ಎಲ್ಲ ಇವರು ಉಪಯೋಗಿಸಿದಂಥ ರಸ್ತೆಗಳು ತುಂಬ ಹಾಳಾಗಿದೆ. ದಯಮಾಡಿ ಜನ ಭಾಳ ರೊಚ್ಚಿಗೇಳ್ತಾ ಇದ್ದಾರೆ. ಇದೊಂದು ರಸ್ತೆ ಮಾಡಿಕೋಸ್ಕರ ಎಂಟೈರ್ ಈ ರಸ್ತೆಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಅಂತ ಹೇಳಿ ಸಂಬಂಧಪಟ್ಟಂತ ಇನ್ಚಾರ್ಜ್ ಸೆಕ್ರೆಟರಿ ಕಂಪನಿಯವ್ರನ್ನ ಕರೆದು ಸಂಬಂಧಪಡೋದಿಲ್ಲ. ಐತಿಹಾಸಿಕ ವೈರ್ಮುಡಿ ಉತ್ಸವ ನಡೀತಾ ಇದೆ. ಆ ಕಾರಣದಿಂದ ತಕ್ಷಣ ರಸ್ತೆಗಳನ್ನ ಪ್ರಾರಂಭ ಮಾಡಬೇಕು, ಇಲ್ಲ ಅಂದ್ರೆ ಮುಂದಾಗ್ತಕ್ಕಂಥ ಪ್ರತಿಭಟನೆಗೆ ಜನ ಇಳಿತಾರೆ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ವಿನಂತಿ ಮಾಡ್ತೀವಿ. ಅಧ್ಯಕ್ಷರೇ, ಇದಕ್ಕೆ ಪೂರಕವಾದ ಪ್ರಶ್ನೆ ಅಂತ ಹೇಳಿ ನನಗನ್ಸಲ್ಲ. ಯಾಕೆಂದ್ರೆ ನಾನು ಅವ್ರ ಪರವಾಗಿ ಉತ್ತರಿಸ್ಲಿಕ್ಕೆ ನಿಂತಿದ್ದೀನಿ. ಪುಟ್ಟರಾಜ್ ಅವರೇ, ನೀವು ಹೇಳಿದ ಎಲ್ಲ ವಿಷಯಗಳನ್ನ ಸನ್ಮಾನ್ಯ ಮಂತ್ರಿಗಳು ಬಂದ ತಕ್ಷಣ
ಅವ್ರ ಗಮನಕ್ಕೆ ತಗೊಬಂದು ಏನು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವ್ರಿಗೆ ಸೂಚಿಸ್ತೀನಿ. ಓಕೆ, ಡಾಕ್ಟರ್ ಅಜಯ್ ಧರ್ಮಸಿಂಗ್. ಪ್ರಶ್ನೆ ಸಂಖ್ಯೆ 212 ಮಾನ್ಯ ಮುಜರಾಯಿ ಸಚಿವರ ಕೇಳಲು ಬಯಸುತ್ತೇನೆ. ಅಶೋಕ್ ಅವರು. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇಡೀ ಕಲಬುರಗಿ ಜಿಲ್ಲೆಗೆ ಮುಜರಾಯಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿದ್ದು ಸುಮಾರು ಒಂದು 28,77,00,000 ಇದೆ. ಆದರೆ ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರ, ಜೇವರ್ಗಿ ತಾಲೂಕು ಹಾಗೂ ಯಡ್ರಾಮಿ ತಾಲೂಕು, ಈ ಎರಡು ತಾಲೂಕುಗಳಿಗೆ ಮುಜರಾಯಿ ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಲ್ಲ. ನಾನು ಮಾನ್ಯ ಮಂತ್ರಿಗಳಲ್ಲಿ ಸುಮಾರು ಸಾತಿ ನಾನು ವಿನಂತಿ ಮಾಡಿದ್ದೇನೆ, ತಾವು ಹಣ ಬಿಡುಗಡೆ ಮಾಡಬೇಕು, ಕನಿಷ್ಠ 5 ಕೋಟಿ ಆದರೆ ಹಣ ಬಿಡುಗಡೆ ಮಾಡಬೇಕಂತ ನಾನು ಕೇಳಿದ್ದೇನೆ. ಆದರೆ ಇವಾಗ ತನಕ ಯಾವುದಾದ್ರೂ ಒಂದು ರೀತಿಯಿಂದ ಒಂದು ಸಹಾಯ ಮತ್ತು ಸಹಕಾರ ಅವ್ರ ಕಡೆಯಿಂದ ಬಂದಿಲ್ಲ. ಇದು ಸುಮಾರು ಒಂದು 28 ಕೋಟಿಯಲ್ಲಿ, ಯಾಕಂದ್ರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 9 ಕ್ಷೇತ್ರದಲ್ಲಿ ತಾವು ನೋಡ್ಬೇಕಂದ್ರೆ ಕನಿಷ್ಠ ಒಂದು 4-5 ಕೋಟಿ ಆದರೆ ನಂಗೆ ಕೊಡಬೇಕಾಗಿತ್ತು. ಆದ್ರೂ ನನ್ನ ಮತಕ್ಷೇತ್ರಕ್ಕೆ ಬಹುಶಃ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದೀನಂತ ಕೊಟ್ಟಿಲ್ಲ ಅಂತ ನಂಗೆ ಅನಿಸ್ತದೆ. ನಾನು ಇದು ಮಾನ್ಯ ಮಂತ್ರಿಗಳಿಗೆ ಕೇಳಿದ ನಂತರನೂ ಕೂಡ ಇಲ್ಲ, ನಾನು ಈ ಬಾರಿ ಕೊಟ್ಟಿಲ್ಲ, ಈ ಬಾರಿ ಖಂಡಿತವಾಗಿ ನಾನು ಕೊಡ್ತೀನಿ ಅಂತ ಒಂದು ಆಶ್ವಾಸನೂ ಕೂಡ ನಾನು ಕೊಟ್ಟಿದ್ದಾರೆ. ಆದರೆ ಇವಾಗ ತನಕ ಯಾವುದೂ ಒಂದು ಅನುದಾನ ಬಂದಿಲ್ಲ. ಓಕೆ, ಕೇಳೋಣ ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಮುಜರಾಯಿ ಇಲಾಖೆಯಲ್ಲಿ ಒಟ್ಟು ಅವರು ಕೇಳಿರುವಂಥ 22-23ನೇ ಸಾಲಿನಲ್ಲಿ 483 ಕೋಟಿ ರೂಪಾಯಿ, 0.5 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಸೇರಿದಂತೆ 28.77 ಕೋಟಿ ರೂಪಾಯಿ ಹಣವನ್ನು ನಾವು ದುರಸ್ತಿ, ಜೀರ್ಣೋದ್ಧಾರ, ಆರಾಧನಾ ಯೋಜನೆ, ಪರಿಶಿಷ್ಟ ಜಾತಿ ಉಪಜಾತಿ, ಗಿರಿಜನ ಉಪಯೋಜನೆ, ಈ ಥರದ್ದೆಲ್ಲದಕ್ಕೂ ಕೂಡ 28.77 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರಿ. ಈಗ ನಮ್ಮ ಅಧಿಕಾರಿಗಳು ತಿಳಿಸಿದಾಗ ಒಟ್ಟು 400 ಲಕ್ಷ ಹಣವನ್ನು ಸಹ ಬಿಡುಗಡೆ ಮಾಡಿದ್ದೀರಿ, ಈಗಾಗಲೇ ಬಿಡುಗಡೆ ಮಾಡಿದ್ದೀರಿ. ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಯಾವುದು ದೇವಸ್ಥಾನಗಳು ಡೀಟೇಲ್ಸನ್ನು ಕೊಟ್ಟರೆ ನಾನು ಸಚಿವರ ಹತ್ರ ಮಾತಾಡಿ ಅದಕ್ಕೆ ಅನುದಾನ ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಪ್ರತಿ ಒಂದು ಕ್ಷೇತ್ರಕ್ಕೆ 25 ಕೋಟಿ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ 55-60 ಕೋಟಿ ಕೊಟ್ಟಿದ್ರು. ನನಗೆ ಸರ್ಕಾರ ಕಡೆಯಿಂದ ಮುಜರಾಯಿ ಇಲಾಖೆಯಿಂದ ಏನು ಹಣ ಬಂದಿರಲಿಲ್ಲ ಅಂತ ನನ್ ಕೊಟ್ಟಿರುವಂತಹ 25 ಕೋಟಿ, ಆ 25 ಕೋಟಿ ನಾನು ರಸ್ತೆಗಳಿಗೆ, ಬ್ರಿಡ್ಜು, ವಾಟರ್ ಸಪ್ಲೈಗೆ ಬಳಸ್ಕೊಳ್ಬೇಕಾಗಿತ್ತು. ಆದರೆ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಒತ್ತಡ ಇರುವ ಕಾರಣದಿಂದ ಆ ಒಂದು 25 ಕೋಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಒಂದು ವಿವೇಚನಾ ಕೋಟದಲ್ಲಿ 4 ಕೋಟಿ ನಾನು ಬಳಸ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಇಲಾಖೆಯಿಂದ ದುಡ್ಡು ಬಂದಿದ್ರೆ ಅದು ನಾನು ಬೇರೆ ರಸ್ತೆಗೆ ನಾನು ಉಪಯೋಗಿಸ್ತಾ ಇದ್ದೆ, ಬಳಸ್ಕೊಳ್ತಾ ಇದ್ದೆ. ಈಗ ರಸ್ತೆ ಕೇಳಿ, ಬೇರೆ ಈಗ ರಸ್ತೆಗೂ ಕೇಳಿದ್ದೀನಿ. ಆಯ್ತು, ರಸ್ತೆಗೂ ದುಡ್ಡು ಬಂದಿಲ್ಲ. ಈಗ ಮಾನ್ಯ ಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ತಾವು ಆಶ್ವಾಸನೆ ಕೊಡಬೇಕು, ನಂಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ತಾವು ಹೇಳ್ಬೇಕಂತ ಕೇಳ್ಕೊಳ್ತೇನೆ. ಹೇಳಿದ್ರಲ್ಲ ಅವರು, ಹೇಳಿದ್ರು ಅಧ್ಯಕ್ಷರೇ, ತಾವೇ ಉತ್ತರ ಹೇಳಿದ್ದೀರಾ. ಅವರು ನಮ್ಗೆ ರೋಡ್ ಕೊಟ್ಟಂತ ಅನುದಾನವನ್ನ ದೇವಸ್ಥಾನಕ್ಕೆ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ರೋಡ್ಗೋಸ್ಕರ ಕೇಳಲಿ ಅವರು ಅದಕ್ಕೆ. ಓಕೆ, ಸ್ಪೆಷಲ್ ಕೋಟಾದಲ್ಲಿ ಏನ್ ಬಂದಿತ್ತಲ್ಲ, ತಾವು ಅನುದಾನ ಆಯ್ತು, ಗೊತ್ತಾಯ್ತು. ಅವ್ರು ಸಚಿವರ ಜೊತೆ ಮಾತಾಡ್ತೀವಿ ಅಂತ ಮಾತಾಡಿ ಅದನ್ನ ಇನ್ನಷ್ಟು ಪರ್ಟಿಕ್ಯುಲರ್ ದೇವಸ್ಥಾನಗಳ ಬಗ್ಗೆ ಕೊಟ್ರೆ ನಾನು ಸಚಿವರ ಹತ್ರ ಮಾತಾಡ್ತೀನಿ ಅಂತ ಒಂದು ಲೆಟರ್ ಕೂಡ ನಾನು ಕೊಟ್ಟಿದ್ದೀನಿ. ಅಂತ ಹೇಳಿದ್ರೆ ನಾನು ಸಚಿವರ ಜೊತೆ ಮಾತಾಡಿ. ಯುಟಿ ಖಾದರ್ ಪರವಾಗಿ ಯಾರಿಗೂ ಹೇಳ್ತೀನಿ ಅಂತ ಹೇಳಿದ್ರು, ಬರಲಿಲ್ಲ. ದೇವಾನಂದ್ ಫುಲ್ ಸಿಂಗ್ ಚೌಹಾಣ್ ಅಧ್ಯಕ್ಷರೇ, ಹೇಳಿ. ಪ್ರಶ್ನೆ ಸಂಖ್ಯೆ 229 ಮಾನ್ಯ ಲೋಕೋಪಯೋಗಿ ಸಚಿವರು. ಓಕೆ, ಮಾಧುಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆಗಳನ್ನು ಉತ್ತರ ಒದಗಿಸಿದ್ದಾರೆ. ಆದರೆ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡಿಕೊಳ್ಳೋದಷ್ಟೇ. 2012ನೇ ಇಸ್ವಿಯಲ್ಲಿ ಏನು ಸಿರಾಡೋಣ್ ಲಿಂಗ್ಸೂರು ರಸ್ತೆ ಒಂದು ಸುಧಾರಣೆ ಕಂಡಿತ್ತು, ಅಲ್ಲಿದಿಂದ ಇಲ್ಲಿವರೆಗೆ ಯಾವುದೇ ಸುಧಾರಣೆಯನ್ನು ಆ ರಸ್ತೆ ಕಂಡಿಲ್ರಿ. ಮೇಲಾಗಿ ಅದು ರಸ್ತೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಗಡಿ ಭಾಗಕ್ಕೆ ಅಂದ್ರೆ ಪಂಢರ್ಪುರಕ್ಕೆ ದೇವಸ್ಥಾನಕ್ಕೆ ಹೋಗುವಂತ ಒಂದು ರಸ್ತೆ.
ಮಹಾರಾಷ್ಟ್ರ ಭಾಗಕ್ಕೆ ಹೋಗಿದ್ರೆ ಒಳ್ಳೆಯ ರಸ್ತೆ ಇದೆ, ಕರ್ನಾಟಕ ಭಾಗಕ್ಕೆ ಬಂದರೆ ಅತ್ಯಂತ ಹದಗೆಟ್ಟಿರ್ತಕ್ಕಂಥ 2 ಫೀಟನ್ನು ಡೀಪ್ ಗುಂಡಿಗಳನ್ನು ಬಿದ್ದಿದ್ದಾರೆ ಮ್ಯಾನ್ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದಷ್ಟೇ, ದಯಮಾಡಿ ಆ ರಸ್ತೆಯನ್ನು ತಾವು ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಅಧ್ಯಕ್ಷೆ, ಉತ್ತರದಲ್ಲಿ ನಾವು ಒಪ್ಕೊಂಡಿದ್ದೀವಿ ರಸ್ತೆ ಕಂಡೀಷನ್ ಚೆನ್ನಾಗಿಲ್ಲ ಅಂತೇಳಿ. ಚವ್ಹಾಣ್ ಅವ್ರಿಗೆ ತಮಗೆ ಗೊತ್ತು, ನಾವಾಗ್ಲೇ ಇದಕ್ಕೀಗ ಟೆಂಡರ್ ಕರೆದು ಟೆಂಡರ್ ಎವ್ಯಾಲ್ಯೂಯೇಷನ್ ಕಮಿಟಿ ಮುಂದೆ ಟೆಂಡರ್ಸ್ ಎಲ್ಲ ಇದೆ, ಆದಷ್ಟು ಬೇಗ ಡಿಸ್ಪೋಸ್ ಮಾಡಿಸಿ ಇದನ್ನ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಹಂತ ಮುಗಿದಿದ್ದು ಖಾಲಿ ಬರೇ 6 ಕಿಲೋಮೀಟರ್ ಅಷ್ಟೇ ರೀ. ಇದು ರಸ್ತೆ ಇರೋದು 11 ಕಿಲೋಮೀಟರು. 11 ಕಿಲೋಮೀಟರ್ ಸಂಪೂರ್ಣ ಆಗ್ಬೇಕಂತೇಳಿ ವಿನಂತಿ ರೀ ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲ, ನಮಗೆ 7.4 ಇಂದ 11 ಕಿಲೋಮೀಟರ್ ವರೆಗೆ ರೋಡು ಸುಸ್ಥಿತಿಲಿದೆ ಅಂತ ಅವ್ರು ಉತ್ತರ ಕೊಟ್ಟವ್ರೆ ಸರ್. 0 to 5, 5 to 7.4 2 ಕ್ಯಾಟಗರಿ ಮಾಡಿಕೊಂಡು ಇದನ್ನ ನಾವು ರಿಪೇರಿ ಮಾಡ್ಬೇಕಂತಿದೆ. 7.4 ಇಂದ 11th ಕಿಲೋಮೀಟರ್ವರೆಗೆ ಚೆನ್ನಾಗಿದೆ ರೋಡು ಅಂತ ಅವ್ರು ನಿಲುವು ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ 11 ಕಿಲೋಮೀಟರ್ವರೆಗೆ ಮಾಡೋಕ್ಕೆ ಟೆಂಡರ್ ಆಗಿಲ್ಲ. ನೀವು ಹೇಳ್ದಾಗ ಈಗ 0 ಇಂದ 5, 5ರಿಂದ 7ವರೆಗೆ 2 ಹಂತದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಅವರು 9 ಚಿತ್ರಕೋಟಿಯನ್ನು ಅದಕ್ಕೆ ಹಣ ಮಂಜೂರು ಮಾಡಿ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಎವ್ಯಾಲ್ಯೂಯೇಷನ್ ಸ್ಟೇಜಲ್ಲಿದೆ, ಇದಾಗುತ್ತೆ ಸರ್. ಅವರು ಕಂಡೀಷನ್ ಚೆನ್ನಾಗಿದೆ ಅಂದಾಗ ಅದು ಮಾಡಲೇಬೇಕು ಅಂತ ಇನ್ಸಿಸ್ಟ್ ಮಾಡೋದು ಕಷ್ಟ ಆಗುತ್ತೆ ಸರ್. ಇದೊಂದು ನ್ಯಾಷನಲ್ ಹೈವೇ ಇದು, ನಿಮ್ಗೆ ಗೊತ್ತಿದೆ, ಲಿಂಗ್ಸೂರ್ ಸಿರಾಡೋನ್ ರೋಡ್ ಅಂತೇಳಿ. ಅದು ಎಂಟೈರ್ 11 ಕಿಲೋಮೀಟರ್ ಸ್ಟ್ರೆಚ್ಚು ಕೆಟ್ಟಿದೆ. ಅದು ಏನಂದ್ರೆ ಅದು ಇಟ್ ಈಸ್ ಕನೆಕ್ಟಿಂಗ್ ಬಿಟ್ವೀನ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ. ಅವ್ರ ಕ್ಷೇತ್ರದಿಂದನೇ ಶುರು ಆಗುತ್ತೆ ಮತ್ತು ಅದು ಜಳಕಿ ಚೆಕ್ ಪೋಸ್ಟಿಗೆ ಬಂದು ಮುಗಿಯುತ್ತೆ. ಕಂಪ್ಲೀಟ್ ಹದಗೆಟ್ಟಿದೆ. ಅದು ಕರೆದಿದ್ದು ತಪ್ಪದು, ಪೂರ್ತಿನೇ ಕರಿಬೇಕು. ನೀವು ಬೇಕಾದ್ರೆ ಪೂರ್ತಿ ಕರೀಲಿಕ್ಕೆ ಹೇಳಿ. ಅಲ್ಲ, ಎವ್ಯಾಲ್ಯೂಯೇಷನ್ಗೆ ಹೋಗ್ಬಿಟ್ಟಿದ್ದಿಲ್ಲ. ಕಿಲೋಮೀಟರ್ ಇನ್ನೂ ಯಾವುದೇ ಪ್ರಕ್ರಿಯೆ ಆಗಿಲ್ರಿ ಅಧ್ಯಕ್ಷ. ಓಕೆ, ಅದನ್ನ ಸಚಿವರ ಜೊತೆ ಮಾತಾಡ್ತಾರೆ. ಅಲ್ಲ, ಸನ್ಮಾನ್ಯ ಸಚಿವರು ಬಂದಾಗ ಮಾತಾಡಿ ಇನ್ನು ಉಳಿದಿರೋ 4 ಕಿಲೋಮೀಟರ್ಗೆ ಏನಾದ್ರು ಆಗ್ಬೇಕಂತೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಕೇಳ್ಕೊತೀನಿ. ಓಕೆ, ಬಸವನಗೌಡ, ತುರ್ವಿಹಾಳ್, ಮಸ್ಕಿ. SN ನಾರಾಯಣ ಸ್ವಾಮಿ, ಬಂಗಾರಪೇಟೆ. ಬಂಡೆಪ್ಪ ಕಶಂಪೂರ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 148 ಮಾನ್ಯ ಪಶುಸಂಗೋಪನೆ ಸಚಿವರಿಗೆ ಕೇಳಕ್ ಬಯಸ್ತೀನಿ. ಪ್ರಭು ಚವ್ಹಾಣ್ ಅವರು. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ತಮಗೆ ಗೊತ್ತಿದೆ, ಬೆಳಗಾವಿ ಅಧಿವೇಶನದಲ್ಲಿ ಈ ಸಬ್ಜೆಕ್ಟ್ ಬಹಳ ಸೀರಿಯಸ್ ಆಗಿ ಎಲ್ಲ ಶಾಸಕರು ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ಚರ್ಮಗಂಟು ರೋಗನಿಂದ ಏನು ಜಾನುವಾರುಗಳು ಸತ್ತಿದವ, ಅಷ್ಟೇ ಅಲ್ಲ ಬಹಳಷ್ಟು ಜಾನುವಾರುಗಳು ಅಫೆಕ್ಟ್ ಆಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆನೇ ತಗೊಂಡ್ರೆ ಸುಮಾರು 2 ಲಕ್ಷ ಚಿಲ್ಲರೆ ಪಾಪ್ಯುಲೇಷನ್ ಇದೆ. ಅದರಲ್ಲಿ 108 ಜಾನುವಾರುಗಳು ಸತ್ತಿದಾವ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೇಳಿದರೆ ಅವ್ರು 4 ಸತ್ತಿದಾವ ಅಂತೇಳಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಈ ಒಂದು ಚರ್ಮಗಂಟು ರೋಗ ಬಂದಾಗ ಹಾಲು ಕಂಪ್ಲೀಟ್ ಡ್ರಾಪ್ ಆಗಿಬಿಡ್ತಾವೆ. ಆಮೇಲೆ ಅವು ಏನೋ ಯಾವ ರೀತಿಯಿಂದ ಮಿನಿಮಮ್ 2 ತಿಂಗಳು ಏನೋದೆಲ್ಲ ಟ್ರೀಟ್ಮೆಂಟ್ ಆಯ್ತದ. ಅದ್ರದ್ದು ಮಾರ್ಟಾಲಿಟಿ ರೇಟ್ ಏನೋ ಇವ್ರು ಹೇಳೋ ಪ್ರಕಾರ ಕಮ್ಮಿದೆ. ಆಮೇಲೆ ವಾಸ್ತವಿಕ ನೋಡಿದರೆ ಇನ್ನೂ ಹೆಚ್ಚಿಗೆ ದನಗಳು ಸತ್ತಿದಾವಲ್ಲಿ ಒಂದು. ಆಮೇಲೆ ಇವರು ಕಂಪನ್ಸೇಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಕರುಗ 5,000, ಆಮೇಲೆ ದೊಡ್ಡ ಆಕುಳಿಗೆ 20,000. ಒಂದು ಆಕುಳು ಇವತ್ತು 1 ಲಕ್ಷಕ್ಕಿಂತ ಕಮ್ಮಿ ಇಲ್ಲ. ರೈತರ ಪರವಾಗಿ ಸರ್ಕಾರ, ಬಡವ್ರ ಪರವಾಗಿ ಸರ್ಕಾರ. ಓಕೆ, ಸಚಿವರು. ಅಲ್ಲ, ಏನಿದು ಕೇಳೋಣ, ಉತ್ತರ ಕೇಳೋಣ. ಸಚಿವರು ಹೇಳ್ರಿ. ಅಲ್ಲಿ ಕೊಟ್ಟಿರೋದು ಕಾಂಪನ್ಸೇಷನ್, ನಾಟ್ ದಿ ರೇಟ್ ಆಫ್ ದಿ ಕೌ. ಗೊತ್ತು ನನಗೆ, ಅದು ಬೆಲೆ ಬಹಳಷ್ಟು. ಗೊತ್ತು. 5,000 ಕರುಗೆ 1 ಲಕ್ಷ ಕೇಳಿ. ಒಂದು 50,000 ಪರಿಹಾರ ಅಲ್ಲ, ಪರಿಹಾರ ಒಂದು 50,000. ನೀವು ಸರ್ಕಾರನ ಆ ಮಟ್ಟಕ್ಕೆ ತಗೊಂಡು ಪರಿಹಾರ ಕೊಡ್ತಾ ಇರೋದಷ್ಟೇ ಬಿಟ್ರೆ
ಹಸುದಾಗ್ಲಿ ಕಡಿಮೆ ಆಗ್ತದೆ ಅಂತ ನಾವು ಹೇಳ್ತೀವಿ. ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ನನಗೂ ಗೊತ್ತಿದೆ. ಓಕೆ ಬಂಡೆಪ್ಪ ಅವರೇ, ಜಾಸ್ತಿ ಮಾಡಿ. ಹಲೋ ಬಂಡೆಪ್ಪ ಅವರು ಒಂದ್ ನಿಮಿಷ ಏನ ಗೌಡ್ರೆ ಒಂದ್ ನಿಮಿಷ ಕೇಳ್ರಿ ಬಂಡೆಪ್ಪ ಅವರು. 20,000 ಯಾವ ಲೆಕ್ಕಕ್ಕಿಲ್ಲ. ಏ ಇಲ್ಲಿ ಕೇಳ್ರಿ ಬಂಡೆಪ್ಪ ಅವರೇ, ಮಾಡ್ರಿ ಅಂತ ಕೇಳ್ತಾ ಇದ್ದೀವಿ. ಇವರು ಸಾರ್ವಜನಿಕ ಸಭೆಯಲ್ಲಿ ಈ ಸಾರ್ವಜನಿಕ ಸಭೆಯಲ್ಲಿ ಇಲ್ಲ, ಈ ನನ್ನ ಸಭೆಯಲ್ಲಿ ಇದ್ದೀರಿ ವಿಧಾನಸಭೆಯಲ್ಲಿ. ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ. ನೀವು ಹೇಳಿದ್ ಕೇಳ್ತಿದ್ದೀನಿ, ಅವರು ಹೇಳಿದ್ ಕೇಳ್ತಿದ್ದೀನಿ. ಪ್ರಶ್ನೋತ್ತರ ಇದು ನಿಮಗೆ ಸಮಾಧಾನದಲ್ಲಿ ಒಂದ್ ನಿಮಿಷ ಕೇಳ್ರಿ. ಪ್ರಶ್ನೋತ್ತರದಲ್ಲಿ ನೀವು ಪ್ರಶ್ನೆ ಕೇಳಿದಿರಿ, ನೀವು ಒಂದು ಮಾತು ಹೇಳಿ, ನ್ಯಾಯಯುತವಾಗಿ ನೀವು ಕೇಳಿ. 20,000 ಕೊಡ್ತೀರಿ, ಅದು ಜಾಸ್ತಿ ಮಾಡಿ. 5,000 ಕೊಡ್ತೀರಿ, ಜಾಸ್ತಿ ಮಾಡಿ. ಸರ್ಕಾರಕ್ಕೆ ಇದನ್ನು ಕೇಳಿ. ನೀವು ಅದು ಬಿಟ್ಟು ನೀವು ರಾಜಕೀಯ ಭಾಷಣ ಶುರು ಮಾಡಿದ್ರೆ ಇದು ಸದನ ನಡೆಸಲಿಕ್ಕೆ ಆಗೋದಿಲ್ಲ. ನೀವು ಕೇಳಿ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳಿ. ಪ್ರಭು ಚವ್ಹಾಣ್ ಅವ್ರು ಏನು ಅಂತ ಹೇಳ್ರಿ. 1 ಲಕ್ಷ ಬಳೆ ಬಾಳಕ ಅಟ್ಲೀಸ್ಟ್ ಒಂದು 50,000 ಆಯ್ತು ಕೇಳೋಣ. ಈಗ 20 ಕೊಡ್ತಾರೆ, ಜಾಸ್ತಿ ಕೊಡಿ ಅಂತ ಕೇಳಿ. 50 ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಹೇಳ್ರಿ ಸಚಿವರು ಉತ್ತರ. ಸಭಾಧ್ಯಕ್ಷರೇ, ನಮ್ಮ ಕಾಶಂಪುರ ಅವರು ಕೇಳಿದಾರ. ಬಟ್ ಈ ಚರ್ಮಗಡ್ಡ ರೋಗ ಕರ್ನಾಟಕದಲ್ಲಿ ಬೇರೆ ರಾಜ್ಯ ಬಂದಿದೆ. ಆಂಧ್ರನಲ್ಲಿ, ರಾಜಸ್ಥಾನಲ್ಲಿ ಎಲ್ಲಿ ಪ್ರಾರ್ಥನೆ ಕೊಡ್ತಾ ಇಲ್ಲ. ಒಂದೇ ರಾಜ್ಯ ನಾವು. ಆಮೇಲೆ ನಮ್ ನೋಡಿ ಕರ್ನಾಟಕ, ಮಹಾರಾಷ್ಟ್ರ ಕೊಡ್ತಾ ಇದಾರೆ. ನಾವೇ ಪ್ರಾರ್ಥನೆ ಕೊಡ್ತಾ ಇದ್ದೀನಿ ಸಭಾಧ್ಯಕ್ಷರೇ. ವೆರಿ ಗುಡ್. ಬೇರೆ ರಾಜಸ್ಥಾನಲ್ಲಿ 75,000 ಡೆತ್, ₹1 ಕೊಟ್ಟಿಲ್ಲ. ನಾನು ಎಲ್ಲಿ ಪಕ್ಷ ಇಲ್ಲಿ. ಬಟ್ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು, ನಮ್ಮ ಸರ್ಕಾರ ಅವರು ಈ ರೋಗಕ್ಕೆ ಪ್ರಾರ್ಥನೆ ನಾವೇ ಕೊಟ್ಟಿದ್ದೀನಿ. 37 crore ಕೊಟ್ಟಿದ್ದೀನಿ, ಬಾಕಿ ಕೊಡಬೇಕು. ನಮ್ಮ ಸ್ನೇಹಿತರ ಕಾನ್ಸ್ಟಿಟ್ಯೂಷನ್ನಲ್ಲಿ 3 ಸತ್ತಿದ್ದಾರೆ, 1 ಕೊಟ್ಟಿದ್ದೀನಿ, 3 ಕೊಡ್ತಾ ಇದ್ದೀನಿ. ಬಟ್ ಅವ್ರು ನಾವು ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲ, ಈಗ ಅವರು ಪ್ರಭು ಚವ್ಹಾಣ್ ಅವ್ರು ಕೇಳ್ತಾ ಇರೋದು ಇನ್ನೂ ಹೆಚ್ಚು ಮಾಡಿ ಅಂತ ಕೇಳ್ತಿದ್ದಾರೆ. ಕೊಡ್ತಿರೋ ಇಲ್ಲೋ ಹೆಚ್ಚು ಅವರು ಕೇಳ್ತಾ ಇದಾರೆ. ನಾನು ಈಗ 30, 20, 10 ಕೊಡ್ತಾ ಇದ್ದೀನಿ. ಹೌದು, ಈ ಬಗ್ಗೆ ನಾನು ಯಾಕಂದ್ರೆ ಯಾರು ಕೊಡ್ತಾ ಇಲ್ಲ, ನಾವೇ ಕೊಡ್ತಾ ಇದ್ದೀನಿ. ಆಯ್ತು, ಇನ್ನೂ ಜಾಸ್ತಿ ದೇಶದಲ್ಲಿ ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ತಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ, ಸಿಎಂ ಜೊತೆ ಚರ್ಚೆ. ಅಧ್ಯಕ್ಷ ಒಂದು ಕಂಪನ್ಸೇಷನ್ ಹೆಚ್ಚಿಗೆ ಕೊಡ್ರಿ ಅಂತ ಇದೀವಿ. ಒಂದು ಆಮೇಲೆ ಇವ್ರೇನ್ ಅಂಕಿ ಸಂಖ್ಯೆ ತೋರಿಸ್ತಾ ಇದಾರಲ್ಲ, ಅದು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮರೆಮಾಚನಂಗಿದೆ. ಅದಕ್ಕೊಂದ್ ಸ್ವಲ್ಪ ಮತ್ತೊಂದ್ಸಲ ತಗೊಳ್ಳಿ, ಯಾಕಂದ್ರೆ ಬಹಳ ಸತ್ತಿದ ಗೊತ್ತಾಯ್ತಾ. ಅದನ್ನು ಒಂದ್ ಸ್ವಲ್ಪ ಅಂಕಿ ಸಂಖ್ಯೆ ತರಿಸಿ ಅದ್ರಾಗ ಆಡ್ ಮಾಡ್ಕೋರಿ ಅಂತ ಹೇಳಕ್ ಬಯಸ್ತೇನೆ. ಅಲ್ಲ ಅಧ್ಯಕ್ಷ. ಓಕೆ, ಭರತ್ ಶೆಟ್ಟಿ ಇಲ್ಲ, ಶಿವಾನಂದ್ ಪಾಟೀಲ್ ಬಸವನ ಬಾಗೇವಾಡಿ. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 257 ಕಂದಾಯ ಸಚಿವರು ಕೇಳಿ. ಅಶೋಕ್ ಅವರು. ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಇದು ಕೊನೆ ಅಧಿವೇಶನ ಆಗಿರೋದ್ರಿಂದ ನೀವು ನಮ್ಮ ನೆರವಿಗೆ ಬರಬೇಕು. ಯಾಕೆಂದ್ರೆ 2017ರಲ್ಲಿ ತಾಲೂಕುಗಳನ್ನ ಘೋಷಣೆ ಮಾಡಿದ್ರು. ಅವಾಗ ಮುಂದಾಲೋಚನೆ ಇಟ್ಕೊಂಡೇ ಮಾಡಿರ್ಬೇಕಲ್ಲ ಘೋಷಣೆ. ಇಷ್ಟು ದಿವಸನಲ್ಲಿ ಇಲ್ವಾ? ಹಂಗೆ ಮಾಡಿದ್ರ? ನೀವು ಮಾಡಿದ್ದೊಂದು ತಪ್ಪು ಮಾಡಿರಿ. ನೀವು ಸೀನಿಯರ್ ಮೋಸ್ಟ್ ಮಿನಿಸ್ಟರ್, ನೀವು ತಪ್ಪು ಮಾಡಬಾರ್ದಿತ್ತು. ನಾನೇನು ಹೇಳ್ತೀನಿ ಅಧ್ಯಕ್ಷ, 50 ತಾಲೂಕಿನಲ್ಲಿ 14 ತಾಲೂಕಿಗೆ ಈಗ ಆಲ್ರೆಡಿ ಒಂದು ಕ್ಷೇತ್ರದಲ್ಲಿ 1 ಮಿನಿ ವಿಧಾನಸೌಧ ಕೊಟ್ಟಿದ್ರೆ ನಾನು ಒಪ್ತಿದ್ದೆ. ಆದ್ರೆ ದುರ್ದೈವಕ್ಕೆ ಒಂದೇ ಕ್ಷೇತ್ರದಲ್ಲಿ 2 ಕೊಟ್ಟಿರ್ತಾವ. ಎರಡು ಕೊಡ್ಲಿಕ್ಕೆ ಬರುವುದಿಲ್ಲರಿ, ಒಂದೇ ಕೊಡ್ತಾರೆ ಯೂಶುವಲಿ. ಇಲ್ಲೇ ನಿಮ್ಮ ಉತ್ತರದಲ್ಲಿ ನೋಡಿ, ಬಬಲೇಶ್ವರು ತಿಕೋಟ ಅಂತ ಏನೋ ಸ್ಪೆಷಲ್ ಗೆಳತನ ಇರ್ಬೇಕು ಅವ್ರಿಗೆ ಇವ್ರಿಗೆ, ಅದಕ್ಕೆ ಕೊಟ್ಟಿರ್ತಾರೆ. ನಮ್ಗೆ ಹಂಗೆ ತಿಳಿಯಂಗಿಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೆ ಅದು ನನ್ನ ಪಕ್ಕದ ಕ್ಷೇತ್ರನೇ, ಅಲ್ಲಿ 2 ಕೊಡ್ತಾರೆ, ನಮಗೆ 1 ಕೊಡಲ್ಲ. ನೀವು ಕೇಳಿ ಸರಿ ಕೇಳಲಿಲ್ಲ, ಕೊಡ್ತಾರೆ. ಏನು ಅಶೋಕ್ ಅವರು? 50 ತಾಲೂಕಿಗೆ ಅಟ್ಲೀಸ್ಟ್ ಒಂದೊಂದಾದ್ರೂ ಕೊಡಿ, ಒಂದೊಂದು ತಾಲೂಕಿನಲ್ಲಿ 2. ಓಕೆ, ಸರಿ ಇದೆ, ನಿಮ್ಗೆ ಬೇಕು ಅಂತ ಕೇಳಿ ಸರ್ಕಾರ ಕೇಳೋಣ. ಅಶೋಕ್ ಅವರು ಆಗ್ಬಾರ್ದು. ಅದು ಒಂದಲ್ದೆ ಆ ಮಿನಿ ವಿಧಾನಸೌಧ ಕೊಡೋದಲ್ಲ, ಅದೇ ತಾಲೂಕಿಗೆ 2 ಸಬ್ ರಿಜಿಸ್ಟರ್ ಕಚೇರಿ ಕೊಡ್ತಾರೆ. ಕಷ್ಟ ಇದು, ನಮಗೆ ಆಶ್ಚರ್ಯ. ನೀವು ಹೆಂಗ್ ಉತ್ತರ ಕೊಡ್ತೀರೋ ಕೇಳೋಣ, ಸರ್ಕಾರ ಕೇಳೋಣ, ಉತ್ತರ ಕೇಳೋಣ. ಅವ್ರೇನು ಉತ್ತರ ಕೊಡ್ತಾರೆ ಕೊಡ್ಲಿ ಸರ್. ಶಿವಾನಂದರು ಭಾಳ ಸರಿ, ನಮಗೂ ಅವರು ನಮ್ಮ ಚೇಂಬರ್ಗೆ ಬಂದಿದ್ದಾರೆ. ಇವರು ಬಂದು ಮಾತಾಡಿದ್ಮೇಲೆ ನಾನು CM ಅವ್ರ ಹತ್ರ ಮಾತಾಡಿ ಇದು ಮೊನ್ನೆ 8ನೇ ತಾರೀಕು ಫೆಬ್ರವರಿಗೆ CMಗೆ ಒಂದು ನೋಟ್ ಕಳಿಸಿದ್ದೀನಿ. ಇದನ್ನು ಸ್ಪೆಷಲ್ ಕ್ಯಾಟಗರಿಯಾಗಿ ಶಿವಾನಂದರಿಗೋಸ್ಕರ ಮಾಡಿ ಅಂತ ನಾನು ಕಳಿಸಿದ್ದೀನಿ. ಅವರು ಇಲ್ಲ ಫೈನಾನ್ಸ್ ಬರೋದ್ರಿಂದ ನನಗೆ ಬರಲ್ಲ. ಫೈನಾನ್ಸ್
ಆಗೋರು ಸ್ವಲ್ಪ ಅವ್ರಿಗೆ ಎನ್ಲೈಟ್ ಮಾಡಿ ಈ ತಪ್ಪಾಗತ್ತೆ ಹಿಂಗ್ ಮಾಡೋದು ಅಂತ ಹೇಳಿ. ಹಣೆ ಬರ ಬರ್ಬೇಕು ಅದಕ್ಕೆಲ್ಲ. ನಾವು ಬರ್ಲಿ ಅಂತ ಇಚ್ಛೆ ಪಡ್ತೀವಪ್ಪ. ಹಣೆ ಬರ ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ನೀವು ಮಾತಾಡಿದ್ರೆ ಏನೂ ಆಗಲ್ಲ. ಹಣೆ ಬರ ಬಂದಾಗ ಆಗ್ಲೇ. ಈಗ ಶಿವಾನಂದ ಪಾಟೀಲ್ರು ಈ ಬದಿಯವರಿಗಂತೂ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಈ ಭಾಗದವರಿಗೆ. ಶಿವಾನಂದ್ ಸಹಾಯ ಮಾಡಿ ಇವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ ಗ್ಯಾರಂಟಿ ಕೊಡ್ತೀವಿ. ಗ್ಯಾರಂಟಿ ಕೊಡ್ತೀವಿ. ಓಕೆ, ಪ್ರಿಯಾಂಕ್ ಖರ್ಗೆ ಮಾಡೋಣ. ಮಾತಾಡಿ ಹೇಳ್ತೀನಿ ಸಿಎಂಗೆ ನಾವು ಸರ್ ಕಳಿಸಿದ್ದೀನಿ ಅಪ್ರೂವ್. ಓಕೆ ಪ್ರಿಯಾಂಕ್. ಅವರು ಹೇಳ್ತಾವ್ ಓಕೆ, ಇಲ್ಲ ಪ್ರಿಯಾಂಕ್ ಇಲ್ಲ. ಕಾಂಗ್ರೆಸ್ಗೆ ಕೊಟ್ಟಿರೋದಲ್ವ ಎರಡು ಅಂತ. CN ಬಾಲಕೃಷ್ಣ ನಿಮ್ ಫ್ರೆಂಡ್ ಬಂದಿಲ್ಲ. ಆನಂದ್ ಸಿದ್ದು ನ್ಯಾಮಗೌಡ ಬಂದಿಲ್ಲ. ಹಾಲಪ್ಪ ಹರ್ತಾಳ್ ಬಂದಿಲ್ಲ. UT ಖಾದರ್ ಪರವಾಗಿ ಅಜಯ್ ಧರ್ಮ್ ಸಿಂಗ್ ಇಲ್ಲ. ಒಂದು ನಿಮಿಷ ಹಾಲಪ್ಪ. ಒಂದು ಕ್ಲಾರಿಫಿಕೇಶನ್ ಅಲ್ಲ, ನಂಗೆ ಏನು ಬಂದಿಲ್ಲ. ನಂಗೆ ಬಂದಿಲ್ಲ. ಆಮೇಲೆ ತಗೊಳ್ತೀನಿ ಅದನ್ನ. ಆಮೇಲೆ ಯಾವಳಾರು ತಗೊಂಡಾಗ ನೋಡೋಣ ಅದನ್ನ. ಆಮೇಲೆ ನೀವು ಬಂದ್ರಾ ಓಡ್ ಬಂದ್ರಿ ಮತ್ತೆ ಹೇಳಿ. UT ಖಾದರ್, ಪ್ರಭು ಚವ್ಹಾಣ್ ಅವರು ಉತ್ತರ ಕೊಡ್ರಿ. UT ಖಾದರ್ ಅಲ್ಲ, ಅವ್ರು ಇಲ್ಲ. UT ಖಾದರ್ ಅವ್ರದ್ದು ಫ್ಲೈಟ್ ಅದೇನೋ ಇಲ್ಲ. ಪ್ರಿಯಾಂಕ್ ಬಂದಿದ್ದು. ಪ್ರಿಯಾಂಕ್ ನೀವು ಕರೆದಾಗ ಇಲ್ಲ ಬರ್ಲಿಲ್ಲ. ಕುತ್ಕೊಳ್ರಿ ಎಲ್ಲಿ ಅಂತ ಅಲ್ಲ ನೋಡೋಣ. ಕರೆಗೆ ಅಜಯ್ ಹೇಳ್ರಿ. ಹಾ ಸರ್, ಪ್ರಶ್ನೆ ಸಂಖ್ಯೆ 221 ಮಾನ್ಯ ಸಚಿವರಲ್ಲಿ ಕೇಳಿ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸ್ಲಾ? ಓಕೆ, ಕೇಳ್ರಿ ಸರ್. ಉತ್ತರನು ಕೊಟ್ಟಿದ್ದಾರೆ. ಆದ್ರೆ ಅವರು ಅಲ್ಲಿ ಇರ್ತಕ್ಕಂಥ ಸರಿಯಾದ ರೀತಿಯಿಂದ ಗೋಶಾಲೆ ಎಲ್ಲ ಕಟ್ಟಡ ಯಾವುದು ಆಗಿಲ್ಲ. ತಾವೇನು ಹೇಳಿದ್ರಿ ಅಲ್ಲಿ ಇರ್ತಕ್ಕಂಥ ಅವ್ರ ಕ್ಷೇತ್ರದಲ್ಲಿ ಗೋಶಾಲೆ ಒಂದು ಕಟ್ಟಡ ಎಲ್ಲ ಮಾಡ್ತೀವಿ ಅಂತ, ಅದನ್ನು ಕೂಡ ಆಗಿಲ್ಲ. ಮತ್ತೆ ಇಮ್ಯುನೈಸೇಷನ್ ಪಾಲಿಸಿ ತಾವು ಹಿಂದೆ ಇರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ಏನು ಹೇಳಿದ್ರಿ ಅದನ್ನು ಕೂಡ ಸರಿಯಾಗಿ ಆಗಿಲ್ಲ. ಮತ್ತೆ ಇದು ಮೇವುಗೋಸ್ಕರ ಏನು ಸಬ್ಸಿಡಿ ಏನು ಆಗಿತ್ತು ಅದನ್ನು ಕೂಡ ಸರಿಯಾಗಿ ನೀಡಿಲ್ಲ. ಮತ್ತೆ ಇಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಒಂದು ಮಲ್ನಾಡ್ ಗಿಡ್ಡ ಅದಕ್ಕೆ ಸರಿಯಾಗಿ ರೀತಿಯಿಂದ ಇನ್ಶೂರೆನ್ಸ್ ಕೂಡ ಆಗಿಲ್ಲ ಅಂತ ಮಾನ್ಯ ಸಚಿವರಿಗೆ ಕೇಳಿ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾದರ್ ಪರವಾಗಿ ಧರ್ಮ್ ಸಿಂಗ್ ಅವರು ಕೇಳಿದ್ದಾರೆ. ಇನ್ಶೂರೆನ್ಸ್ ನಾನು ಆಲ್ರೆಡಿ 14 ಕೋಟಿ ಟೆಂಡರ್ ಪತ್ರಿಕೆ ಇದೆ. ಆದ ತಕ್ಷಣ ಎಲ್ಲ ದನಗಳಿಗೆ ಮಾಡಿಕೊಡ್ತೀವಿ. ನಂಬರ್ 1. ನಂಬರ್ 2, ಜಿಲ್ಲೆಗೆ ಗೋಶಾಲಾ ಆಲ್ರೆಡಿ ಪ್ರಾರಂಭ ಆಗಿದೆ. ಅವ್ರ ಜಿಲ್ಲೆಗೆ ಅವ್ರ ಕಾನ್ಸೆಪ್ಟ್ ಇದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕು. ಜಾಗ ಸಿಕ್ಕಿದ್ರೆ ನಾವು ಪ್ರಯತ್ನ ಮಾಡ್ತೀವಿ. ಸಭಾಧ್ಯಕ್ಷರೇ, ತಾವು ಮಾಡಿಸ್ತೀರಂತ ಲಾಸ್ಟ್ ಟೈಮ್ ತಾವು ಹೇಳಿದ್ರಿ. ಹಾಗೂ ಮತ್ತೆ ಇದು ಇನ್ಶೂರೆನ್ಸ್ ಪಾಲಿಸಿ ಏನಿದೆ, ಫಾರಿನ್ ಜೆರ್ಸಿ ಕೌಗೆಲ್ಲ ತಾವು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ. ಆದ್ರೆ ಲೋಕಲ್ ಇರ್ತಕ್ಕಂಥ ಅದು ಮಲ್ನಾಡ್ ಗಿಡ್ಡ ಎಲ್ಲ ಇದೆ ಅಲ್ಲ ಸರ್, ಅದಕ್ಕೆ ಅವರು ಮಾಡಿಕೊಟ್ಟಿಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಮಲ್ನಾಡ್ ಗಿಡ ಕೂಡ ಈ 14 ಕೋಟಿನಲ್ಲಿ ಸೇರಿಸಲಾಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಭಾಧ್ಯಕ್ಷರೇ, ಈ ಎಲ್ಲರಿಗೂ ಜನರಿಗೆ ಮಾಡಿಕೊಡ್ತೀವಿ. ಓಕೆ, ಮಾಡ್ರಿ. ಬಸವನಗೌಡ ತುರ್ವಿಹಾಳ್ ಇಲ್ಲ. SN ನಾರಾಯಣ ಸ್ವಾಮಿ ಅಧ್ಯಕ್ಷ ಬಂದ್ರೇನು ನೀವು? ಅಧ್ಯಕ್ಷ, ಪ್ರಶ್ನೆ ಸಂಖ್ಯೆ 205 ಸನ್ಮಾನ್ಯ ಲೋಕಸಭಾ ಸಚಿವರು ಕೇಳಿ ಬಯಸ್ತೇನೆ. ಅಧ್ಯಕ್ಷ ಮಧುಸ್ವಾಮಿ ಅವರು. ಅಧ್ಯಕ್ಷ, ಉತ್ತರಗಳನ್ನು ಒದಗಿಸಲಾಗಿದೆ. ಅಧ್ಯಕ್ಷ, ಉತ್ತರ ಒದಗಿಸಿದ್ದಾರೆ. ಈ ರಸ್ತೆಗಳಲ್ಲಿ ಇವತ್ತು ನಿರ್ವಹಣೆಗೆ 1 ವರ್ಷಕ್ಕೆಲ್ಲ ಇವ್ರು ಇಷ್ಟು ಮಳೆ ಬಿದ್ದಿದೆ. ಅಧ್ಯಕ್ಷರೇ, ಈ ಮಳೆಯಲ್ಲಿ ಇಷ್ಟೆಲ್ಲ ಹಾನಿಯಾಗಿದೆ. ಇವರು ಒಂದು 6,54,000 ಕೊಟ್ಟರೆ ಇದರಲ್ಲಿ ಎಷ್ಟು ರಸ್ತೆಗಳನ್ನ ಮಾಡ್ಲಿಕ್ಕಾಗತ್ತೆ ಅಧ್ಯಕ್ಷರೇ? ಮತ್ತೆ ಇವರು 1 ಕಿಲೋಮೀಟರ್ ನಿರ್ವಹಣೆಗೆ 1,60,000 ಅಂತ ಹೇಳ್ತಾರೆ ಅಧ್ಯಕ್ಷರೇ. ಒಂದು ಗುಂಡಿ ಮುಜ್ಜೆ ಆಗೋದಿಲ್ಲ. ನನ್ನ ಭಾಗದಲ್ಲಿ ಏನಿದೆ, ಬಂಗಾರಪೇಟೆ ಕಾಮಸಮುದ್ರ ರಸ್ತೆ, ಬಂಗಾರಪೇಟೆ ಸೂಲಿಗುಂಡೆ ರಸ್ತೆ, ಹರಟೆ ಸಂಪೂರ್ಣ ಹಾಳಾಗಿದೆ ಅಧ್ಯಕ್ಷರೇ. ಓಡಾಡೋಕ್ಕೂ ಆಗೋದಿಲ್ಲ. ಇವತ್ತು ನಿರ್ವಹಣೆ ಮಾಡ್ತಾ ಇಲ್ಲ. ರಸ್ತೆ ಬದಿ ಗಿಡ ತೆಗಿತಾ ಇಲ್ಲ. ಓಕೆ, ಕೇಳೋಣ. ಈ ಬಗ್ಗೆ ದಯಮಾಡಿ ಸಚಿವರು. ಸರ್, ನಾವು ನಿರ್ವಹಣೆ ಕಾಸ್ಟ್ ಅನ್ನ ಲೆಂತ್ ಆಫ್ ದಿ ರೋಡ್ ಮೇಲೆ ಲೆಕ್ಕ ಮಾಡಿ
ಅವರೇಜ್ ಅಷ್ಟು ಬಂದಿದೆ ಅಂತ ಹೇಳಿರೋದು. ಅವ್ರು ನಿರ್ವಹಣೆ ಮಾಡಿರೋದ್ರಲ್ಲಿ ನಮ್ಗಿಷ್ಟು ಖರ್ಚಾಗಿದೆ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಅದು ಕಾಸ್ಟ್ಲಿ ಆಗಿದೆ. ಇವತ್ತು ರಸ್ತೆಗಳನ್ನ ನಿರ್ವಹಣೆ ಮಾಡೋದು, ಆಸ್ಫಾಲ್ಟ್ ಜಾಸ್ತಿ ಆಗಿದೆ, ಮತ್ತೊಂದು ಜಾಸ್ತಿ ಆಗಿದೆ. ಬಟ್ ಆದರೂ SR ರೇಟ್ಗಳನ್ನೆಲ್ಲ ಬಿಟ್ಕೊಂಡು ಎಲ್ಲರಿಗೆ ಎಷ್ಟೆಷ್ಟು ಖರ್ಚು ಮಾಡ್ಬೋದು ಅಷ್ಟು ಮಾಡೋಕ್ಕೆ ಬಿಟ್ಟರೆ ಈಗ ಮುಗ ಮಾಡೋಕ್ಕೆ ಇಲ್ಲಿ PWD ಕೊಡಲು ಅವಕಾಶ ಇರೋದಿಲ್ಲ ಸರ್. ಎರಡನೇದು ನಾರಾಯಣಸ್ವಾಮಿ ಅದು ಏನು ಅಗತ್ಯ ಇದೆ ಅದನ್ನು ಮಾಡಿದ್ವಿ ಅಂತ ಅವ್ರು ಹೇಳಿದ್ದಾರೆ. ಇನ್ನೇನಾರು ಆಗಿಲ್ಲ ಅಂದ್ರೆ ನಮ್ಮ ಗಮನಕ್ಕೆ ತಗೊಂಬಂದ್ರೆ ಮಂತ್ರಿಗಳಿಗೆ ಹೇಳಿ ಅದನ್ನ ಮಾಡ್ಲಿಕ್ಕೆ ಹೇಳ್ತೀನಿ. ರೇಟ್ ಬಗ್ಗೆ ಎಕ್ಸ್ಪೆಂಡಿಚರ್ ಬಗ್ಗೆ ನಾವು ಮಾತಾಡಕ್ ಆಗೋದಿಲ್ಲ. ಅದು ಎಸ್ಟಿಮೇಟ್ ಮಾಡ್ತಾರೆ ಅದ್ರ ಪ್ರಕಾರ. ಆಮೇಲೆ ನಾನು ಹೊಸ ರಸ್ತೆಗಳಿಗೆ ಕೂಡ ಪ್ರಪೋಸಲ್ ಕೊಟ್ಟಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಇದುವರೆಗೂ 1 ವರ್ಷ ಆಯ್ತು, ಒಂದು ರಸ್ತೆನೂ ಮಂಜೂರು ಆಗಿಲ್ಲ ಅಧ್ಯಕ್ಷರೇ. ದಯಮಾಡಿ ಆ ಬಗ್ಗೆ ಗಮನ ಹರಿಸಿ ಮಂಜೂರು ಮಾಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಓಕೆ, ಆಯ್ತು. ಭರತ್ ಶೆಟ್ರು ಇಲ್ಲ. ಪ್ರಿಯಾಂಕ್ ಖರ್ಗೆ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 241 ಮಾನ್ಯ ಸಚಿವರಿಗೆ ಕೇಳಕ್ಕೆ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನನ್ನ ಚಿತ್ತಾಪುರ್ ಮೀಸಲು ಕ್ಷೇತ್ರ ಇದೆ. ಬಹಳ ಸ್ಪಷ್ಟವಾಗಿ ಸರ್ಕಾರದವರು ಇಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಕಳೆದ ವರ್ಷ ಯಾವುದೇ ರೀತಿಯಾದಂಥ TSP ಅನುದಾನ ಕೊಟ್ಟಿಲ್ಲ, ಒಂದನೇದು. ಎರಡನೇದು, ಯಾವ ಅನುದಾನ ಕೊಟ್ಟಿದೆ ಅದು ಹಿಂದಿನ ವರ್ಷದ ಬಿಲ್ ಪಾವತಿಗೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಈ ವರ್ಷ ಏನಾದರೂ ಕೊಡ್ತೀರಾ ಅಂತ ಕೇಳಿದ್ರೆ ಇಲ್ಲ, ನಾವು 100 ಹಾಸ್ಟೆಲ್ ವಿದ್ಯಾರ್ಥಿ ನಿಲಯಗಳನ್ನು ನಾವು ಕಟ್ಟಿಸ್ತಾ ಇದೀವಿ, ಅದಕ್ಕೆ ನಾವು ಡೈವರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. PWDದವರು ಯಾಕೆ ಎಲ್ಲ ಅಮೌಂಟು ಕ್ರೈಸಿಗೆ ಕೊಡ್ತಾ ಇದ್ದಾರೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ, ಒಂದನೇದು. ಆಮೇಲೆ ಕಳೆದ ಬಾರಿ ಹೋದ ವರ್ಷದ ಅನುದಾನದ ಬಗ್ಗೆ ಕೇಳಿದ್ರೆ ಮುಂದಿನ ವರ್ಷದ ಹೇಳ್ತಾ ಇದ್ದಾರೆ. ಈಗ ಇದಕ್ಕಿಂತ ತಾರತಮ್ಯ ಇನ್ನೇನು ಬೇಕು ಅಧ್ಯಕ್ಷರೇ? ಲಿಖಿತ ಮೂಲಕ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿಲ್ಲ ಅಂತ. ಇದು ಹೇಗೆ ಸರಿಪಡಿಸೋದು ಸರ್? ಐ ಹ್ಯಾವ್ ಲಾಸ್ಟ್. ಖರ್ಗೆ ಅವ್ರಿಗೆ ಲಿಖಿತ ಮೂಲಕ ಇನ್ನೊಂದು ಉತ್ತರನು ಕೊಟ್ಟಿದ್ದೀವಿ. SCP TSP ಕೌನ್ಸಿಲ್ ಏನು 5ನೇ ತಿಂಗಳಲ್ಲಿ ಸಭೆ ಆಯಿತು, ಅವತ್ತು ಆದಷ್ಟು ಮಟ್ಟಿಗೆ ಈ ಪಬ್ಲಿಕ್ ವರ್ಕ್ಸ್ ಅನ್ನ ಸ್ಟಾಪ್ ಮಾಡಬೇಕಾಗಿದೆ. ಸುಮಾರು 80% ಆಫ್ ದಿ ವಿಲೇಜ್ ರೋಡ್ಗಳೆಲ್ಲ ಕಾಂಕ್ರೀಟ್ ಆಗಿದೆ. ಸುಮಾರು ಅಕ್ಸೆಸ್ ಅನ್ನು ಕ್ರಿಯೇಟ್ ಮಾಡಿದೀವಿ, ಅಪ್ರೋಚ್ ರಸ್ತೆಗಳನ್ನು ಮಾಡಿದೀವಿ. ಹೇಗಾದರೂ ಮಾಡಿ ಇನ್ಕಂಪ್ಲೀಟ್ ಆಗಿರೋ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಬಿಲ್ಡಿಂಗ್ಸು ಮತ್ತೆ ಕ್ರೈಸ್ಟ್ನವ್ರದ್ದು ಏನಿದೆ ಸರ್, ಆ ಬಿಲ್ಡಿಂಗನ್ನು ಕ್ಲಿಯರ್ ಮಾಡಿಬಿಟ್ಟು ಮಕ್ಕಳಿಗೆ ಎಜುಕೇಷನ್ಗೆ ಒತ್ತು ಕೊಡಬೇಕು ಅಂತೇಳಿ ಆ ವರ್ಷದ ಅನುದಾನನ ಈ ಬಿಲ್ಡಿಂಗಿಗೆ ಬಳಸಬೇಕು ಅಂತ 100 ಹಾಸ್ಟೆಲ್ಸ್ ಶೆಡ್ಯೂಲ್ ಕಾಸ್ಟ್ದು ಪ್ಲಸ್ 11 ಟ್ರೈಬ್ದು ಅದಕ್ಕೆ ಡೈವರ್ಟ್ ಮಾಡಿಕೊಂಡು ಆ ವರ್ಷದ ಕಾರ್ಯಕ್ರಮ ಪೂರ್ಣ ಆ ಕಡೆ ಡೈವರ್ಟ್ ಮಾಡ್ತು. ನಿಮ್ಮೊಬ್ರಿಗೆ ತಾರತಮ್ಯ ಮಾಡಿಲ್ಲ, ನಮಗೂ ಆಗಿದೆ. ಬಟ್ ಆ ಹಣನ ಕಂಪ್ಲೀಟ್ ಆ ಕೌನ್ಸಿಲ್ ನಿರ್ಧಾರ ತಗೊಂಡ್ಬಿಡ್ತು. ಏನಾದ್ರು ಮಾಡಿ ಬಿಲ್ಡಿಂಗ್ಸ್ ಅನ್ನ ಕ್ಲೋಸ್ ಮಾಡಿ ಇದ್ರ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಅಂದಿದ್ದಕ್ಕೆ PWDಗೆ SCP TSP ಗ್ರಾಂಟೇ ಕೊಟ್ಟಿಲ್ಲ ಸರ್ ಆ ಸಲ. ಹಾಗಾಗಿ ಅವ್ರೇನು ಮಾಡೋಕ್ಕಾಗಲಿಲ್ಲ. ಇದು ಕೌನ್ಸಿಲ್ ಡಿಸಿಷನ್ ಆಗಿದ್ರಿಂದ ಎಲ್ಲರೂ ನಾವು ಸುಮ್ಮನೆ ಕೂತ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ಆ ಮಕ್ಕಳಿಗೆ ಅನುಕೂಲ ಆಗಲಿ, ರೆಸಿಡೆನ್ಷಿಯಲ್ ಹಾಸ್ಟೆಲ್ ಬಿಲ್ಡಿಂಗ್, ಸ್ಕೂಲ್ ಬಿಲ್ಡಿಂಗು ಮತ್ತು ಹಾಸ್ಟೆಲ್ ಬಿಲ್ಡಿಂಗ್ಗಳು ಮುಗಿಲಿ ಅಂತ ಡೈವರ್ಟ್ ಮಾಡಿಕೊಂಡಿರೋದು ನಿಜ ಸರ್. ನೀವು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ತೀರಾ, ನಂದೇನು ತಕರಾರಿಲ್ಲ ಅಧ್ಯಕ್ಷ. ರಾಜ್ಯ ಪರಿಷತ್ತಲ್ಲಿ ನಾನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಆದರೆ ಎಲ್ಲನೂ ಕೂಡ ಅಲ್ಲೇ ಮಾಡೋದು. ಮಾನ್ಯ ಕಾನೂನು ಸಚಿವರು ಸ್ವಲ್ಪ ವೈಜ್ಞಾನಿಕವಾಗಿ ಎಲ್ಲ ಕೆಲಸ ಮಾಡ್ತಾರಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ನಂಜುಂಡಪ್ಪ ವರದಿ ಪ್ರಕಾರ ಯಾವುದು ಅತ್ಯಂತ ಹಿಂದುಳಿದ ಮತಕ್ಷೇತ್ರಗಳಿವೆ ಅದನ್ನು ಬಿಟ್ಬಿಟ್ಟು ನೀವು ಬರೀ ಇಲ್ಲಿ ಹಳೆ ಭಾಗದಲ್ಲಿ ಎಲ್ಲ ಕಡೆ ಸಂಪೂರ್ಣವಾಗಿ ಕಾಂಕ್ರೀಟ್ ರಸ್ತೆ ಆಗಿದೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ ಅಧ್ಯಕ್ಷರೇ. ನಂಜುಂಡಪ್ಪ ವರದಿ ಇದೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ರಿಪೋರ್ಟ್ ಇದೆ. ಇವೆಲ್ಲಾನು ನೋಡ್ಕೊಂಡು ಅಟ್ಲೀಸ್ಟ್ ನಮ್ಮ ಭಾಗಕ್ಕೆ ಮತ್ತು ಮೀಸಲು ಕ್ಷೇತ್ರಗಳು ಎಲ್ಲಿವೆ ಅಲ್ಲಿಗೆ ನೀವು ಸ್ವಲ್ಪ ಇಟ್ಕೋಬೇಕಾಗಿತ್ತು. ಇದು ಜಸ್ಟಿಫಿಕೇಶನ್ ಇಸ್ ನಾಟ್ ಕರೆಕ್ಟ್. ಆಮೇಲೆ ಇದನ್ನು 5th 6th ಮಂತಲ್ಲಿ ಆಗಿರೋದು ಅಧ್ಯಕ್ಷರೇ. ಆಯವ್ಯಯ ಇದಕ್ಕೆ ಬಂದಿರೋದು, ಇದು ತೀರ್ಮಾನ ಆಗೋದು ಡಿಸೆಂಬರ್ ಜನವರಿನಲ್ಲಿ ತೀರ್ಮಾನ ಆಗುತ್ತೆ. ಸೊ ಇದು ಆಗಿರೋದು ಅನ್ಯಾಯ. ಅದು ಬಹುಶಃ ನಿಮಗೆ ಅವಶ್ಯಕತೆ ಇರದೇ ಇರ್ಬೋದು, ಆದರೆ ನಮ್ಮ ಭಾಗದಲ್ಲಿ ಎಲ್ಲ ಕ್ಷೇತ್ರಕ್ಕೆ ಬರೀ ಮೀಸಲು ಕ್ಷೇತ್ರ ಅಂತಲ್ಲ ಇದು. ದಿಸ್ ಈಸ್ ಆಮೇಲೆ PWD ಎಲ್ಲಾನು ಡೈವರ್ಟ್ ಮಾಡೋದು ಅದಕ್ಕೆ ಕೂಡ ಸಮಂಜಸ ಅಲ್ಲ ಸರ್. ಬೇರೆ ಬೇರೆ ಇಲಾಖೆದು ಕೂಡ SCP TSP ಇದೆ ಆ್ಯಂಡ್ ಇದೆಲ್ಲಾನು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ನಂದು ಸಹಮತ ಇದೆ ಖರ್ಗೆ ಅವ್ರ ಮಾತಿಗೆ. ನಾನು ಇಲಾಖೆಯನ್ನು ಅದೇ ಕೇಳಿದೆ, ಎನ್ ಬ್ಲಾಕ್ ನೀವು ಶಿಫ್ಟ್ ಮಾಡ್ಕೊಂಡಿದ್ದು ಸರಿಯಾಗಲಿಲ್ವೇನೋ ಅಂತೇಳಿ. ಅವ್ರು ಹೆಲ್ಪ್ಲೆಸ್ ಆಗಿದ್ದಾರೆ ಸರ್. ಅವತ್ತು ಕೌನ್ಸಿಲ್ ಮೀಟಿಂಗು ಬಹುಶಃ ತಾವು ಇದ್ರೇನೋ ಗಮನಿಸಿಲ್ಲ, ನಾನು ಇದ್ದೆ ಗಮನಿಸಿಲ್ಲ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಆ ಕೌನ್ಸಿಲ್ ಮೀಟಿಂಗಲ್ಲಿ ಡಿಸಿಷನ್ ಆಗಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತೊಗೊಂಡಿದೆ. ಮತ್ತು ಇವತ್ತು ಅಥವಾ ನಾಳೆ ಮೀಟಿಂಗ್ ಇದೆ,
ನಿಮ್ಮ ಮಾತನ್ನು ನಾವಲ್ಲಿ ಪ್ರತಿಪಾದಿಸ್ತೀವಿ. ಇದನ್ನೇನಾದ್ರು ಮಾಡಿ ಸರಿಪಡಿಸ್ಲಿಕ್ಕೆ ಕನಿಷ್ಠ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಿಗಾದರೂ ಆದ್ಯತೆ ಮೇಲೆ ಇನ್ಫ್ರಾಸ್ಟ್ರಕ್ಚರನ್ನು SC/ST ಇರೋ ಕಡೆ ಮಾಡಲಿಕ್ಕೆ ಸ್ವಲ್ಪ ಫಂಡ್ಸನ್ನು ಇಡಬೇಕು ಅಂತೇಳಿ ಆ ಸಭೆಯಲ್ಲಿ ನಾನು ಪ್ರತಿಪಾದಿಸ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ನನ್ನ ಒಂದೇ ಒಂದು ಮನವಿ ಮಾನ್ಯ ಸಚಿವರ ಹತ್ರ, ನಾನು ಸಮಿತಿನಲ್ಲಿ ಇಲ್ಲ ಅಧ್ಯಕ್ಷರೇ, ಆದ್ರೆ ವೈಜ್ಞಾನಿಕವಾಗಿ ಮಾಡಲಿ, ಪಾಪ್ಯುಲೇಷನ್ ಪ್ರಕಾರ ಮಾಡಲಿ, ಅಂಡ್ ಮೋರ್ ಆರ್ ಲೆಸ್ ನಂಜುಂಡಪ್ಪ ವರದಿ ತಗೊಂಡು ಬ್ಯಾಕ್ವರ್ಡ್ನೆಸ್ ನೋಡ್ಕೊಂಡು ಮಾಡಿ. ಅತ್ಯಂತ ಅತಿ ಹಿಂದುಳಿದ ಇದಕ್ಕೆ ಸ್ವಲ್ಪ ಇದು ಆದಷ್ಟು ಬೇಗ ಆದ್ರೆ ಒಳ್ಳೇದಾದ. ಓಕೆ, ಮಾಧುಸ್ವಾಮಿ ಅವರು, ನಂದು ಒಂದೇ ಒಂದು, ಹಿಂದೆ 2-3 ಬಾರಿಗೆ ಈ ಸದನದಲ್ಲಿ ನಂಜುಂಡಪ್ಪ ವರದಿ ವಿಷಯದಲ್ಲಿ ಅದು ಈಗ ಹಳೇದಾಯ್ತು, ಹೊಸದೊಂದನ್ನು ರಚನೆ ಮಾಡಬೇಕು ಅನ್ನೋದು ಬಂದಿತ್ತು. ಅದು ಈ ಸಂದರ್ಭದಲ್ಲಿ ಯಾರನ್ನಾರು ಒಬ್ಬರಿಗೆ ಆ ಜವಾಬ್ದಾರಿ ಕೊಟ್ಟರೆ ನಂಜುಂಡಪ್ಪ ವರದಿಯಾಗಿ 25 ವರ್ಷದ ಮೇಲೆ ಆಗೋಯ್ತು ಈಗ. ಹಾಗಾಗಿ ಸಾಕಷ್ಟು ಅದನ್ನು ರಿವ್ಯೂ ಮಾಡಬೇಕಾದ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ತಾವು ಹೊಸ ಒಂದು ಸಮಿತಿ ರಚನೆ ಮಾಡೋದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು, ಇಲ್ಲಿ ಅದನ್ನು ಮಾಡಿಸೋದಕ್ಕೆ ತಾವು ಮುಂದಿನ ದಿನದಲ್ಲಿ ಪ್ರಯತ್ನ ಮಾಡಿದರೆ ಈ ರೀತಿ ಇಂಬ್ಯಾಲೆನ್ಸ್ನೆಲ್ಲ ಮತ್ತೆ ಸರಿ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದು ನಿಜವಾದ ವಿಷಯ ಸರ್. ಅದರ ಕ್ಯಾರೆಕ್ಟರ್ಗಳು ಸುಮಾರು ತಾಲೂಕು ಚೇಂಜ್ ಆಗಿದೆ, ತಾಲೂಕುಗಳು ವಿಭಜನೆ ಆಗಿದೆ, ನಂಬರ್ ಆಫ್ ತಾಲೂಕಾ ಬ್ಲಾಕ್ಸು ಜಾಸ್ತಿ ಆಗಿದೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಏನಾಗಬೇಕು ಎಲ್ಲಾಗಬೇಕು ಅಂತೇಳಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಅವರು ಬೇರೆ ಪ್ರಪೋಸಲೇ ನಮ್ಮ ಮುಂದೆ ಕೊಟ್ಟಿದ್ರು. ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಇವೆಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಈ ವಿಷಯ, ಇನ್ನೂ ಸ್ವಲ್ಪ ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಂಡು ಕೊಡಿ ಅಂತೇಳಿ ಹೋಲ್ಡ್ ಮಾಡಿದ್ವಿ ಸರ್. ಯಾಕೆಂದರೆ ಸುಮಾರು ತಾಲೂಕು ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋ ಇವತ್ತು ಇರಿಗೇಟ್ ಆಗಿದೆ, ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋ ಕೆಲವು ಇಂಡಸ್ಟ್ರಿಯಲೈಸು ಆಗಿದೆ ತಾಲೂಕುಗಳು. ವಾಸ್ತವವಾಗಿ ಯಾವುದಾಗಿಲ್ಲ ಅನ್ನೋದು ಇನ್ನೊಂದು ರಿವ್ಯೂ ಆಗಬೇಕನ್ನೋದು ನನ್ನ ಅಭಿಪ್ರಾಯನೇ. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತಮ್ಮ ಅಭಿಪ್ರಾಯ ಅವರ ಅಭಿಪ್ರಾಯ ಹೇಳಿ ಇದಕ್ಕೊಂದು ಏನಾದರೂ ಒಂದು ಸಮಿತಿನೋ ಮತ್ತೇನಾದರೂ ಪರಿಶೀಲನೆಗೆ ಇನ್ನೊಂದು ವಿಷಯಕ್ಕೆ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ. ಓಕೆ, ಥ್ಯಾಂಕ್ ಯು. ನೋಡಿ ಆಯ್ತಲ್ಲ, ತಾವು ಹೇಳೋದು ಬಹಳ ಇಂಪಾರ್ಟೆಂಟ್ ಇದೆ ಅಧ್ಯಕ್ಷರೇ. ಇದರಲ್ಲಿ ಸ್ವಲ್ಪ ಏನಾಗ್ಬಿಟ್ಟಿದೆ, ಈ ಹೊಸ ತಾಲೂಕು ರಚನೆಯಲ್ಲಿ ಹೆಂಗ್ ಬೇಕು ಹಂಗೆ ಹಳ್ಳಿಗಳನ್ನ ನಾವು ಡಿವೈಡ್ ಮಾಡಿಬಿಟ್ಟಿದ್ದೀವಿ. ಈಗ ಅದ್ರ ಸೋಷಿಯಲ್ ಡೆಮೋಗ್ರಫಿನೇ ಚೇಂಜ್ ಆಗ್ಬಿಟ್ಟಿದೆ ಸರ್, ಸೋಷಿಯೋ ಎಕನಾಮಿಕ್ ಡೆಮೋಗ್ರಫಿನೇ ಚೇಂಜ್ ಆಗ್ಬಿಟ್ಟಿದೆ. ನಾವೆಲ್ಲ ನಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳಿಕ್ಕಾಗಿ ವಿಂಗಡಣೆ ಮಾಡ್ಬಿಟ್ಟಿದೀವಿ. ನಾವೆಲ್ಲರೂ ಪಂಚಾಯತ್ ಒಂದ್ ಕಡೆ ಹೋಗುತ್ತೆ ಅಧ್ಯಕ್ಷರೇ, ರೆವಿನ್ಯೂ ಒಂದ್ ಕಡೆ ಬರುತ್ತೆ, ಪೊಲೀಸ್ ಇಲಾಖೆ ಬೌಂಡ್ರಿಗಳು ಬೇರೆ ಆಗಿದೆ. ಇದನ್ನ ಕೋರ್ಟ್ ನಲ್ಲಿ ಕೂಡ ಪ್ರಶ್ನೆ ಮಾಡಿದೀವಿ, ಎಲ್ಲರೂ ತಮ್ಮ ಕಡೆಯಿಂದ ಉತ್ತರ ಕೊಡಿಸಬೇಕು ಕೋರ್ಟ್. ಪ್ರಿಯಾಂಕ್, ಎಲ್ಲರದ್ದು ಒಂದೇ ಧ್ವನಿ ಇದೆ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಬೇಗ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಹೇಳೋಣ. ಈಗ ಪ್ರಶ್ನೋತ್ತರ ಮುಕ್ತಾಯ ಆಯಿತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಯನ್ನ ಮಂಡಿಸೋದು. ಅಧ್ಯಕ್ಷರೇ, ದಿನಾಂಕ 13/2/23 ಒಂದನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 141 ಪ್ರಶ್ನೆಗಳ ಪೈಕಿ 72 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಕಾರ್ಯದರ್ಶಿಯವರ ವರದಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ಮಾನ್ಯ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು. ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು. ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸಿ. ಶ್ರೀಯುತ ಗೋವಿಂದ ಕಾರಜೋಳ ಅವರು. ಸನ್ಮಾನ್ಯ ಗೋವಿಂದ ಕಾರಜೋಳ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀಯುತ ಬಿ ಶ್ರೀರಾಮುಲು ಅವರು. ಸನ್ಮಾನ್ಯ ರಾಮುಲು ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯಲ್ಲಿ ಮಂಡಿಸಿ. ಅರಗ ಜ್ಞಾನೇಂದ್ರ ಅವರು. ಶ್ರೀ ಅರಗ ಜ್ಞಾನೇಂದ್ರ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸಿ. CN ಅಶ್ವತ್ಥನಾರಾಯಣ ಅವರು. CN ಅಶ್ವತ್ಥನಾರಾಯಣ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತೇನೆ. CC ಪಾಟೀಲ್ ಅವರು. CC ಪಾಟೀಲ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ. ಮುರುಗೇಶ್ ನಿರಾಣಿ. ಮುರುಗೇಶ್ ನಿರಾಣಿ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸಿ. BC ಪಾಟೀಲ್ ಬಂದಿದ್ದಾರೆ. ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಓಕೆ, ಬಸವರಾಜ್ BA ಬಂದಿದ್ದಾರೆ. ನನ್ನ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸಿ. ಓಕೆ, ನಾಗರಾಜ್ ನಾಗರಾಜ್ MTB. ಸನ್ಮಾನ್ಯ ನಾಗರಾಜ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಸುನಿಲ್ ಕುಮಾರ್. ಸನ್ಮಾನ್ಯ ಸುನಿಲ್ ಕುಮಾರ್ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಆಚಾರ ಹಾಲಪ್ಪ ಬಸಪ್ಪ. ಮಾನ್ಯ ಆಚಾರ ಹಾಲಪ್ಪ ಬಸಪ್ಪನವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮುನಿರತ್ನ. ಸನ್ಮಾನ್ಯ ಮುನಿರತ್ನ ಅವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. 14ರಲ್ಲಿ 12 ತಾವೇ ಮಂಡಿಸಿದ್ದೀರಿ. ಆಯ್ತು. ಈಗ ಇನ್ನು 2 ಒಂದು ವಿಷಯ ಇದೆ. ಒಂದು, ನಾನೊಂದು ಪ್ರಕಟಣೆಯನ್ನ ಈ ಸದನದಲ್ಲಿ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀನಿ. 74ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಸಾಧಕರುಗಳನ್ನು ಪದ್ಮ ಗೌರವಕ್ಕೆ ಆಯ್ಕೆ ಮಾಡಿದ್ದು
ಈ ಪೈಕಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಮಾಜಿ ರಾಜ್ಯಪಾಲ, ಮಾಜಿ ಕೇಂದ್ರದ ಸಚಿವ, ರಾಜಕೀಯ ಹಿರಿಯ ಮುತ್ಸದ್ದಿ ಶ್ರೀ SM ಕೃಷ್ಣ ಇವರಿಗೆ ಪದ್ಮವಿಭೂಷಣ, ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಸರಸ್ವತಿ ಸನ್ಮಾನ ಪ್ರಶಸ್ತಿ ಗೌರವ ತಂದುಕೊಟ್ಟ ಹಿರಿಯ ಸಾಹಿತಿ ಡಾಕ್ಟರ್ SL ಭೈರಪ್ಪ ಹಾಗೂ 10 ಹಲವು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಶ್ರೀಮತಿ ಸುಧಾಮೂರ್ತಿ ಇವರುಗಳಿಗೆ ಪದ್ಮಭೂಷಣ, ಸಿರಿಧಾನ್ಯಗಳ ಮೇಲೆ ಸಂಶೋಧನೆ ಮಾಡಿ ಅದರ ಮಹತ್ವವನ್ನು ಪ್ರಚಾರ ಮಾಡಿರುವ ಡಾಕ್ಟರ್ ಖಾದರ್ ವಲಿ ದುಡೇಕುಲ, ಕೊಡಗಿನ ಹಿರಿಯ ಜಾನಪದ ಕಲಾವಿದೆ, ಸಾಂಪ್ರದಾಯಿಕ ಉಮ್ಮತ್ತಾಡ್ ನೃತ್ಯ ಪ್ರವೀಣೆ ಶ್ರೀಮತಿ ಐಮುಡಿ ಎಂಡ ರಾಣಿ ಮಾಚಯ್ಯ, ತಮಟೆ ಮಾಂತ್ರಿಕ ಕಲಾಸಕ್ತ ಶ್ರೀ ಪಿಂಡಿ ಪಾಪನಹಳ್ಳಿ ಮುನಿವೆಂಕಟಪ್ಪ, ವಿಶ್ವಪ್ರಸಿದ್ಧ ಬಿದ್ರಿ ಕಲೆಯ ಕಲಾಕೌಶಲ ಶ್ರೀ ಶಹಾ ರಶೀದ್ ಅಹಮದ್ ಖಾದ್ರಿ ಮತ್ತು ಭಾರತ ಹಾಗೂ ವಿಶ್ವದ ಹಲವೆಡೆ ಪುರಾತನ ಪರಂಪರೆಯ ತಾಣಗಳನ್ನು ರಕ್ಷಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಡಾಕ್ಟರ್ ಸುಬ್ರಾಮನ್ ಇವರುಗಳಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. 2023ನೇ ಸಾಲಿನ ಪದ್ಮ ಪುರಸ್ಕಾರಕ್ಕೆ ಭಾಜನರಾಗಿರುವ ಮೇಲ್ಕಂಡ ಎಲ್ಲ ಸಾಧಕರಿಗೆ ಈ ನಮ್ಮ ಕರ್ನಾಟಕ ವಿಧಾನಸಭೆಯ ಈ ಸದನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಈಗ KG ಬೋಪಯ್ಯನವರು ಶೂನ್ಯ ವೇಳೆಯಲ್ಲಿ ತಮ್ಮದು ಒಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ವಿರಾಜಪೇಟೆ ತಾಲೂಕು ಕೆ ಬಾಡಗ ಗ್ರಾಮದಲ್ಲಿ ನಿನ್ನೆ ಹುಲಿಯೊಂದು ಏಕಾಏಕಿ ದಾಳಿ ಮಾಡಿ ನಿನ್ನೆ ಸಂಜೆ 4 ಗಂಟೆಗೆ ಒಬ್ಬ 12 ವರ್ಷದ ಮಗುನ ಹಿಡಿದಿದ್ದು ಮಾತ್ರ ಅಲ್ಲ, ತಿಂದುಬಿಟ್ಟಿದೆ. ಅಲ್ಲಿಂದ ಅರಣ್ಯ ಇಲಾಖೆ ಅಧಿಕಾರಿ, ಇದು ನಾಗರಹೊಳೆ ಟೈಗರ್ ರಿಸರ್ವ್ ವ್ಯಾಪ್ತಿಗೆ ಬರುವಂಥದ್ದು, ಹತ್ತಿರದ ಗ್ರಾಮ, ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಒಂದ್ಸಲ ಮನುಷ್ಯನ ರಕ್ತ ಹುಲಿಗೆ ಸಿಕ್ಕಿದ್ರೆ ಪುನಃ ಮನುಷ್ಯನ ತಿನ್ನಕ್ಕೆ ಬರ್ತದೆ, ರಾತ್ರಿಡೀ ಅಲ್ಲಿ ಇರಬೇಕು ಆ ಮನೆ ಹತ್ರ, ಲೇಬರ್ ಲೈನ್ ಅಧ್ಯಕ್ಷರು. ಅವರು ಅದನ್ನು ನೆಗ್ಲೆಕ್ಟ್ ಮಾಡಿ ಇವತ್ತು ಬೆಳಗ್ಗೆ ಪುನಃ ಒಂದು 75 ವರ್ಷ ವಯಸ್ಸಾದವ್ರನ್ನ ಮತ್ತೆ ತಿಂದಿದೆ. ಇದು ಪ್ಯೂರ್ಲಿ ಈ ಇಲಾಖೆಯ ಒಂದು ನಿರ್ಲಕ್ಷ್ಯ ಕಾರಣ. ಮತ್ತು ಈ ರೀತಿ ಇವತ್ತೆಲ್ಲ ಅಲ್ಲಿ ಒಂಥರ ಪ್ರಕ್ಷುಬ್ಧ ವಾತಾವರಣ. ಈ ರೀತಿಯ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿಕೊಂಡು ರಾತ್ರಿ ನಿನ್ನೆ 4 ಗಂಟೆಗೆ ಒಂದು ಮಗುನ 12 ವರ್ಷದವನ್ನ ತಿಂದಿದೆ, ಮತ್ತೆ ಪುನಃ ಬೆಳಗ್ಗೆ ತಿಂತದೆ ಅಂದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಸಸ್ಪೆಂಡ್ ಮಾಡಬೇಕು. ಇಂಥ ಅಧಿಕಾರಿಗಳು ಇದ್ರೆ ಏನು, ಇಲ್ದಿದ್ರೆ ನಮಗೆ ಬಿಡಿ, ಒಂದೇ ನಿಮಿಷ, ಆಮೇಲೆ ನಮಗೆ ಬಿಟ್ಟು ಬಿಡಿ, ನಾವು ಹುಲಿಗಳನ್ನ ಕಂಟ್ರೋಲ್ ಮಾಡ್ತೇವೆ. ನಮ್ಮ ಕೊಡಗಿನಲ್ಲಿ ಒಂದು ಪದ್ಧತಿ ಇದೆ, ಹುಲಿ ಮದುವೆ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಅವಕಾಶ ಕೊಡಿ. ಹುಲಿ ಮದುವೆ ಮಾಡಿಕೊಂಡು ಹುಲಿಗಳಿಂದ ನಾವು ರಕ್ಷಣೆ ಮಾಡ್ಕೊಳ್ತೇವೆ. ಅಧ್ಯಕ್ಷರೇ, ಹೇಳಿ. ಈಗ ನಿನ್ನೆ ಸಾಯಂಕಾಲ ಮಗುನ ತಿಂದ ಮೇಲೆ ಪುನಃ ನೆಕ್ಸ್ಟ್ ಡೇ ಮಾರ್ನಿಂಗ್ ಪುನಃ ಅದೇ ಮನೆಗೆ ಬಂದು ತಿಂತಿದ್ರೆ ಫಾರೆಸ್ಟ್ನವರ ಎಷ್ಟು ನೆಗ್ಲಿಜೆನ್ಸ್ ಇರ್ಬೋದು? ಯಾರು ಸಂಬಂಧಪಟ್ಟಂತ DF ಇದೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅಧ್ಯಕ್ಷರೇ, ನಮಗೆ ಉತ್ತರವನ್ನು ಕೊಡ್ಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಅವಕಾಶ ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಲ್ಲ, ಈಗ ನಾನು ಮಧುಸ್ವಾಮಿ ಅವರು ತಾವಿದ್ದೀರಿ, ಒಂದ್ ನಿಮಿಷ ಆಯ್ತಾಯ್ತು. ನೀವು ನಿಮ್ಮ ಉದ್ದೇಶ ನೀವು ಹೇಳಿದಿರಿ DF ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ. ನಾನು ಮಧುಸ್ವಾಮಿ ಅವರಲ್ಲಿ ಒಂದೇ ಒಂದು, ಇಲ್ಲಿ ಮಾತನಾಡ್ಲಿಕ್ಕೆ ಬಿಟ್ರೆ ಈಗ ಎಲ್ಲರೂ ಆನೆ ಶುರು ಮಾಡ್ತಾರೆ, ಅವ್ರದ್ದು ಬೇರೆ ಬೇರೆ ಕಾಡು ಪ್ರಾಣಿಗಳಿಂದ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಒಂದ್ ನಿಮಿಷ. ಅವರು ನಮ್ಮ ತಾಲೂಕವರು ಸರ್ ಸತ್ತಿರೋರು, ಅದಕ್ಕೆ ಒಂದ್ ನಿಮಿಷ ಮಾತಾಡ್ತಾರೆ. ಯಾವುದು? ಈಗ ಅಲ್ಲಿ ಹೋಗಿ ನೆನ್ನೆ ತೀರೋಗಿದಲ್ಲ, ನನ್ನ ತಾಲೂಕು ಕೊಳವಿಗೆ ಗ್ರಾಮದವರು. ಹುಲಿ ನಿಮ್ ತಾಲೂಕಿಂದೋ ಅವ್ರ ತಾಲೂಕಿಂದೋ? ನಮ್ಮ ತಾಲೂಕು ಅಲ್ಲ. ನೀವು ಯಾವ್ದು ನಿಮ್ದು? ಸರ್ಕಾರದ ಸರ್, ಸರ್ಕಾರದ ಹುಲಿ ನಮ್ಮವರು ಸರ್. ಈಗ ಅಲ್ಲ, ನೀವು ಏನ್ ಸತ್ತವರು ನಿಮ್ಮ ಅಧಿಕಾರಿಗಳು? ಒಂದ್ ನಿಮಿಷ ಅಲ್ರಿ, ಈಗ ಯಾರ್ದು ನಿಮ್ದು ಏನು ಅಲ್ಲಿ ಏನಂದ್ರೆ ಸರ್, ಸತ್ತವ್ರು ನಿಮ್ಮ ಊರವರು? ಹೌದು ಸರ್, ನಮ್ಮ ತಾಲೂಕಿನಿಂದ ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋದವರು. ಓ ಹಂಗೆ, ಹೇಳಿ ಗೊತ್ತಾಯ್ತು ಈಗ ಹೇಳಿ. ನೆನ್ನೆ ಆ ಮಗು ತೀರೋಗಿದೆ ಸರ್. ಅವ್ರನ್ನ ನೋಡೋದಕ್ಕೆ ರಾತ್ರಿ 11:30-12 ಗಂಟೆಗೆ ಅವ್ರ ಮನೆಯವ್ರ ಕುಟುಂಬದವ್ರು ಹೋಗಿದ್ದಾರೆ. ಅವ್ರು ಹೋಗಿ ಆ ಮಗು ನೋಡೋ ಜಾಗಕ್ಕೆ ಮತ್ತೆ ಅಲ್ಲಿ ಹುಲಿ ಅಟ್ಯಾಕ್ ಮಾಡಿದೆ. ಈಗ ಅವರಿಬ್ರು ಶಾಸಕರು ಹೇಳ್ದಂಗೆ ಸರ್,
100ಕ್ಕೆ 100 ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಸರ್. ಇದು ನಾವು 3 ಜನ ಎಷ್ಟು ಅನುಭವಿಸ್ತಾ ಇದೀವಿ ಅಂದರೆ ಇನ್ನೂ ನಮ್ಮ 3 ಜನಕ್ಕೆ ಯಾರು ಹೊಡೆಯಕ್ಕೆ ಬರ್ತಾ ಇಲ್ಲ. ನಾವು ಹೋಗೋದು ಸಮಾಧಾನ ಮಾಡೋದು ಏನೋ ಪರಿಹಾರ ಕೊಡ್ತಾರೆ ಕೊಡೋದು ಒಂದು ಕಡೆ. ಇದು ಎಷ್ಟು ಕಾಡಂಚಿನ ಪ್ರದೇಶದ ತಾಲೂಕಿದೆ ಇವೆಲ್ಲ ಶಾಸಕರನ್ನೇ ವಿಕ್ಟಿಮ್ ಆಗಿ ಕೂರಿಸಿದ್ದಾರೆ. ದಯಮಾಡಿ ಅಧಿಕಾರಿಗಳಿಗೆ ನಾವೇನಾರ ಒಂದು ಸಲ ಇದನ್ನ ಬರೇ ಹಾಕ್ಲಿಲ್ಲ ಅಂತಂದ್ರೆ ಭಾಳ ತಪ್ಪಾಗುತ್ತೆ ಸರ್, ಭಾಳ ನೆಗ್ಲಿಜೆನ್ಸಿ. ನಮಗೆ ಫೋನ್ ಎತ್ತಕ್ಕೂ ನಮ್ಮ ಫೋನ್ಗಳು ಎತ್ತೋದಿಲ್ಲ, ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಹೋಗಿರುತ್ತೆ. ನಮ್ಗಿಂತ ಮುಂಚೆ ಯಾರ ವಾಚರೋ ಗಾರ್ಡರೋ ಅವ್ರಿಗೆ ನಂಬರ್ ಕೊಟ್ಟಿರ್ತಾರೆ. ನಾವು ಮಾತಾಡಿ ಏನು ಮಾಡಬೇಕು, ನಾವು ಫೀಲ್ಡ್ಗೆ ಹೋಗಕ್ಕಾಗದಿರೋಂಥ ಸ್ಥಿತಿ ಇದೆ. ದಯಮಾಡಿ ನಾವೇ ಪಾಪ ಸರ್ ಜೀವಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಏನೋ ನಾವು ಕೊಡ್ತೀವಿ 5 ಲಕ್ಷ ಕೊಡ್ತೀವಿ ಅಂತ ಆಮೇಲೆ ಹೋದ ತಕ್ಷಣ 1 ಲಕ್ಷ ಕೊಟ್ಬಿಡ್ತೀವಿ ಅಂತಲ್ಲ. ಆ ಕುಟುಂಬನೇ ಸರ್ವನಾಶ. ಇನ್ನೊಂದೇನಪ್ಪ ಅಂತಂದ್ರೆ ಅದೇ ಆಡಿ ಅದೇ ಕುಟುಂಬದವರು ಇವೆರಡು ಸಾವು ಕೇಳ್ಬಿಟ್ಟು ಇನ್ನೂ ಅವ್ರ ಮನೆ ತಾಯಿನೂ ಕೂಡ ತೀರೋಗಿದ್ದಾಳೆ ಅಂತ ಮೆಸೇಜ್ ಬಂದಿದೆ. 3 ಜನ ಒಂದೇ ಮನೆ ತೀರೋಗಿದ್ದಾರೆ ಇವತ್ತು. ಇದು ಆ ಕೊಳವಿಗೆ ಆಡಿಲಿ. ಈಗ ಅವ್ರಿಗೆ ಯಾರ ಪರಿಹಾರ ಕೊಡೋದು? ಈ ರೀತಿಲಿ ಒಂದೇ ಕುಟುಂಬ, ಮಗು ಸತ್ತೋಯ್ತು, ಅವ್ರ ಅಪ್ಪ ಸತ್ತೋದ, ಅವ್ರ ಮನೆ ಹೆಂಗಸು ಸತ್ತೋದ್ಲಿ. ಈಗ ಅಲ್ಲಲ್ಲ, ಅಜ್ಜ ಸತ್ತೋದ, ಮೊಮ್ಮಗ ನೋಡಿ ಈಗ ಅದೆರಡು ಶಾಕ್ ಕೇಳಿ ಅಜ್ಜಿ ಸತ್ತೋದ್ಲು ಅಂತ ಸುದ್ದಿ ಮಗುದು ಅಜ್ಜ ಇವತ್ತು ಬೆಳಗ್ಗೆ ಹುಲಿಯಿಂದ ಇಬ್ರು, ಇದ್ರ ಶಾಕ್ ನಿಂದ ಇನ್ನೊಬ್ರು ಅಂತ. ಈಗ ಆಯ್ತು, ಈಗ ಈ ವಿಷಯದ ಗಂಭೀರತೆ ನಮ್ಮೆಲ್ಲರಿಗೆ ಗೊತ್ತಿದೆ. ಇದು ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡೋಣ. ಗಂಭೀರತೆನ ನಾವು ಈಗಾರು ಕೊಡೋದಕ್ಕೆ ತಯಾರಿದ್ದೀನಿ, ನಾನು ಕೊಡೋದಕ್ಕೆ ತಯಾರಿದ್ದೀನಿ. ನೋಡ್ರಿ, ನಾವ್ ಇಲ್ಲಿ ಎಲ್ಲರೂ ಸಫರರ್ಸ್ ಇದ್ರೊಳಗೆ, ಹಾಗಾಗಿ ನಾವು ವಿಶೇಷ ಚರ್ಚೆ ಮಾಡೋಣ ಇದ್ರ ಬಗ್ಗೆ. ನಾ ಕೊಡ್ತೀನಿ, ಇದ್ರ ಆಧಾರದಲ್ಲೇ ನಾನು ಅದನ್ನು ವಿಶೇಷ ಚರ್ಚೆಗೆ ಅಂತ ಹಾಕೋತೀನಿ. ಈಗ ಮಧುಸ್ವಾಮಿ ಅವ್ರು ಏನೋ ಹೇಳ್ತಾ ಇದ್ದಾರೆ, ಕೇಳೋಣ. ನೋಟಿಸು ಸ್ವಲ್ಪ ತಡವಾಗಿ ಶೂನ್ಯವೇಳೆ ಈಗ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇಲಾಖೆಯವ್ರು ಏನೋ ಉತ್ತರನ ಫರ್ನಿಶ್ ಮಾಡಿಲ್ಲ. ಮೊದಲೇ ನೋಟಿಸ್ ಅವ್ರಿಗೆ ಕಳಿಸಿ ಅವ್ರು ಏನು ಹೇಳ್ತಾರೆ ಅಂತ ಕರೆಸಿ ತಮ್ಮ ಮಾಹಿತಿ ಕೊಡ್ತೀವಿ. ಎರಡನೇದು, ಯಾವುದೇ ಹಂತದಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂದರೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕ್ರಮ ತಗೋತೀವಿ ಸರ್. ಎಲ್ಲರಿಗೂ, ಅದರಲ್ಲೂ ಬಡವರು ಕೂಲಿಕಾರನ್ನೆಲ್ಲ ಈ ಥರ ಬೇಕಾಬಿಟ್ಟಿಯಾಗಿ ಸಾಯಕ್ಕೆ ಬಿಡೋದನ್ನು ಯಾರು ಗೌರವಿಸಲ್ಲ. ಅವ್ರದ್ದೇನಾದರೂ ಸ್ವಲ್ಪ ಮಟ್ಟಿನ ಉದಾಸೀನತೆ ಅಥವಾ ನಿರ್ಲಕ್ಷ್ಯ ಇದ್ರೂ ಕೂಡ ನಾವು ಶಿಸ್ತಿನ ಕ್ರಮಕ್ಕೆ ತಯಾರಾಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದ ಮೇಲೆ ಸ್ವಲ್ಪ ಜ್ಞಾಪನಾರೆ ಇದಕ್ಕೆ ಮಾಹಿತಿ ತರಿಸಿ ಪೂರ್ಣ ಉತ್ತರ ಕೊಡ್ತೀವಿ. CM ಬಂದ ಮೇಲೆ ಇಲಾಖೆಯಿಂದ ಉತ್ತರ ತರಿಸಿ ಸಂಪೂರ್ಣ ಉತ್ತರನ ಸಭೆಗೆ ಅದಕ್ಕೆ ಅವ್ರು ಈಗ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ CT ರವಿ ಅವರು. ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 10ನೇ ಫೆಬ್ರವರಿ 2023 ಶುಕ್ರವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯಗಳನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ. ನೀವು ಅದನ್ನ ಸೂಚಿಸಿದಿರಿ. P. ರಾಜೀವ್. ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 10ನೇ ಫೆಬ್ರವರಿ 2023 ಶುಕ್ರವಾರದಂದು ವಿಧಾನಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ದಯಪಾಲಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು CT ರವಿ ಅವರು ಸೂಚಿಸಿರುವುದಕ್ಕೆ ನಾನು ಅನುಮೋದಿಸುತ್ತೇನೆ ಅಂತ ಹೇಳ್ತಾರೆ. ಓಕೆ, ವೆರಿ ಗುಡ್. ಈಗ CT ರವಿ ಅವರು ಈ ಕುರಿತಂತೆ ತಮ್ಮ ಮಾತುಗಳನ್ನು ಆಡುವುದು. ಮಾನ್ಯ ಸಭಾಧ್ಯಕ್ಷರೇ, ತಾವು ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ಅವಕಾಶಕ್ಕಾಗಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗೌರವಾನ್ವಿತ ರಾಜ್ಯಪಾಲರು ಕಳೆದ ಶುಕ್ರವಾರ ಏನು ಹೇಳಿದ್ರು ಅದು ಕಂತೆಗಳ ಬೊಂತೆ ಆಗಿರಲಿಲ್ಲ. ಬಹಳ ಸರಿ ನಾವು ರಾಜ್ಯಪಾಲರ ಭಾಷಣಗಳಲ್ಲಿ ಆಶಯಗಳ ಭಾಷಣವೇ ಹೆಚ್ಚಿರೋದನ್ನು ನಾವು ಕೇಳ್ತೇವೆ. ಮುಂದೆ ಮಾಡುವುದನ್ನು ಹೇಳೋದನ್ನು ನಾವು ಹೆಚ್ಚು ಕೇಳಿದ್ದೇವೆ, ಹೆಚ್ಚು ಅನುಭವಕ್ಕೆ ತಂದುಕೊಂಡಿದ್ದೇವೆ. ಆದರೆ ಈ ಸರಿ ರಾಜ್ಯಪಾಲರ ಭಾಷಣ ಆ ರೀತಿ ಇರಲಿಲ್ಲ. ಒಂದು ರೀತಿಯ ರಿಪೋರ್ಟ್ ಕಾರ್ಡನ್ನು ಸದನದ ಮುಂದೆ ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಸರ್ಕಾರ ಏನು ಮಾಡಿದೆಯೋ ಅದರ ವಾಸ್ತವಿಕ ಅಂಕಿಅಂಶಗಳನ್ನು ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿ ಯಾವ್ಯಾವ ಯೋಜನೆಗಳಲ್ಲಿ ಅನುಷ್ಠಾನ ಏನಾಗಿದೆ, ಯಾವ್ಯಾವ ಇಲಾಖೆಗಳಲ್ಲಿ ಪ್ರಗತಿ ಏನಾಗಿದೆ ಅನ್ನುವಂಥ ಒಂದು ರಿಪೋರ್ಟ್ ಕಾರ್ಡನ್ನು ಇಡುವಂಥ ಕೆಲಸವನ್ನು
ಮಾಡಿದ್ದಾರೆ. ಅವರ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅನ್ನೋದನ್ನು ಅಂಕಿಅಂಶಗಳ ಸಮೇತವಾಗಿ ಬೆಳಕು ಚೆಲ್ಲುವ ಕೆಲಸವನ್ನು ತಮ್ಮ ಮಾತಿನಲ್ಲಿ ಮಾಡಿದ್ದಾರೆ ಅಧ್ಯಕ್ಷರೇ. ನಾವು ವಿಶೇಷವಾಗಿ ಗಮನಿಸಬೇಕಾಗಿರೋದು 2018ರ ವಿಧಾನಸಭಾ ಚುನಾವಣೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರಲಿಲ್ಲ. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು. 104 ಸೀಟು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ, ನಂತರ 80 ಸೀಟು ಕಾಂಗ್ರೆಸ್ಸಿಗೆ, ನಂತರ ಜನತಾದಳಕ್ಕೆ, ಹೀಗೆ ಯಾವುದೇ ಒಂದು ಪಕ್ಷಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಬಹುಮತ ಬರಲಿಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. 2018ರ ಚುನಾವಣಾ ಪೂರ್ವದಲ್ಲಿ ಯಾವ್ಯಾವ ರಾಜಕೀಯ ನಾಯಕರು ಯಾವ್ಯಾವ ರೀತಿ ಸಾರ್ವಜನಿಕ ಭಾಷಣ ಮಾಡಿದ್ರು, ಜನರನ್ನು ಉದ್ದೇಶಿಸಿ ಏನು ಹೇಳಿದರು, ಇದನ್ನೊಂದ್ಸರಿ ನಾವು ಮೆಲುಕು ಹಾಕಬೇಕಾದ ಅವಶ್ಯಕತೆ ಇದೆ. ಅವತ್ತಿನ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಹೇಳಿದ್ರು, ಜನತಾದಳ BJPಯ ಬಿ ಟೀಮು, ಆ BJPಯ ಬಿ ಟೀಮು ಯಾವ ಕಾರಣಕ್ಕೂ ಜನತಾದಳಕ್ಕೆ ಓಟ್ ಕೊಡಬೇಡಿ ಅಂತ ಅವ್ರು ಹೇಳಿದರು. ಆಮೇಲೆ ಚುನಾವಣೆ ಆಯಿತು, ಫಲಿತಾಂಶ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರಲಿಲ್ಲ. ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಹುಮತ ಸಾಬೀತುಪಡಿಸೋಕೆ ಆಗದೇ ಇದ್ದ ಕಾರಣಕ್ಕೆ ರಾಜೀನಾಮೆ ಕೊಡಬೇಕಾಯ್ತು. ಆ ಸಂದರ್ಭದಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ನ ಸರ್ಕಾರ ಬಂತು. ಅಂದರೆ ಯಾರು BJPಯ ಬಿ ಟೀಮ್ ಅಂತ ಹೇಳಿ ಆರೋಪ ಮಾಡಿದ್ರು ಸಾರ್ವಜನಿಕವಾಗಿ, BJPಯ ಬಿ ಟೀಮ್ ಜೊತೆಗೆ ಬಿ ಟೀಮಿನ ಕ್ಯಾಪ್ಟನ್ನನ್ನೇ ಮುಖ್ಯಮಂತ್ರಿ ಮಾಡಿ, ಅವ್ರ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಲಲ್ಲ, ನಮ್ಮ ದೃಷ್ಟಿನೇ ಮುಖ್ಯಮಂತ್ರಿ ಮಾಡಿ ಜಾತ್ಯತೀತತೆಯ ರಕ್ಷಣೆಗಾಗಿ ನಮ್ಮ ಸರ್ಕಾರ ಉದ್ದೇಶ BJPನ ಅಧಿಕಾರದಿಂದ ಹೊರಗಿಡೋದು. ಸೈದ್ಧಾಂತಿಕ ಸೂತ್ರ ಕೊಟ್ಟಿದ್ದೇನು ಅಂದರೆ ಜಾತ್ಯತೀತತೆಯ ರಕ್ಷಣೆಗಾಗಿ ನಾವು ಸರ್ಕಾರ ರಚನೆ ಮಾಡ್ತಿದ್ದೀವಿ. ಮತ್ತು ಜಾತ್ಯತೀತತೆ ಏನಾದ್ರು ಉಳಿಬೇಕು ಅಂತಂದರೆ ಅದು ಉಳಿಸೋದಕ್ಕೆ ನಮ್ಮಿಂದ ಮಾತ್ರ ಸಾಧ್ಯ. ನಾವು ಜಾತ್ಯತೀತತೆಯನ್ನು ಉಳಿಸ್ತೇವೆ, ಕರ್ನಾಟಕವನ್ನು ರಕ್ಷಣೆ ಮಾಡ್ತೀವಿ, ಕೋಮುವಾದಿಗಳಿಂದ ಕರ್ನಾಟಕವನ್ನು ರಕ್ಷಣೆ ಮಾಡ್ತೇವೆ, ಜಾತ್ಯತೀತತೆಯನ್ನು ಉಳಿಸ್ತೇವೆ ಅಂತ ಹೇಳಿ 2018ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಕಾಂಗ್ರೆಸ್ಸು ಅವರಿಗೆ ಬೆಂಬಲ ಕೊಟ್ಟು ಸರ್ಕಾರ ರಚನೆ ಮಾಡಿದ್ರು. ಅದರ ನಂತರ ಅದೊಂದು ರೀತಿ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿರೋ ಸರ್ಕಾರ ಆಗಿತ್ತು. ಯಾಕೆ ಅಂದರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವರ ಸ್ವಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಸೋತಿದ್ದು ಜನತಾದಳದ GT ದೇವೇಗೌಡರ ವಿರುದ್ಧ. ಅದು ದೊಡ್ಡ ಅಂತರದ ಸೋಲು. ನೀವು ಒಬ್ಬ ಕ್ಯಾಪ್ಟನ್, ಒಂದು ಸರ್ಕಾರದ ಕ್ಯಾಪ್ಟನನ್ನು ಅಲ್ಲಿ ಸ್ವಕ್ಷೇತ್ರದಲ್ಲಿ ಸೋಲಿಸ್ತಾರೆ ಅಂದರೆ, ಈಗ ಗೆಲುವು ಸೋಲು ಈ ಸದನದಲ್ಲೇ ಸಾಕಷ್ಟು ನೋಡಿದ್ದೀವಿ. ಒಂದು ಸಂದರ್ಭದಲ್ಲಿ ನಿಮಗೆ ಇದ್ದಿದ್ದು ಎರಡೆರಡು ಶಾಸಕರು, ಇದೊಂದು ಯಡಿಯೂರಪ್ಪನವರು ಮತ್ತು ನಮ್ಮ ಬೆಳ್ತಂಗಡಿ ಶಾಸಕರು ಇಬ್ಬರೇ ಇದ್ದರು. ನೀವು ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರಲ್ಲ. ಕಳೆದ ಬಾರಿ ನಾವು JDS ಒಟ್ಟಿಗೆ ಹೋಗೋ ಮೊದಲು ನಿಮ್ಮ ಯಡಿಯೂರಪ್ಪನವರಿಗೆ ಅವಕಾಶ ಸಿಕ್ಕಿದ್ದು, ಅವರು ಸರಿ ನ್ಯಾಯದ ಚೀಫ್ ಮಿನಿಸ್ಟರ್ ಆಗಿ. ನೀವು ನಿಮ್ಮ ಬಹುಮತ ತೋರಿಸಿದ್ರೆ ನಿಮ್ಮ ಕೈಯಿಂದ ಆಗಿದ್ದಕ್ಕೆ ನೀವು ಬಿಟ್ಟಿದ್ದಕ್ಕಾಗಿ ನಾವು ಮತ್ತೆ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಲಿ. ದಯವಿಟ್ಟು ಸತ್ಯಾಂಶನ ಹೇಳಿ. ಜಾರ್ಜ್ ಅವರೇ, ಪೀಠಿಕೆಯಲ್ಲಿದ್ದೀನಿ, ಇನ್ನು ನಾನು ಮೇಯ್ನಿಗೆ ಬಂದೇ ಇಲ್ಲ. ಪೀಠಿಕೆಗಿದ್ದಾಗಲೇ ನೀವು ಹಿಂಗೆ ನಿಮಗೆ ಉತ್ತರ ಕೊಡಬೇಕಾದ್ರೆ ಬೆಳಕು ಚೆಲ್ಬೋದು. ನಿಜ, ನಮಗಿದ್ದಿದ್ದು ಎರಡು ಜನ ಗೆದ್ದಿದ್ರೊಳಗೆ ವಸಂತ್ ಬಂಗೇರ್ರವ್ರನ್ನು ನಮ್ಮ ಪಾರ್ಟಿ ಬಿಟ್ಟು ಹೋದರು. ಉಳಿದಿದ್ದು ಒಬ್ಬರೇ ಉಳಿದಿದ್ದು, ಒಬ್ಬರೇ ಯಡಿಯೂರಪ್ಪನವ್ರು ಉಳಿದಿದ್ದು. ಆ ಯಡಿಯೂರಪ್ಪನವ್ರು ಒಬ್ಬರು ಉಳ್ಕೊಂಡಾಗಲೂ ಕೂಡ ಸಿದ್ಧಾಂತಕ್ಕೆ ಬದ್ಧರಾಗಿ ಜನಪರ ಹೋರಾಟವನ್ನು ಕಟ್ಟಿ ಈ ವಿಧಾನಸಭೆಗೆ ಮುಖ್ಯಮಂತ್ರಿ ಆಗುವಷ್ಟು ಮಟ್ಟಿಗೆ ಪಾರ್ಟಿಯನ್ನು ಬೆಳೆಸಿದ್ರು. ಇದು ಫ್ಲ್ಯಾಶ್ ಬ್ಯಾಕು. ನಾನು ಹೇಳೋದು ಭಾಳ ಫ್ಲ್ಯಾಶ್ ಬ್ಯಾಕ್ಗಳಿದ್ದಾವೆ. ಈಗ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಯಾರು ಯಾವ ವಿಷಯವನ್ನು ಮುಂದಿಟ್ಟಿದ್ರು ಅದಕ್ಕೆ ವಿರುದ್ಧವಾಗಿ ಒಂದು ಅವಕಾಶವಾದಿ ಕೂಟ ಆಡಳಿತಕ್ಕೆ ಬಂತು. ಯಾಕೆ ಅಂದರೆ ಜನತಾದಳ ಕೂಡ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧವನ್ನು ಪ್ರಶ್ನೆ ಮಾಡಿತ್ತು. ಜನತಾದಳ ಕೂಡ ಕಾಂಗ್ರೆಸ್ನ ಸೋಲಿಸಿ ಅಂತ ಕರೆ ಕೊಟ್ಟಿತ್ತು. ಬಹುತೇಕ ಕ್ಷೇತ್ರಗಳಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಮುಖಾಮುಖಿಯಾಗಿದ್ದು. ಬಹುತೇಕ ಎಲ್ಲಿ ಜನತಾದಳ ಗೆದ್ದಿದೆಯೋ ಆ ಗೆದ್ದಿರುವ ಬಹುತೇಕ ಕ್ಷೇತ್ರಗಳಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಮುಖಾಮುಖಿಯಾಗಿತ್ತು. ಅಲ್ಲಿ BJP ಪಾತ್ರ ಬಹಳ
ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಅವೆರಡು ಪಕ್ಷಗಳು ಒಟ್ಟಾಗ್ಬಿಟ್ಟು ಅದರ ಪರಿಣಾಮ ಏನು? ಅದರ ಪರಿಣಾಮ 2019 ಲೋಕಸಭಾ ಚುನಾವಣೆ ಬಂತು. ಆ ಲೋಕಸಭಾ ಚುನಾವಣೆ ಬಂದಾಗ ನೀವು ಎರಡೂ ಪಕ್ಷಗಳ ನೀವು ಭಾಷಣ ಕೇಳಬೇಕು. ನಮ್ಮದು ಮೋಸ್ಟ್ ಸ್ಟ್ರಾಂಗ್ ಕಾಂಬಿನೇಷನ್ ಅವ್ರು ಹೇಳಿದ್ದು, ನಮ್ಮದು ಮೋಸ್ಟ್ ಸ್ಟ್ರಾಂಗ್ ಕಾಂಬಿನೇಷನ್, ಬಿಜೆಪಿಗೆ ಒಂದೇ ಒಂದು ಸೀಟ್ ಗೆಲ್ದಂಗೆ ನೋಡ್ಕೋತೀವಿ ಅಂತ ಹೇಳಿದರು. ಒಂದೇ ಒಂದು ಸೀಟ್ ಕರ್ನಾಟಕದಲ್ಲಿ ಸಿಗೋದಿಲ್ಲ ಬಿಜೆಪಿಗೆ ಅಂತ ಹೇಳಿದ್ರು. ಚುನಾವಣೆ ಫಲಿತಾಂಶ ಬಂತು, ಜನತಾದಳಕ್ಕೆ 1, ಕಾಂಗ್ರೆಸ್ಸಿಗೆ 1. ಅವ್ರು ಹೇಳಿದ್ದು ಬಿಜೆಪಿಗೆ ಒಂದೇ ಒಂದು ಸೀಟ್ ಸಿಗಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಆಮೇಲೆ ಆಗಿದ್ದ ಪರಿಣಾಮ ಏನು ಅಂದರೆ ಅವರಿಗೆ ಒಂದೊಂದು, ಅದು ಕೂಡ ತಿಣಕಾಡಿ ಗೆದ್ದಿದ್ದು. ಅದು ಏನು ದೊಡ್ಡ ಮಾರ್ಜಿನ್ನಲ್ಲಿ ಏನು ಗೆದ್ದಿದ್ದಲ್ಲ, ಬಹಳ ತಿಣಕಾಡಿ ಗೆದ್ದಿದ್ದು. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳು ಸೋಲ್ಬೇಕಾಯ್ತು ಇವರೆರಡರ ಸ್ಟ್ರಾಂಗ್ ಕಾಂಬಿನೇಷನ್ ನಡುವೆ. ಲೋಕಸಭೆ ವಿರೋಧ ಪಕ್ಷದ ನಾಯಕರು ಸೋಲ್ಬೇಕಾಯ್ತು ಇವರೆರಡು ಸ್ಟ್ರಾಂಗ್ ಕಾಂಬಿನೇಷನ್ ನಡುವೆ. ಅಂದ್ರೆ ಜನಾದೇಶ ಅವರ ಅಪವಿತ್ರ ಮೈತ್ರಿಯ ವಿರುದ್ಧ ಎಷ್ಟು ಆಕ್ರೋಶಗೊಂಡಿದ್ರು ಅನ್ನೋದಕ್ಕೆ ಲೋಕಸಭೆಯ ಚುನಾವಣೆಯ ಫಲಿತಾಂಶ ಒಂದು ಪ್ರಬಲ ಸಾಕ್ಷಿ ಅಂತ ನಾವು ಪರಿಗಣಿಸ್ಬೋದು. ಅಂದರೆ ಒಂದು ಜನಾದೇಶಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸರ್ಕಾರ ರಚನೆ ಆದರೆ ಜನಾಕ್ರೋಶ ಹೇಗೆ ಸ್ಫೋಟಗೊಳ್ಳುತ್ತೆ ಅನ್ನೋದಕ್ಕೆ ಉದಾಹರಣೆ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಕಾಂಗ್ರೆಸ್ ಅಷ್ಟು ಹೀನಾಯ ಸ್ಥಿತಿಯನ್ನು ತಲುಪಿರಲಿಲ್ಲ, ಅಷ್ಟು ಹೀನಾಯ ಸ್ಥಿತಿಗೆ ತಲುಪಿಡ್ತು. ಆಫ್ಟರ್ ಎಮರ್ಜೆನ್ಸಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸೋಲ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು ತನ್ನ ಸ್ವಕ್ಷೇತ್ರ ರಾಯಬರೇಲಿಯಲ್ಲಿ ಸೋತರು. ಆದರೆ ಕರ್ನಾಟಕದಲ್ಲಿ ಆ ಎಮರ್ಜೆನ್ಸಿ ನಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿತ್ತು. ಅಂದರೆ ಇದು ರಾಜ್ಯದ ಇತಿಹಾಸ. ಅಂಥ ಸಂದರ್ಭದಲ್ಲೂ ಕಾಂಗ್ರೆಸ್ಸನ್ನು ಕೈ ಬಿಡದೇ ಇದ್ದಂಥ ರಾಜ್ಯದ ಜನ 2019 ಚುನಾವಣೆಯಲ್ಲಿ ಕೇವಲ 1 ಸೀಟಿಗೆ ಮಾತ್ರ ಸ್ಥೀಮಿತಗೊಳಿಸಿದರು. ಜನತಾದಳಕ್ಕೂ ಹಾಗೇನೆ 1 ಸೀಟಿಗೆ ಮಾತ್ರ ಸ್ಥೀಮಿತಗೊಳಿಸಿದರು. ಅದರ ನಂತರ ಗೊತ್ತಿದೆ 17 ಜನ ರಾಜೀನಾಮೆ ಕೊಟ್ಟರು. ಒಂದು ಕಡೆ ಜನಾಕ್ರೋಶ, ಇನ್ನೊಂದು ಕಡೆ ತನ್ನದೇ ಪಾರ್ಟಿಯ ಜನತಾದಳ ಕಾಂಗ್ರೆಸ್ ಎರಡೂ ಪಕ್ಷಗಳ ಶಾಸಕರು ಕೊಟ್ಟ ರಾಜೀನಾಮೆ. ಆ ರಾಜೀನಾಮೆ ಕೊಟ್ಟ ನಂತರ ಸಮ್ಮಿಶ್ರ ಸರ್ಕಾರದ ಪತನ. ಆ ಪತನ ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಆಗ ನಮಗೇನು ಇವರು ಜನಾಕ್ರೋಶವನ್ನು ಗಣನೆಗೆ ತಗೊಳ್ಳಿಲ್ಲ. ಆಮೇಲೆ ನಮ್ಮ ವಿರುದ್ಧ ಆರೋಪ ಶುರು ಮಾಡಿದ್ರು. ಈ ಸರ್ಕಾರ ಅನೈತಿಕ ರೂಪದಿಂದ ಅಧಿಕಾರಕ್ಕೆ ಬಂದಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಅಗ್ನಿ ಪರೀಕ್ಷೆ ಅಂದರೆ ಏನು ಅಧ್ಯಕ್ಷರೇ? ಈಗ ಹಿಂದೆ ರಾಮಾಯಣದಲ್ಲಿ ಸೀತೆ ಅಗ್ನಿ ಪರೀಕ್ಷೆ ಎದುರಿಸಿದ್ದನ್ನು ನಾವು ನೋಡಿದ್ವಿ. ಆಕೆಯ ಚಾರಿತ್ರ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಆಕೆ ಸೀತೆ ಅಗ್ನಿಕುಂಡಕ್ಕೆ ಹೋಗಿ ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಬಂದಿದ್ದನ್ನು ನಾವು ರಾಮಾಯಣದಲ್ಲಿ ಕೇಳಿದ್ವಿ. ಪ್ರಜಾಪ್ರಭುತ್ವದಲ್ಲಿ ಯಾವುದು ಅಗ್ನಿ ಪರೀಕ್ಷೆ? ಪ್ರಜಾಪ್ರಭುತ್ವದಲ್ಲಿ ಅಗ್ನಿ ಪರೀಕ್ಷೆ ಅಂತಂದ್ರೆ ಜನರ ಹತ್ರಕ್ಕೆ ಹೋಗೋದು. ಜನ ಅದರಲ್ಲಿ 15 ಜನರನ್ನು ಗೆಲ್ಲಿಸಿದ್ರು. ಅಂದರೆ ಅಗ್ನಿ ಪರೀಕ್ಷೆಯಲ್ಲಿ ಅಷ್ಟು ಜನ ಪಾಸಾದರು. ಆ ಪಾಸಾದ ನಂತರ ಅವ್ರ ಮೇಲೆ ಅಪಸ್ವರ ಎತ್ತೋದಾಗ್ಲಿ, ಅನುಮಾನ ವ್ಯಕ್ತಪಡಿಸೋದಾಗ್ಲಿ, ಅದು ಪ್ರಜಾಪ್ರಭುತ್ವಕ್ಕೆ ಬಗೆಯುವ ಅಪಚಾರ ಆಗತ್ತೆ. ಸರ್ಕಾರ ಬಂದ ನಂತರ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ರಾಜ್ಯಪಾಲರು ರಿಪೋರ್ಟ್ ಕಾರ್ಡ್ನ ರೂಪದಲ್ಲಿ ತನ್ನ ಭಾಷಣದಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಲ್ಲ, ಈಗ ಸಿಟಿ ರವಿ ಅವರು ಈ ನಿಮ್ಮ ಪೀಠಿಕೆ ನೀವು ಹಾಕಿರೋದಿದೆಯಲ್ಲ, ಅದರ ಅಂತಿಮ ಸಂದೇಶ ಏನು ಅಂತ ನೀವು ಅದನ್ನು ಹೇಳಿ ರಾಜ್ಯಪಾಲರ ಭಾಷಣಕ್ಕೆ ಹೋದ್ರೆ ಒಂದು ಒಳ್ಳೇದಾಗ್ತಿತ್ತು. ಅಂತಿಮ ಸಂದೇಶ ಏನು ಅಂದ್ರೆ, ಈಗ ಚುನಾವಣೆ ಹೊಸಲಲ್ಲಿದ್ದೀವಿ, ಮತ್ತೆ ಚುನಾವಣೆಗೆ ಹೋಗ್ಬೇಕು. ಅಂದ್ರೆ ನಾವು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಹೋಗ್ಬೇಕು. ಆ ರಿಪೋರ್ಟ್ ಕಾರ್ಡ್ನ ರಾಜ್ಯಪಾಲರ ಭಾಷಣದ ಮೂಲಕ ಈ ಸದನ ಮತ್ತು ರಾಜ್ಯದ ಜನತೆ ಕೊಟ್ಟಿದ್ದಾವೆ ರಿಪೋರ್ಟ್ ಕಾರ್ಡ್ನ. ಇದ್ರ ನಡುವೆ ಅಂದ್ರೆ ಸ್ಪಷ್ಟ ಬಹುಮತ ಕೊಡಿ ಅಂತ ಕೇಳೋದಕ್ಕೆ ನಿಮ್ಮ ಈ ಪೀಠಿಕೆ ಹೌದಲ್ಲ? ಇದ್ರ ನಡುವೆ ಮತ್ತೆ ಉದ್ದೇಶ ಸುರೇಶ್ ಕುಮಾರ್ ನನಗೆ ಸ್ಪಷ್ಟಪಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಸುರೇಶ್ ಕುಮಾರ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷ. ಬಂಡೆಪ್ಪ ಏನೋ ಹೇಳ್ತಿದ್ದಾರೆ, ತಡ್ರಿ ಕೇಳೋಣ. ಬಂಡೆಪ್ಪ ಅವ್ರು ಏನೋ ಪೀಠಕ್ಕೆ ಆಗಿದ್ದೇನೋ, ಯಾರ ಹಂಗೂ ಇಲ್ಲದ ಸ್ಪಷ್ಟ ಬಹುಮತ ಕೊಡಬೇಕು ಅನ್ನುವ ಆಶಯ ಅವ್ರ ಭಾಷಣದಲ್ಲಿ ಸರ್ಕಾರ ಹೇಳಿದೆ.
ನಾವು ಇಷ್ಟೆಲ್ಲ ಮಾಡಿದೀವಿ ಅಂತ ರಿಪೋರ್ಟ್ ಕಾರ್ಡ್ ಇಟ್ಟಿದೀವಿ. ನಾನು ಕೇಳಕ್ ಬಯಸ್ತೇನೆ, ಯಾರ ಹಂಗೂ ಇರಬಾರ್ದು. ಬಿಜೆಪಿ ಕ್ಲಿಯರ್ ಮೆಜಾರಿಟಿ, ಯಾರ ಮೇಲೂ ಡಿಪೆಂಡ್ ಆಗುವಂತ ಸ್ಥಿತಿ ಇರಬಾರ್ದು. ಆ ತರದ ಮೆಜಾರಿಟಿ ಕೊಡಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇರೋದಿಲ್ಲ. CT ರವಿಯವರು ಬಹಳ ಸವಿಸ್ತಾರವಾಗಿ ಸರ್ಕಾರ ಹೆಂಗ್ ರಚನೆ ಆಯ್ತು, ಹೆಂಗಾಯ್ತು, ಹೆಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. CM ಎಷ್ಟೊತ್ತಿಗೆ ಬರ್ತಾರೆ? ಇಡೀ ರಾಜ್ಯ ನೋಡ್ತಾ ಇದೆ, ನೋಡಿದೆ. 17 ಜನ ಶಾಸಕರು ಹೆಂಗ್ ಬಿಟ್ಟು ಹೋದ್ರು, ಎಲ್ಲೆಲ್ಲಿ ಹೋಗಿ ಕುಂತ್ರು, ಏನೇನಾಯ್ತು, ಹೆಂಗಾಯ್ತು, ಹೆಂಗ್ ಡೀಲ್ ಆಯ್ತು, ಹೆಂಗಿಲ್ಲ ಅಂತೇಳಿ ಇಡೀ ರಾಜ್ಯ ನೋಡಿದೆ. ಇರ್ಲಿ, ಅದು ಒಂದ್ ಕಡೆ. ನೀವು ಹೇಳಿದ್ರಿ, ಹೌದು, ಪಾರ್ಲಿಮೆಂಟಲ್ಲಿ ನಮ್ಗ ಸ್ವಲ್ಪ ಹಿನ್ನಡೆ ಆಗಿದೆ, ಒಪ್ಕೋತ. ನಮಗ JDS ಇರೋದೇ 1 ಸೀಟ್ ಇತ್ತು, 1 ಸೀಟ್ ಬಂದಿದೆ. ಗೊತ್ತಾಯ್ತಾ? ಬಿಡ್ರಿ, ಗೆದ್ದಿರೋದೇ ಮರ್ತೋಗ್ಬಿಟ್ರಂಗೆ ನಿಮ್ಗೆ. ಎರಡಿದ್ದು ಹೇಳಿ, ಎರಡಿದ್ರು ಅಂದ್ರೆ 50% ನೆಗೆ ಬಿದ್ದೋಗಿದೆ. ಕೇಳಿ, ಎರಡಿದ್ದು 1 ಬಂದಿದೆ. ಮತ್ ಹೋದ ಕೇಳಿ ರವಿಯವರೇ, ಹೋದ ಎಲೆಕ್ಷನ್ ನಲ್ಲಿ 40 ಸೀಟ್ ಇದ್ದು ಈಗ 37 ಬಂದಿದ್ದೀವಿ 2018ರಲ್ಲಿ. ಗೊತ್ತಾಯ್ತಾ? ನಮ್ದು ಯಾವ್ದವ್ರು ನೀವು ಹೇಳಿದ್ರಿ ಮಾಜಿ ಪ್ರಧಾನಿಗಳು ಸೋತ್ರೆ, ಹೆಂಗ ನೀವಂದ್ರಿ A ಟೀಮ್ B ಟೀಮ್, ಮತ್ ತುಮಕೂರಿನಲ್ಲಿ B ಟೀಮ್ A ಟೀಮ್ ಎಲ್ಲ ಒಂದಾಗಿ ಅನ್ನೋದಲ್ಲ ನಮಗ್ ಸೋಲಿಸ್ರಿ. ಇರ್ಲಿ, ಅದು ಯಾರು ಒಂಚೂರು ಹೇಳಿ. ಕಾಂಗ್ರೆಸ್ ಬೆಳಗ್ಚಲ್ಲಿ ಹೇಳ್ಬೇಕು, ಬೆಳಗ್ಚಲ್ಲಿ ನಿಮಗೆ ದ್ರೋಹ ಮಾಡಿದವರು ಯಾರು? ಹಂಗಾಗೆ ಕೇಳಿ, ಹಂಗಾಗೆ ಅಲ್ಲಿಂದ ತುಮಕೂರು ಮಾಧುಸ್ವಾಮಿ ಅವರು ಅದಾರ ನೋಡ್ರಿ. ಕ್ಷಮಿಸಬೇಕು, ನಮ್ ಜೊತೆಗೆ ಯಾವ B ಟೀಮ್ ಇಲ್ಲ. ಆದ್ರೆ ಮತದಾರರು ವೋಟ್ ಹಾಕಿ ಅಲ್ಲಲ್ಲ, ಮತದಾರರು ಇಲ್ಲ, ನಿಮಗೂ ಗೊತ್ತಿದೆ. ಹೊರಗೆ ಅಷ್ಟೇ ಹೆಂಗ್ ಗೆದ್ದಿದ್ರೆ ಅಂತ ತಮಗೂ ಗೊತ್ತಿದೆ. ಸರ್, ಯಾವ B ಟೀಮ್ ನಮಗೆ ಕೆಲಸ ಮಾಡೋದು? ಅಯ್ಯೋ, ಅಷ್ಟು ಮಾಡಿದಾಗೆ ಹಂಗಾಗಿದೆ. ಇರ್ಲಿ. ಆದ್ರೆ ಅಧ್ಯಕ್ಷರೇ, ತಾವು ಹೇಳ್ದಂಗೆ ಈಗೇನೋ ಅವರು ಹೋಗ್ತಾ ಇದ್ದಾರೆ. ಈಗ ನಾವು ರಾಜ್ಯಪಾಲರು ಇದ್ರ ಮೇಲೆ ನಾವು ಮಾತಾಡ್ತೀವಿ. ಬಟ್ ಅವ್ರೇನು ಇವತ್ತಿಗೆ ಎಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಏನು ಹೊರಟಾರ. ಈಗ ಜನ ಭಾಳ ಏನು ಜಾಸ್ತಿ ದಿವಸ ಇಲ್ಲ, 100 ಡೇಸ್ ಒಳಗಡೆ ತೀರ್ಮಾನ ಬರುತ್ತೆ. ಎಲ್ಲರೂ ಸೇರಿ ಕಾದು ನೋಡೋಣ. ಅಷ್ಟ ಆತುರ ಪಡೋದು ಬೇಕಾಗಿಲ್ಲ. ಆರಾಮಾಗಿ ರಾಜ್ಯಪಾಲರ ಮ್ಯಾಗ ಅದು ಏನೇನು ಕೊಟ್ಟಿದ್ದೀವಿ. ಇಲ್ಲ, ಈಗೇನಂದ್ರೆ ಈ ಚುನಾವಣೆಗೆ ಹೋಗೋ ಹೊಸ್ತಲ್ಲಿ ಜನರಿಗೆ ಲೆಕ್ಕ ಕೊಡೋ ಟೈಮ್ ಇದು. ನಾವೇನು ಮಾಡಿದ್ದೀವಿ ಅನ್ನೋದು ಲೆಕ್ಕ ಕೊಡ್ಬೇಕು, ಲೆಕ್ಕ ಕೊಟ್ಟೇ ಹೋಗಬೇಕು. ಆ ಲೆಕ್ಕ ಕೊಡೋ ಕೆಲಸ ನಾವು ಮಾಡ್ತಿದ್ದೀವಿ. ಅಧ್ಯಕ್ಷರೇ, ಈ ಸುರೇಶ್ ಕುಮಾರ್ ಯಾವಾಗಲೂ ಒಂದು ಮಾತು ಹೇಳೋರು, ಒಮ್ಮೆ ಸುಂದರವಾಗಿರೋ ದಂಪತಿಗಳಿಗೆ ಬಹಳ ದಿನದ ನಂತರ, ಬಹಳ ಕಾದ ಮೇಲೆ ದೇವರು ಆ ದಂಪತಿ ಗರ್ಭವತಿ ಆದ್ಲು. ಬಹಳ ಕಾತರದಿಂದ ಕಾಯ್ತಾ ಇದ್ರು, ಮಗು ಯಾವಾಗ ಡೆಲಿವರಿ ಆಗುತ್ತೆ ಅಂತೇಳಿ. ಮಗು ಹುಟ್ಟಿತು. ದುರ್ದೈವ, ಮಗು ವಿಕಲಾಂಗ ಮಗುವಾಗಿ ಹುಟ್ಬಿಡ್ತು. ಒಂದ್ ಕ್ಷಣ ಎಲ್ರಿಗೂ ದುಃಖ ಆಯ್ತು. ಆ ಮಗುಗೊಬ್ಬ ಸೋದರ ಮಾವ ಇದ್ದ. ಎಲ್ಲ ಸುತ್ತಮುತ್ತ ಸುದ್ದಿ ಹರಡ್ತು, ವಿಕಲಾಂಗ ಮಗು ಹುಟ್ಬಿಟ್ಟಿದೆ. ಹಿಂಗೆ ಇಂಥ ದಂಪತಿಗಳಿಗೆ ವಿಕಲಾಂಗ, ಬಹಳ ವಿಚಿತ್ರವಾಗಿ ಆಕಾರವಾಗಿರುವಂಥ ವಿಕಲಾಂಗ ಮಗು ಹುಟ್ಬಿಟ್ಟಿದೆ. 3-4 ತಲೆಗಳು, 8-10 ಕೈಕಾಲುಗಳು ಹಿಂಗೆಲ್ಲ ಇರುವಂಥ ಒಂದು ವಿಕಲಾಂಗ ಮಗು ಹುಟ್ಬಿಟ್ಟಿದೆ ಅಂತ ಜನ ನೋಡ್ಲಿಕ್ಕೆ ಬರಕ್ಕೆ ಶುರುವಾದ್ರು. ಮಗು ಹೆಂಗಿದೆ ನೋಡೋಣ ಅಂಥೇಳಿ. ಈ ಸೋದರ ಮಾವ ಇದ್ದವನೇನು ಮಾಡ್ದ, ಜನ ಹಿಂಗೆ ಬರ್ತಾ ಇದ್ದಾರಲ್ಲ, ಸುಮ್ಮನೆ ಬಿಟ್ಟರೆ ಹೆಂಗಾಗುತ್ತೆ ಅಂತ ಹೇಳಿ ಗೇಟ್ ಹಾಕಿ ಟಿಕೆಟ್ ಇಶ್ಯೂ ಮಾಡಕ್ಕೆ ಶುರು ಮಾಡ್ದ. ಒಬ್ರು ನೋಡಬೇಕು ಅಂದರೆ ರೊಕ್ಕ ಕೊಟ್ಟು ಒಳಗೆ ಹೋಗ್ಬೇಕು ಅಂತ ಹೇಳಿ ಆ ಟಿಕೆಟ್ ಇಶ್ಯೂ ಮಾಡಕ್ಕೆ ಶುರುವಾದ. ಹಿಂಗೆ ನಡೀತಿತ್ತು. ಕೆಲವು ದಿನಗಳ ನಂತರ ಮಗು ಸತ್ತೋಯ್ತು. ಬಹಳ ದುಃಖಪಟ್ಟಿದ್ದು ಯಾರು ಅಂದ್ರೆ ಸೋದರ. ಯಾಕೆ ಅಂದ್ರೆ ಒಂದು ಕಲೆಕ್ಷನ್ ನಿಂತೋಗ್ಬಿಡ್ತು. ಜನ ಕಲೆಕ್ಷನ್ ಆಯ್ತಲ್ಲ. ಹಿಂಗೆ ಕೆಲವು ಕಾಲ ಕಳೀತು. ಮತ್ತೆ ಗರ್ಭವತಿ ಆದ್ಲು. ಆವಾಗ ಸುಂದರ ಮಗು ಹುಟ್ಟಿದ್ರೆ ಸಂತೋಷ ಪಡೋದ್ರ ಬದಲಿಗೆ ಆ ಸೋದರ ಮಾವ ಯೋಚನೆ ಮಾಡಕ್ ಶುರುವಾದ. ಅಯ್ಯಯ್ಯೋ, ನನ್ನ ಕಲೆಕ್ಷನ್ನು ಈಗ ವಿಕಲಾಂಗ ಮಗು ಹುಟ್ಟಿದ್ರೆ ಕಲೆಕ್ಷನ್ ಮಾಡ್ಕೊಂಬೋದಿತ್ತು, ಈಗ ಚೆನ್ನಾಗಿ ಹುಟ್ಬಿಟ್ಟಿದೆಯಲ್ಲ ಅಂತ. ನಾನೀಗ ಹೇಳೋದೇನು ಅಂದರೆ, ಪ್ರಜಾಪ್ರಭುತ್ವ ಅನ್ನುವಂಥ ದಂಪತಿಗಳಿಗೆ ವಿಕಲಾಂಗ ಮಗು ಹುಟ್ಟೋದು ಬೇಡ, ಸುಂದರ ಮಗುವೇ ಹುಟ್ಟಬೇಕು. ವಿಕಲಾಂಗ ಮಗು ಹುಟ್ಕೊಂಡು ಅದನ್ನ ಇಟ್ಕೊಂಡು ಯಾರಾದರೂ ಬಿಸ್ನೆಸ್ ಮಾಡಬಹುದು ಅಂತ ಬಯಸಿದ್ರೆ, ರಾಜಕಾರಣ ಇರೋದು ಜನರ ಸೇವೆ ಮಾಡೋಕ್ಕೆ, ಬಿಸ್ನೆಸ್ಸಿಗಲ್ಲ. ಹಾಗಾಗಿ ಎಲ್ಲ ಕಾಲದಲ್ಲೂ ವಿಕಲಾಂಗ ಮಗು ಹುಟ್ಟುತ್ತೆ. ಆ ವಿಕಲಾಂಗ ಮಗುವನ್ನು ಇಟ್ಕೊಂಡು ನಾವು ಗೇಟ್ ಹಾಕಿ ಅಲ್ಲಿಂದ
ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಯಾರಾದರೂ ಭಾವಿಸಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಲಕ್ಷಣ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಸುಂದರವಾಗಿರುವಂಥ ಸರ್ಕಾರ ಬರಬೇಕು, ಸುಂದರವಾಗಿ ಮಗು ಹುಟ್ಟಬೇಕು, ಅಂದರೆ ಸ್ಪಷ್ಟ ಬಹುಮತದ ಸರ್ಕಾರ ಬರಬೇಕು. ಆ ಸ್ಪಷ್ಟ ಬಹುಮತದ ಸರ್ಕಾರ ಬಂದರೆ ಆಗ ಅದು ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಇಲ್ಲಾಂದರೆ ಕಲೆಕ್ಷನ್ ಏಜೆಂಟ್ಗಳು ಎಲ್ಲ ಕಡೆಲೂ ಜಾಸ್ತಿ ಆಗಿಬಿಡ್ತಾರೆ, ಕಲೆಕ್ಷನ್ ಗೇಟ್ ಹಾಕಕ್ಕೆ ಶುರು ಮಾಡ್ತಾರೆ. ಅಂಥ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಕ್ಲಿಯರ್ ಮೆಜಾರಿಟಿ ಬರಬೇಕು ಅಧ್ಯಕ್ಷರೇ. ಹಾಗಾಗಿ ಏನಾದ್ರು ಬಂಡೆಪ್ಪ ಕಾಶ್ಯಪ್ನವರು ಪ್ರತಿ ಸರಿ ಆದಂತೆ 2004ರಲ್ಲಾದಂತೆ 2018ರಲ್ಲಾದಂತೆ ವಿಕಲಾಂಗವಾಗಿರೋದೇ ಹುಟ್ಲಿ ಪ್ರಜಾಪ್ರಭುತ್ವದಲ್ಲಿ ಅಂತ ನೀವು ಭಾವಿಸ್ಬೇಡಿ ಅಧ್ಯಕ್ಷರೇ. ಹಾಗಂದಿಲ್ಲ ನಾನು, ಅವರು ಅನ್ನೋದು ಇದು ಬೇಕಾಗಿಲ್ಲ. ಯಾಕೆ ನಾವು ಈಗ ಒಳ್ಳೆ ರೀತಿಯಿಂದ ನಾವು ಮೆಜಾರಿಟಿ ತರ್ಲಕ್ಕೆ ಹೊರಟಿದ್ದೀವಿ. ಯಾರು ಬಂಡೆಪ್ಪ ಅವರೇ, ನಾವು ಮೆಜಾರಿಟಿ ತರ್ಲಕ್ಕೆ ಹೊರಟಿದ್ದೀವಿ. 100 ಮಿಷನ್ 123 ಅನೌನ್ಸ್ ಆಗಿದೆ. ಯಾವ ಸ್ಟೇಟ್ ಅಲ್ಲಿ ಅಂತ ಹೇಳಿ ನೀವು ತೆಲಂಗಾಣ ಏನೋ ನಾವು ಹೇಳ್ತಾ ಇರ್ಬೇಕು. ನಾವೇ ತರ್ತೀವಿ. ಈಗ ನೋಡ್ಬೇಡ್ರಿ, ಆಯ್ತು. ಇಡೀ ಕರ್ನಾಟಕ ಔಟ್ ಇದೆ, ಅರಸೀಕೆರೆ ಔಟ್ ಇದೆ ಅಲ್ಲ. ಇಡೀ JDS ಕರ್ನಾಟಕ ಬಿಟ್ಬಿಟ್ಟಿದ್ದಾರೆ. ಅರಸೀಕೆರೆ ಒಳಗೆ ಪೂರ್ತಿ ಅಲ್ಲೇ ಇದ್ದಾರೆ. ರೇವಣ್ಣ ಅವರಿಂದ ನಿಂಬೆಹಣ್ಣಿಂದ ಎಲ್ಲ ಅಲ್ಲೇ ಇದ್ದಾರೆ. ಆಚೆನೆ ಬಂದಿಲ್ಲ ಯಾರು. ನೀವು ಸರ್ ಇಲ್ಲ, ನೀವು ಬರ್ಲಿ ಅಂತ ಚಿಕ್ಕಮಂಗ್ಳೂರ್ ಹತ್ರ ಅರಸೀಕೆರೆ ಅಂದ್ರೆ ಅವರೇ ಒಪ್ಕೊಂಡ್ರಲ್ಲ. ಯಾರ ಮನೆ ಬಾಗಿಲು ಬರ್ತಾರ ಅಂದ್ರೆ ಏನೋ ಬರ್ತತೆ ನಮ್ದು ಅಂತ ಅರ್ಥ. 20 ನಮ್ಮ ಹತ್ರ ಬರ್ಬೇಕು ಅಂತ ಅವ್ರು. ಈ ರಾಜ್ಯದ ಜನ ತೀರ್ಮಾನ ಮಾಡೋದು, ಈ ಸದನದಲ್ಲಿ ತೀರ್ಮಾನ ಆಗೋದಾಗಿದ್ರೆ ನೀವು ಸಿಟಿ ರಮೇರು ಹೇಳ್ದಂಗೆ ಆಗೋಗೋದು. ಪುಟ್ಟರಾಜು ಅವರೇ, ಜನ ತೀರ್ಮಾನ ಮಾಡಬೇಕು. ಇಲ್ಲ ಪುಟ್ಟರಾಜು ಅವರು ಸಿಟಿ ರವಿ ಹೇಳ್ತಾ ಇರೋದೇನು ಅಂದ್ರೆ, ಈಗ ನೀವು ಸ್ಪಷ್ಟ ಬಹುಮತ ಬರ್ತೀವಿ ಅಂತಾದ್ರೆ ನೀವಾರು ಹೇಳ್ರಿ. ಹೌದು ಸರ್. ಈಗ ಇವ್ರೇನೋ ತಾವು ಸ್ಪಷ್ಟ ಬಹುಮತದಲ್ಲಿ ಬರ್ತೀವಿ ಅಂತಾರೆ, ಇವರು ತಾವು ಸ್ಪಷ್ಟ ಬಹುಮತದಲ್ಲಿ ಬರ್ತೀವಿ ಅಂತ ಹೇಳ್ತಾರೆ. 123 ಲಾಂಚ್ ಮಾಡಿದೀವಿ, ಪಂಚರತ್ನ ಲಾಂಚ್ ಮಾಡಿದೀವಿ, ಏನೋ ಒಂದು ನಂಬರ್ ಬೇಕು ಅಂತ. ಆ ನಂಬರ್ ಎಷ್ಟು 20 30 ಏನು ಅಂತ ಹೇಳ್ತಾ ಇಲ್ಲ. ಅದೇ ಸಮಸ್ಯೆ ಆಗಿರೋದು ಈಗ. ನಂಬರ್ ಯಾವುದು ನೀವು ಇಲ್ಲ ಇನ್ನ ಇವರು ಮಾಡಿಲ್ಲ, ನೀವು ಮಾಡಿಲ್ಲ, ನಾವು ಮಾಡಿದ್ದೀವಿ. ನೀವು ತಾಕತ್ತಿದ್ರೆ ನಾಳೆ ಬೆಳಿಗ್ಗೆ ರಿಲೀಸ್ ಮಾಡಿ. ನೀವು ತಾಕತ್ತಿಲ್ಲ ನಿಲ್ಸಕ್ಕೆ ನೋಡಿ ಅಧ್ಯಕ್ಷರೇ, ಇದು ಇದು ರಾಜ್ಯದ ಜನತೆ ಉತ್ತರ ಕೊಡ್ತಾರ, ಗೊತ್ತಾಯ್ತಾ? ಅಂದ್ರೆ ನಿಮ್ಮನ್ನ ಬಹುಮತದಿಂದ ತರ್ತಾರೆ ಅಂತ ಅಲ್ಲ. ಈಗ ಇವರಿಬ್ರು ಅಲ್ರಿ, ಅಲ್ಲ ಸರಿ ಇದೆ, ಅಲ್ಲಲ್ಲ ಎಲ್ಲರೂ ಆಶಾಭಾವನೆಯಿಂದಲೇ ಇರ್ಬೇಕು. ಇವ್ರಿಗೆ ಏನು ಇವ್ರು ಏನ್ ಮಾಡ್ಬೇಕು ಮತ್ತೆ? ಅವ್ರಿಗಿರ್ಲಕ್ಕಿಲ್ಲ, ನಮಗಿದೆ ಆಸೆ. ನಮಗ್ 123 ಆಸೆ ಇದೆ. ಜನ ನಮ್ ಕೈ ಹಿಡಿತಾರೆ, ಜನ ನಮಗೆ ಏನಾದ್ರು ಸಪೋರ್ಟ್ ಮಾಡ್ತಾರ ಅಂತ ಆಸೆ ಇದೆ ಅಧ್ಯಕ್ಷರೇ. ಇವ್ರು ಚರಂತಿ ಮಟ್ರ ಏನೋ ಅಪರೂಪಕ್ಕೇನೋ ಎದ್ದಾರ ತಡ್ರಿ. ಚರಂತಿ ಮಟ್ರ ಹೇಳ್ರಿ, ಅಪರೂಪಕ್ಕೆ ಎದ್ದಿರಿ ನೀವು. ಸರ್ ಈಗ ನಾ ಏನ್ ಹೇಳ್ತೀನಿ, ಅವರು 123 ಬೇಡ 113 ಗೆಲ್ಲಲಿ ಅಂತ ಹೋಮ ಹವನ ಮಾಡಿದ್ರೆ ಏನಾರ ಸಾಧ್ಯ ಆಗ್ಬಹುದು. ಅವ್ರು 35-40 ಗೆಲ್ಲಸಪ್ಪ ಅಂತಾನೆ ಹೋಮ ಹವನ ಮಾಡ್ತಾರ. ಹಿಂಗಾಗಿ 37-40 ಹೋಮ ಹವನ ಮಾಡಿ 113 ದಯಮಾಡಿ ನೀವು ಇಲ್ಲಿ ಫಲಾನುಭವಿಗಳಾಗಿ ಅನುಭವಿಸೋಗಿರೋ ಜನತಾ ಪರಿವಾರದಲ್ಲಿ ನಿಮ್ ಬಾಯಲ್ಲಿ ಈ ಮಾತು ಬರಬಾರ್ದು ಅಲ್ಲ. ನೀವೆಲ್ಲ
ಮಾಡ್ಬೇಕಾಗ್ತದೆ. ಅದು ಮಾಡ್ಲಾರ್ದಕ್ಕೆ 30-40 ಮಾಡ್ತಾರೆ ಅಷ್ಟೇ. ಈಗ ಏನು ನೀವೇನ್ ಬಹುಮತ ಯಾರು ಬರೋದು ಬೇಡ, ಏನ್ ನಿಮ್ದೇನ್ ಮಾತೇ ಇಲ್ಲಲ್ಲ, ಏನ್ ನೀವು ಜಾರ್ಜ್ ಅವರು ಸಿ.ಟಿ. ರವಿ ಅವರು ಸರಿಯಾಗಿ ಹೇಳಿದ್ದಾರೆ. ಅಧ್ಯಕ್ಷರೇ, ಪ್ರಜಾಪ್ರಭುತ್ವದಲ್ಲಿ ಜನ ಯಾರಿಗೆ ಮತ ಹಾಕ್ತಾರೆ, ಅಧ್ಯಕ್ಷರೇ, ಒಳ್ಳೆ ಮಗುನೇ ಹುಟ್ಲಿ. ನಾವು ಹೇಳ್ತಾರೆ ನಮಗೆ ಒಳ್ಳೆ ಮಗು ಓಕೆ. ಸಿಟಿ ರವಿ ಪುಟ್ಟರಾಜು ಇರ್ಲಿ ಬಿಡ್ರಿ, ಆತು. ಸಿಟಿ ರವಿ ಹೇಳ್ರಿ. ಒಳ್ಳೇದೇ. ಈಗ ಜೆಡಿಎಸ್ ನವರು ಇಲ್ದಾರೆ, ನಿಮ್ಗೆ ಅಧಿಕಾರನೇ ಹೇಳಿ ನೋಡೋಣ. ಇನ್ನೊಂದೇನಾದ್ರು ಒಂದು ಉದಾಹರಣೆ ಹೇಳ್ಬೋದು, ಕೇಳೋಣ. ವಿಶ್ವಾಸ ಒಳ್ಳೇದೇ. ಒಂದ್ ನಿಮಿಷ ಹೇಳ್ರಿ. ಅಧ್ಯಕ್ಷರೇ, ಬಿಜೆಪಿಗೆ ದ್ರೋಹ ಮಾಡಿದ್ರಿಂದ ನಿಮ್ ಪರಿಸ್ಥಿತಿ ಹೆಂಗ್ ಬಂತು? ಇಲ್ಲಾಂದ್ರ ಆ 20 ತಿಂಗಳ ನೀವು ಅಧಿಕಾರ ನಮ್ಗೆ ಕೊಟ್ಟಿದ್ರೆ ನೀವು ಅಧಿಕಾರನಾಗಿರ್ತಿದ್ರಿ. ನೀವು ಈಗ ಆಗಿದೆ ಅಂತ ಹೇಳಿ ಏನ್ ಮೋಸ ಮಾಡಿದ್ರೆ ಅದಕ್ಕೆ ಜನ ಈಗ ಅದನ್ನ ಯಡಿಯೂರಪ್ಪ ಕೈ ಹೇಳಿಸಿ ಒಪ್ಕೊತೀವಿ. ಅಲ್ಲ, ಈಗ ಪರವಾಗಿಲ್ಲ, ನಿಮಗೆ ಕಾಂಗ್ರೆಸ್ನವರಿಗೆ ಇಬ್ಬರಿಗೂ ಅಂಗವಿಕಲರ ವಿಚಾರದಲ್ಲಿ ಇಷ್ಟೊಂದು ಕೆಳಮಟ್ಟದಲ್ಲಿ ಮಾತಾಡಬಾರ್ದು. ಸಾಕಷ್ಟು ಜನ ಅಂಗವಿಕಲರು ಗೌರವ ಕೊಡ್ತೀವಿ. ಈಗ ಸಿಟಿ ರವಿ ಅವರು ತಮ್ಮ ಮಾತನ್ನ ಮುಂದುವರಿಸಬೇಕು. ಈಗ ಸಿಟಿ ರವಿ ಅವರು ತಮ್ಮ ಮಾತು ಮುಂದುವರಿಸಿ. ಸಭಾಧ್ಯಕ್ಷರೇ, ವಿಶ್ವಾಸ ತುಂಬಾ ಒಳ್ಳೇದು. ಅನುಮಾನ ಏನು ಅಂತಂದ್ರೆ ಯಾರ್ ಕಾಲಿಡಿಬೇಕಾಗತ್ತೆ ಅಂತಾರಲ್ಲ, ಅಲ್ಲಿ ಅನುಮಾನ ಶುರುವಾಗತ್ತೆ. ಅವ್ರೀಗ ಕ್ಲಿಯರ್ ಮೆಜಾರಿಟಿ ನಾವೇ ಬರ್ತೀವಿ ಅನ್ನೋ ವಿಶ್ವಾಸ, ಡೆಮಾಕ್ರಸಿ ದೃಷ್ಟಿಯಿಂದ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್, ಒಂದು ಪಾರ್ಟಿಗೆ ಕ್ಲಿಯರ್ ಮೆಜಾರಿಟಿ ಬರೋದು ಒಳ್ಳೆ ಲಕ್ಷಣ. ಆದ್ರೆ ಯಾರು ಕಾಲಿಡಿಬೇಕಾಗತ್ತೆ ಅಂದ್ರೆ ಅವ್ರು ಮತ್ತೆ ವಿಕಲಾಂಗ ಮಗು ಹುಟ್ಲಿ ಗೇಟ್ ಕೀಪರ್ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಿದಾರೋ ಅನ್ನೋ ಅನುಮಾನ ಶುರುವಾಗುತ್ತೆ. ಹಂಗಾಗಬಾರ್ದು. ಮಾನ್ಯ ಅಧ್ಯಕ್ಷರೇ, ನಮ್ಮ ಪುಟ್ಟರಾಜಣ್ಣ ರವಿ, ನೀವು ಇದುವರೆಗೆ ಯಾವ ಉದಾಹರಣೆ ಕೊಡ್ತಿದ್ರಲ್ಲ ಅದನ್ನ ಇನ್ ಮುಂದೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಆ ಉದಾಹರಣೆ ಅಲ್ಲಿಗೆ ಮುಗಿಸಿ, ಬೇರೆ ಇನ್ಯಾವ್ದಾದ್ರು ಹೊಸ ಉದಾಹರಣೆ ಹೇಳಿ. ಸನ್ಮಾನ್ಯ ರವಿ ಅವರೇ ಅದಕ್ಕೆ ಅಧ್ಯಕ್ಷರೇ, ಆ ಚಾನ್ಸು ಎಲ್ಲಾ ಕಾಲಕ್ಕೂ ಸಿಗಲ್ಲ. ಈಗ ಕುಮಾರಸ್ವಾಮಿ ಅವರು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ರಪ್ಪ, ನಾನು ಲಾಟರಿ ಮುಖ್ಯಮಂತ್ರಿ ಅಂತ ಹೇಳಿ. ಈಗ ಸಾರ್ವಜನಿಕ ಭಾಷಣದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದು ನಾನು ಈಲ್ಡಾಗಿಲ್ಲ. ಹೇಳಿ ರವಿ ಅವರು ಹೇಳಿ. ಇಲ್ಲ, ಉಳಿದವರಿಗೆ ಆಮೇಲೆ ಕೊಡ್ತೀನಿ, ಆಮೇಲೆ ಕೊಡೋಣ. ಹೇಳಿ. ಈಗೇನಂದ್ರೆ, ಈಗ ಎಲ್ಲಾ ಟೈಮ್ ನೋಡಿ, ಕೆಲವರಿಗೆ ಅದು ಪೂಜೆ ಬಲನೋ ಅದೃಷ್ಟ ಬಲನೋ ಕೇಂದ್ರದಲ್ಲಿ ರಾಜ್ಯದಲ್ಲಿ ಲಾಟ್ರಿ ಹೊಡೆದು ಬಿಟ್ಟಿದೆ. ಲೈಫ್ ಟೈಮಲ್ಲಿ ಎಲ್ಲಾ ಟೈಮಲ್ಲೂ ಲಾಟ್ರಿ ಹೊಡೆಯುತ್ತಾ? ಈಗೇನಂದ್ರೆ ಲಾಟ್ರಿ ಎಲ್ಲಾ ಟೈಮಲ್ಲಿ ಹೊಡೆಯುತ್ತಾ? ಲಾಟ್ರಿ ಹೊಡಿಲಿ ಅಂತ ಕಾಯೋದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಲಾಟ್ರಿ ಈಗ ನಾವು ನೋಡಿ, ನಮಗೆ ಜನಸಂಘದ ಕಾಲದಲ್ಲಿ 1951 ನಮ್ಮ ಪಾರ್ಟಿ ಸ್ಟಾರ್ಟ್ ಆಯ್ತು. ಒಬ್ಬ MP ಇರಲಿಲ್ಲ ನಮ್ಮ ಹತ್ರ. ಅಲ್ಲಿಂದ ನಮ್ಮ ಜರ್ನಿ ಪ್ರಾರಂಭ ಆಯ್ತು. 4 MP ಮೊದಲನೇ ಚುನಾವಣೆಯಲ್ಲಿ ಗೆದ್ವಿ. ಅಲ್ಲಿಂದ ನಮ್ಮ ಜರ್ನಿ ಪ್ರಾರಂಭ ಆಯ್ತು. ಹಿಂಗೆ ಜರ್ನಿ ಪ್ರಾರಂಭ ಆಗಿ 84ರಲ್ಲಿ ಒಂದು ದೊಡ್ಡ ಮರ್ಮಾಘಾತನೂ ಆಯ್ತು ನಮಗೆ ಇಡೀ ದೇಶದಲ್ಲಿ 2 MP ಗೆದ್ದಿದ್ದು. ಒಂದು ಆಂಧ್ರ ಪ್ರದೇಶದಲ್ಲಿ ಚೆಂಗಲ್ರಾಯ್ ರೆಡ್ಡಿ, ಇನ್ನೊಂದು ಗುಜರಾತ್ನಲ್ಲಿ AK ಪಟೇಲ್, ಜಂಗಾರೆಡ್ಡಿ, AK ಪಟೇಲ್ ಇಬ್ಬರು ಗೆದ್ದಿದ್ದು ನಮಗೆ 84ರಲ್ಲಿ. ಆಗ ಅಟಲ್ಜಿ ಅಡ್ವಾಣಿ ಇಬ್ರು ಒಂದು ದೆಹಲಿನಲ್ಲಿ ಒಂದು ಪಿಕ್ಚರ್ ನೋಡಕ್ ಹೋದ್ರಂತೆ. ಅದು ಫಿರ್ ಸುಬಾ ಹೋಗಿ, ಅಂದ್ರೆ ಮತ್ತೆ ಬೆಳಗಾಗುತ್ತೆ ಅನ್ನೋದು ಪಿಕ್ಚರ್ ಹೆಸರು. ಫಿರ್ ಸುಬಾ ಹೋಗಿ ಅಂತ ಒಂದು ಮೂವಿ ನೋಡ್ಕೊಂಡು ಆಮೇಲೆ ಹೊರಗಡೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮರುದಿನ ಅಟಲ್ಜಿ ಹೇಳ್ತಾರೆ, ನ ದೈನ್ಯಂ ನ ಪಲಾಯನಂ, ತಲೆ ತಗ್ಸೋದಿಲ್ಲ, ಓಡೋಗೋದಿಲ್ಲ ಅಂತ. ಪರಿಶ್ರಮದಿಂದ ಪಕ್ಷವನ್ನ ಮತ್ತೆ ಕಟ್ಟಿದ್ವಿ, ಮತ್ತೆ ಆತ್ಮವಿಶ್ವಾಸದಿಂದ ಕಾರ್ಯಕರ್ತರಲ್ಲಿ ವಿಶ್ವಾಸ ತುಂಬಿದ್ವಿ. ಯಾಕೆ? ನಮ್ಗೊಂದು ಸೈದ್ಧಾಂತಿಕ ಬದ್ಧತೆ ಇದೆ. ನಾವು ಚುನಾವಣೆಗಾಗಿ ಕೆಲಸ ಮಾಡೋ ರಾಜಕಾರಣಿ ಅಲ್ಲ, ರಾಜಕಾರಣಿಗ ಅಥವಾ ರಾಜಕೀಯ ಪಕ್ಷ ಅಲ್ಲ.
ಕೆಲವು ರಾಜಕೀಯ ಪಕ್ಷಗಳು ರಾಜಕಾರಣ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಂಡಿಡೇಟ್ ಹಾಕೋದಕ್ಕೆ ಬಿಸ್ನೆಸ್ಸು, ಹಾಕದೇ ಇರೋದಕ್ಕೆ ಬಿಸ್ನೆಸ್ಸು, ಯಾರನ್ನ ಹಾಕಬೇಕು ಅನ್ನೋದು ಬಿಸ್ನೆಸ್ಸು. ಕೆಲವು ರಾಜಕೀಯ ಪಕ್ಷಗಳಿಗೆ ಕ್ಯಾಂಡಿಡೇಟ್ ಹಾಕೋದು, ಹಾಕದೇ ಇರೋದು, ಯಾರನ್ನ ಹಾಕಬೇಕು ಅನ್ನೋದೊಂದು ಬಿಸ್ನೆಸ್ಸು. ಬಟ್ BJPಗೆ ಅದೊಂದು ಸೈದ್ಧಾಂತಿಕ ಬದ್ಧತೆ. ನಮಗೆ ಎಲೆಕ್ಷನ್ ಇರಲಿ ಇಲ್ಲದೆ ಇರಲಿ, ಅಧಿಕಾರ ಬರಲಿ ಬರದೇ ಇರಲಿ, ನಮ್ದೊಂದು ಸೈದ್ಧಾಂತಿಕ ಆಂದೋಲನ. ಅದು ಯಾವತ್ತೂ ಸ್ಟಾಪ್ ಆಗಲ್ಲ, ಅದು ನಡೀತಾನೆ ಇರುತ್ತೆ, ಅದು ಮುಂದೆ ಹೋಗ್ತಾನೆ ಇರುತ್ತೆ. ಆ ಕಾರಣಕ್ಕೆ ಇವತ್ತು ಈ ಸ್ಥಿತಿಗೆ ತಲುಪಿರೋದು. ನಮ್ಮ ಯಾವುದೋ DNA ಮೂಲಕ ಬಂದಿರೋದು ಅಲ್ಲ, DNA ಜೋತ್ ಬಿದ್ದಿರೋರು ಅಲ್ಲ. ನಮ್ದು ಪ್ರಜಾಪ್ರಭುತ್ವದ ಆಶಯಕ್ಕೆ ತಕ್ಕಂತೆ ಕಾರ್ಯಕರ್ತರನ್ನ ಲೀಡರ್ ಆಗಿ ಬೆಳೆಸಿರುವಂತ ಪಾರ್ಟಿ ನಮ್ದು. ಇಟಲಿ ಅಂದ್ರು ಅದೆಲ್ಲ ಮತ್ತೆ ನೀವು ಈಗ ನಾನು ಇನ್ನೂ ಬಹಳ ಹೊತ್ತು ಮಾತಾಡಕ್ಕಿದೆ. ನೀವು ಅವರೇ ಈಗಲೇ ಬರ್ಕಾಸ್ಟ್ ಮಾಡಿ ನಿಜವಾದ ವಿಷಯ ಎಲ್ಲ ಹೇಳಕ್ ಶುರುವಾದ್ರೆ, ಎಲ್ಲ ಸತ್ಯನ ಹೇಳಿದ್ರೆ ಅವ್ರು ಈಗಲೇ ಆಕ್ರೋಶಗೊಂಡು ಹೊಟ್ಬಿಡ್ತಾರೆ. ಸ್ವಲ್ಪ ತಣ್ಣಗೆ ಇನ್ನು ಬಹಳ ಹೊತ್ತು ಮಾತಾಡಕ್ಕಿದೆ. ಅಂದ್ರೆ DNA ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಿರೋ ಪಾರ್ಟಿಯೂ ಅಲ್ಲ, ಪ್ರಜಾಪ್ರಭುತ್ವದ ಆಶಯಕ್ಕೆ ತಕ್ಕಂತೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪಕ್ಷದ ಒಳಗೂ ಜೋಡಿಸ್ಕೊಂಡು ಅದರ ಆಶಯಕ್ಕೆ ತಕ್ಕಂತವಂತನೇ ಜನರ ಆಂದೋಲನವನ್ನು ಕಟ್ಟಿ ಜನನಾಯಕತ್ವವನ್ನು ಬೆಳೆಸಿ, ಆ ಜನನಾಯಕತ್ವದ ಮೂಲಕ ಅಧಿಕಾರಕ್ಕೆ ಬಂದು, ಅಧಿಕಾರದ ಮೂಲಕ ಜನರ ಸೇವೆ ಮಾಡಿ, ಆ ಜನರಿಗೆ ಏನು ಮಾಡಿದ್ದೇವೆ ಅನ್ನೋದನ್ನು ರಿಪೋರ್ಟ್ ಕಾರ್ಡ್ ಕೊಟ್ಟು, ಆ ರಿಪೋರ್ಟ್ ಕಾರ್ಡನ್ನೇ ದೇಶದ ಮುಂದಿಟ್ಟು ಪ್ರಧಾನಮಂತ್ರಿ ಆಗಿರೋ ನರೇಂದ್ರ ಮೋದಿಜಿಯವರು ನಮ್ಮ ನೇತೃತ್ವ, ಅವ್ರದ್ದು ನಮ್ಮ ನೇತೃತ್ವ, ಆ ರೀತಿ ನಮ್ಮ ಪಕ್ಷ ಬೆಳ್ಕೊಂಡು ಬಂದಿರೋದು ಅಧ್ಯಕ್ಷರೇ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಕಾಲಘಟ್ಟದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವ ಈ ಕಾಲಘಟ್ಟದಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನುವಂಥ ಅಭಿವೃದ್ಧಿಯ ಯೋಜನೆಗಳನ್ನು ಜನರ ಮುಂದಿಟ್ಟು, ಜೊತೆಗೆ ಡಬಲ್ ಎಂಜಿನ್ ಸರ್ಕಾರದ ಬೆನಿಫಿಟ್ ಏನು, ಯಾವ ರೀತಿ ಲಾಭ ಆಗಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ಯಾಕೆಂದರೆ ಮುಕ್ತ ಮನಸ್ಸಿನಿಂದ ಪೂರ್ವಾಗ್ರಹ ಬಿಟ್ಟು ಅಂಕಿಅಂಶಗಳನ್ನೇ ಆಧಾರವಾಗಿಟ್ಕೊಂಡು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಡಬಲ್ ಇಂಜಿನ್ ಸರ್ಕಾರದ ಲಾಭ ಕರ್ನಾಟಕಕ್ಕೆ ಯಾವ ರೀತಿ ಆಗಿದೆ ಅನ್ನೋದು ಮನವರಿಕೆ ಆಗುತ್ತೆ. ಯಾಕೆ ಡಬಲ್ ಇಂಜಿನ್ ಸರ್ಕಾರ ಬೇಕು ಅನ್ನೋದು ಕೂಡ ಮನವರಿಕೆ ಆಗುತ್ತೆ ಅಧ್ಯಕ್ಷರೇ. ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಅನ್ನೋದು ಕೇವಲ ನಾನು ಮಾತಿಗಾಗಿ ಹೇಳ್ತಿರೋದಲ್ಲ, ವಾಸ್ತವಿಕವಾಗಿ ಕರ್ನಾಟಕಕ್ಕೆ ಏನೇನು ಬೆನಿಫಿಟ್ ಆಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ. ಇತ್ತೀಚೆಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡ್ಬೇಕಾದ್ರೆ ಕರೆಂಟ್ ಹೋಯ್ತು. ಇದೆಲ್ಲ BJP ಅವರದೇ ಕಿತಾಪತಿ, BJP ಅವರೇ ಕರೆಂಟ್ ತೆಗೆದಿದ್ದು ಅಂತ ಹೇಳಿದ್ರು. ಅವರೊಂದು ಮರ್ತು ಬಿಟ್ಟಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಭಾಷಣ ಮಾಡ್ತಿರ್ಬೇಕಾದ್ರೆ ಕರೆಂಟ್ ಹೋಗಿತ್ತು. ಅಲ್ಲೇನು ಅಧಿಕಾರದಲ್ಲಿ ಏನು ತೆಗಿಯಲಿಕ್ಕೆ BJP ಏನು ಅಧಿಕಾರದಲ್ಲಿ ಇರಲಿಲ್ಲ. ಅವರು ಇದ್ದಾಗ ಸದನದಲ್ಲಿ ಕರೆಂಟ್ ಹೋಯ್ತು ಅವರ ಸಂದರ್ಭದಲ್ಲಿ. ಆದರೆ ಇವತ್ತು ಸೌಭಾಗ್ಯ ಯೋಜನೆ ಅಡಿನಲ್ಲಿ ಬೆಳಕು ಕಾಣದೇ ಇರುವಂಥ ಲಕ್ಷಾಂತರ ಕುಟುಂಬಗಳಿಗೆ ಬೆಳಕು ಕೊಡುವಂಥ ಕೆಲಸವನ್ನು ಡಬಲ್ ಇಂಜಿನ್ ಸರ್ಕಾರ ಮಾಡಿದೆ ಅಧ್ಯಕ್ಷರೇ. ಕರ್ನಾಟಕ ರಾಜ್ಯದಲ್ಲೇ 2.5 ಲಕ್ಷ ಮನೆಗಳಿಗೆ, ಬೆಳಕು ಕಾಣದೇ ಇರುವ ಮನೆಗಳಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಸಂತೃಪ್ತಿ ನಮ್ದಿದೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಒಂದು ಘಟನೆ ನಿಮಗೆ ನೆನಪು ಮಾಡಬೇಕು ಅಧ್ಯಕ್ಷರೇ. ಅದೇನು ಅಂತ ಹೇಳಿದ್ರೆ, ಒಂದು ಘಟನೆನ ನೆನಪು ಮಾಡಬೇಕಾಗುತ್ತೆ ಅಧ್ಯಕ್ಷರೇ. ಇವತ್ತು ಕೆಲವು ಕಾಂಗ್ರೆಸ್ ಮುಖಂಡರು ಕಂಟಿನ್ಯೂ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದೇನು ಅಂತ ಹೇಳಿದ್ರೆ, ಮೋದಿಯವರು ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಅವ್ರು ರಾಜ್ಯಕ್ಕೆ ಬರ್ತಿರೋದನ್ನು ನೋಡಿದ್ರೆ ರಾಜ್ಯದ ನಾಯಕರ ಮೇಲೆ ವಿಶ್ವಾಸನೇ ಇಲ್ಲ, ಒಂದು ನಲ್ಲಿ ನೀರನ್ನ ಟ್ಯಾಪು ತಿರುಗಿಸೋದಕ್ಕೂ ಕೂಡ ಪ್ರಧಾನಮಂತ್ರಿನ ಕರೆಸ್ತಾರೆ ಇವರು ಅಂತ ಮಾತಾಡಿದರು. ನಲ್ಲಿ ನೀರನ್ನ ಟ್ಯಾಪ್ ತಿರುಗಿಸಿ ನೀರು ಕೊಡೋದು ಸಣ್ಣ ಕೆಲಸ ಅಲ್ಲ. 37 ಲಕ್ಷ ಮನೆಗಳಿಗೆ ಜಲಜೀವನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಸಹಕಾರದಿಂದ 37 ಲಕ್ಷ ಮನೆಗಳಿಗೆ ನಲ್ಲಿಯ ನೀರಿನ ಮೂಲಕ ನೀರು ಕೊಡುವಂಥ ಯೋಜನೆಯನ್ನು ರೂಪಿಸಿ ಅದನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಧ್ಯಕ್ಷರೇ. ಈ ರಿಪೋರ್ಟ್ ಕಾರ್ಡ್ ಜನರ ಮುಂದೆ ಇಡ್ತೀವಿ. ನೀರು ತಿರುಗಿಸೋದು ಅಂದರೆ ಸಾಮಾನ್ಯ ಸಂಗತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ರಿಪೋರ್ಟ್ ಕಾರ್ಡು. ನಲ್ಲಿನ ಮನೆಗೆ ನೀರು ಕೊಡೋದು ನಮ್ಮ ರಿಪೋರ್ಟ್ ಕಾರ್ಡ್ ಅಧ್ಯಕ್ಷರೇ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿನಲ್ಲಿ 7,500 ಕೋಟಿ ವೆಚ್ಚ ಮಾಡಿ 5 ಲಕ್ಷ ಮನೆಗಳನ್ನು
ಪೂರ್ಣ ಮಾಡಿ ಬಡವರಿಗೆ ಸೂರು ಕಲ್ಪಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಧ್ಯಕ್ಷರೇ. ಸುಮ್ಮನೆ ಏನು ಅಂತಲ್ಲ, ಈಗ ಸುಮ್ಮನೆ ಏನೋ ಮಾತಾಡ್ತಿದ್ದೀವಿ ಅನ್ನುವಂಥದ್ದಲ್ಲ ಅಧ್ಯಕ್ಷರೇ. ಡಬಲ್ ಇಂಜಿನ್ ಸರ್ಕಾರ ಅಧಿಕಾರದಲ್ಲಿ ಇದ್ದರೆ ಅದರ ಲಾಭ ಏನು ಅನ್ನೋದನ್ನು ನೀವೊಂದು ಶಾಂಪಲ್ ನೀವು ಗಮನಿಸಬೇಕು ಅಧ್ಯಕ್ಷರೇ. 2019ರಲ್ಲಿ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂತು. ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂದಾಗ ಇಲ್ಲಿ 19ರಲ್ಲಿ ಇದ್ದಿದ್ದು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ. ಇವರು ಮೈತ್ರಿ ಸರ್ಕಾರ ಪ್ರಮಾಣೀಕರಿಸಿ ಕಳಿಸಿಕೊಟ್ಟ ರೈತರ ಸಂಖ್ಯೆ ಬರೀ 17. ಅವ್ರ ವಿವರವೆಲ್ಲ ಕಳಿಸ್ಕೊಡ್ಬೇಕಿತ್ತಲ್ಲ, ಬರೀ 17. ಆಮೇಲೆ ಆ ಜನತಾದಳ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನ ಆದಮೇಲೆ ಇವತ್ತು 53 ಲಕ್ಷ ಜನ ರೈತರಿಗೆ ಕೇಂದ್ರ ಮತ್ತು ರಾಜ್ಯದ ನೆರವಿನೊಂದಿಗೆ 10,000 ರೂಪಾಯಿ ವರ್ಷಕ್ಕೆ ಅವ್ರ ಖಾತೆಗೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡುತ್ತೆ, ರಾಜ್ಯ ಸರ್ಕಾರ 4,000 ರೂಪಾಯಿ ಕೊಡುತ್ತೆ. ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆ ಮೂಲಕ. ಇವರು ಕಳಿಸಿದ್ದು 17 ಜನರದ್ದು. 17 ಇಲ್ಲ, ಬಿಗಿನಿಂಗ್ನಲ್ಲಿ ನೀವು ಕಳಿಸಿದ್ದು ಬರೀ 17. ಆಮೇಲೆ 53 ಲಕ್ಷ ಜನರಿಗೆ ಇವತ್ತು ಬೆನಿಫಿಟ್ ಹೋಗ್ತಿರೋದು. ಮತ್ತೆ ಹಲವು ರವಿಯವರು ಅಂಕಿ ಸಂಖ್ಯೆ ಕೊಡ್ರಿ. 17 ಹೆಂಗ್ರಿ? 75 ಲಕ್ಷ ರೈತರು ಇದಾರೆ. ಸರ್, ನೀವು ಡಾಕ್ಯುಮೆಂಟ್ಸ್ ಕಳಿಸಿದ್ದು ಪಶ್ಚಿಮ ಬಂಗಾಳ ಒಬ್ಬ ರೈತಂದು ಕೊಟ್ಟಿಲ್ಲ. ಅಲ್ಲ, ಆ ಯೋಜನೆ ನಿಮ್ದು ಆ ಯೋಜನೆ ಬಂದಾಗ ಸರ್ಕಾರ ಇರ್ಲಿಲ್ಲ. ಆ ಯೋಜನೆ ಸಾಲ ಮನ್ನಾನೇ 26 ಲಕ್ಷ ರೈತರಿಗೆ ಏನದಲ್ಲ ಸಾಲ ಮನ್ನಾ ಆಗಿದೆ. ಸಾಲ ಮನ್ನಾ ಮಾಡಿದ್ದು ನಾನೇ ಕೋಆಪರೇಟಿವ್ ಮಿನಿಸ್ಟರ್. ನೀವು ಮಾತಾಡ್ಬೇಕಾದ್ರೆ ಮಾತಾಡಿ. 17 ಲಕ್ಷ ಜನರಿಗೆ ಕೋಆಪರೇಟಿವ್ ಆಗಿದೆ. ನೀವು ಮಾತಾಡಿ. ಅಲ್ಲ, ಮಾತಾಡ್ತೇನೆ. ನಾನು ಹೇಳಿದ್ದೇನೆ, ಆ ಬೆನಿಫಿಟ್ ಚುನಾವಣಾ ಪೂರ್ವದಲ್ಲಿ ರೈತರಿಗೆ ದಕ್ಕಬಾರದು ಅನ್ನೋ ಕಾರಣಕ್ಕೆ, ಚುನಾವಣಾ ಪೂರ್ವದಲ್ಲಿ ದಕ್ಕಬಾರದು ಅಂತ ನೀವು ಕಳಿಸಿರ್ಲಿಲ್ಲ ಮಾಹಿತಿನ. ನಿಮ್ಮ ಸರ್ಕಾರದಿಂದ ಕಳಿಸಿರ್ಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಇವತ್ತವರೆಗೂ ಅದನ್ನು ಲಾಗು ಮಾಡಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರದ ಯೋಜನೆಯ ಲಾಭ ರೈತರಿಗೆ ದಕ್ಕಿದ್ರೆ ಈಗಲೇ ಮೋದಿ ಅಂತಾರೆ, ಆಮೇಲೆ ಹುಚ್ಚೆತ್ಕೊಂಡಿದ್ದಾರೆ. ನಮ್ದೇನ್ ಗತಿ ಅಂತ ಆ ಥರದ್ದು ಒಂದು ಸಣ್ಣ ಬುದ್ಧಿ, ಆ ಸಣ್ಣ ಬುದ್ಧಿಯಿಂದ ಅದು ಹೇಳ್ತಾ ಇರೋದು ಅಧ್ಯಕ್ಷರೇ. ಇವತ್ತು ನೇರವಾಗಿ ಅವ್ರ ಖಾತೆಗೆ ಹೋಗ್ತಾ ಇದೆ. 1986ರಲ್ಲಿ ಪ್ರಧಾನಮಂತ್ರಿಯಾಗಿದ್ದವರು ದಿವಂಗತ ರಾಜೀವ್ ಗಾಂಧಿಯವರು. ಅವರೊಂದು ಸಾರ್ವಜನಿಕ ಭಾಷಣದಲ್ಲಿ ಒಂದು ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೇಂದ್ರದಿಂದ 1 ರೂಪಾಯಿ ಕಳಿಸಿದ್ರೆ, ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಕಟ್ಟ ಕಡೆಯ ಮನುಷ್ಯನಿಗೆ ತಲುಪೋದು 15 ಪೈಸೆ. 100 ರೂಪಾಯಿ ಕಳಿಸಿದ್ರೆ ತಲುಪೋದು 15 ರೂಪಾಯಿ. 1 ರೂಪಾಯಿ ಕಳಿಸಿದ್ರೆ 15 ಪೈಸೆ, 100 ರೂಪಾಯಿ ಕಳಿಸಿದ್ರೆ ತಲುಪೋದು 15 ರೂಪಾಯಿ. ಅಂದರೆ 15% ಮಾತ್ರ ತಲುಪುತ್ತೆ. ಇದು ಇವತ್ತಿಗೂ ಪಬ್ಲಿಕ್ ಡಾಕ್ಯುಮೆಂಟ್ನಲ್ಲಿ ಇರ್ತಕ್ಕಂಥದ್ದು. ಅವತ್ತಿನ ಪ್ರಧಾನಮಂತ್ರಿ ಹೇಳಿದ್ದು, ಅವತ್ತಿನ ವ್ಯವಸ್ಥೆಗೆ ಅವ್ರು ಕನ್ನಡಿ ಹಿಡಿಯೋ ಕೆಲಸ ಮಾಡಿದ್ರು. ಅವತ್ತಿನ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ, ಅಂದರೆ 85% ಮಧ್ಯವರ್ತಿಗಳ ಪಾಲಾಗ್ತಿತ್ತು. ಅವತ್ತಿನ ಕಾಲಘಟ್ಟದಲ್ಲಿ ಇಡೀ ದೇಶದಲ್ಲಿ BJP ಅಧಿಕಾರದಲ್ಲಿ ಇರಲಿಲ್ಲ. ಕರ್ನಾಟಕದಲ್ಲಿ ಜನತಾ ಪರಿವಾರ, ಇನ್ನು 1-2 ರಾಜ್ಯಗಳಲ್ಲಿ ಇತರೆ ಪಕ್ಷಗಳು, ಬಹುತೇಕ ರಾಜ್ಯಗಳಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ. ನಡುವೆ ತಿಂತಿದ್ದ ಕಳ್ರಿ ಯಾರು? ಅದೊಂದು ರಾಜೀವ್ ಗಾಂಧಿಯವರು ಹೇಳಲಿಲ್ಲ. ನಡುವೆ ಯಾವ ಕಳ್ಳರು ತಿಂತಾ ಇದ್ರು, ಯಾರು ದಲ್ಲಾಳಿಗಳು, ಯಾರು ಮಧ್ಯವರ್ತಿಗಳಾಗಿ ಲೂಟಿ ಹೊಡಿತಿದ್ರು ಅನ್ನೋದನ್ನು ರಾಜೀವ್ ಗಾಂಧಿಯವರು ಹೇಳಿಲ್ಲ. ಅವರು ವ್ಯವಸ್ಥೆಗೆ ಒಂದು ಕನ್ನಡಿ ಹಿಡಿದ್ರು. ಆ ಕನ್ನಡಿ ಹಿಡಿದಿದ್ದೇನು ಅಂದರೆ, ಕೇಂದ್ರದಿಂದ ಕಳಿಸುವಂಥ ಹಣ ಕಟ್ಟಕಡೆಯ ಮನುಷ್ಯನಿಗೆ ತಲುಪಬೇಕಾದ್ರೆ 15% ಮಾತ್ರ ತಲುಪುತ್ತೆ ಅಂತ ಕನ್ನಡಿ ಹಿಡಿದ್ರು. ಇವತ್ತು ಎದೆ ಉಬ್ಬಿಸಿ ನಾವು ಧೈರ್ಯವಾಗಿ ಹೇಳ್ಬೋದು, ಕೇಂದ್ರದಿಂದ ಕಳಿಸುವ ಪ್ರತಿಯೊಂದು ರೂಪಾಯಿಯೂ ಕೂಡ ಕಟ್ಟಕಡೆಯ ಮನುಷ್ಯನಿಗೆ DBT ಮೂಲಕ ತಲುಪುತ್ತೆ. ಆ ರೀತಿ 30 ಲಕ್ಷ ಕೋಟಿ ರೂಪಾಯಿನಷ್ಟು ದೇಶದಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಕಟ್ಟಕಡೆಯ ಮನುಷ್ಯನಿಗೆ ಸಂದಾಯ ಆಗಿದೆ. ಇದು ಬೇರೆ ಬೇರೆ ಯೋಜನೆಯಲ್ಲಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಮೊದಲುಗೊಂಡು, ಕಿಸಾನ್ ಸಮ್ಮಾನಿಂದ ಮೊದಲುಗೊಂಡು, ಫಸಲ್ ಬಿಮಾದಿಂದ ಮೊದಲುಗೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ಹೋಗುತ್ತೆ.
ಇದು ಆಗಿರುವಂಥ ಒಂದು ಬದಲಾವಣೆ ಅಧ್ಯಕ್ಷರೇ. ಅದೇ ಥರ ನೇಕಾರ ಸಮ್ಮಾನ್ ಯೋಜನೆ 2,000 ರೂಪಾಯಿದಿಂದ 5,000 ರೂಪಾಯಿ ಮಾಡಿದ್ದೇವೆ. ರೈತ ವಿದ್ಯಾನಿಧಿ ರೈತ ಮಕ್ಕಳಿಗೆ ಇರಲಿಲ್ಲ, ರೈತ ಮತ್ತು ನೇಕಾರರ ಮಕ್ಕಳಿಗೆ ರೈತ ವಿದ್ಯಾನಿಧಿ ತಂದು ಹತ್ತತ್ರ 10.5 ಲಕ್ಷ ರೈತ ಮಕ್ಕಳ ನೆರವಿಗೆ ಬರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ರೈತ ವಿದ್ಯಾನಿಧಿ ಇರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆಗೆ ಹೆಚ್ಚುವರಿ ಹಣ ಕೊಡೋದಿರ್ಬೋದು, ಫಸಲ್ ಬಿಮಾ ಇದು ಹಾಲಿಗೆ ಸಬ್ಸಿಡಿ ಕೊಡೋದಿರ್ಬೋದು. ಬೇರೆ ರಾಜ್ಯಗಳಲ್ಲಿ ಇಲ್ಲ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಮಾತ್ರ ಇದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಆ ಎಲ್ಲ ಯೋಜನೆಗಳನ್ನು ತಂದಿದ್ದು ಅನ್ನೋದು ಕೂಡ ಒಂದು ಮಹತ್ವದ ಸಂಗತಿ. ಬಿಜೆಪಿ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಈ ಎಲ್ಲ ಯೋಜನೆಗಳು ಇರಲಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಅಥವಾ ಇನ್ಯಾವುದೇ ಪಕ್ಷ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ ಇದೆ ಅಂತಲೂ ಇಲ್ಲ. ಆ ಥರದೊಂದು ಅಧ್ಯಕ್ಷರೇ. ಆಮೇಲೆ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಹೇಗಾಗತ್ತೆ? 2015 ಒಂದು ಒಕ್ಕೂಟವಾಗಿ ಇಡೀ ದೇಶ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಟ್ಟಾಗಿರಬೇಕು ಅನ್ನೋದನ್ನು ಆಧರಿಸಿಯೇ ಪ್ರಧಾನಮಂತ್ರಿಗಳು ವಿವಿಧ ದೇಶಗಳ ಪ್ರವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ತನ್ನ ನಿಯೋಗದಲ್ಲಿ ಕರ್ಕೊಂಡು ಹೋಗ್ತಾರೆ. 2015ರಲ್ಲಿ 3 ದಿನಗಳ ಚೀನಾ ಪ್ರವಾಸ. ಆ 3 ದಿನಗಳ ಚೀನಾ ಪ್ರವಾಸಕ್ಕೆ ಅವರು 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದ್ರು. ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಆಕರ್ಷಣೆ ಮಾಡೋಕ್ಕೆ ಅಂಥೇಳಿ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದ್ರು. ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ, ಗುಜರಾತ್ನ ಮುಖ್ಯಮಂತ್ರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆಗೆ ಬರಬೇಕು ಅಂತ ಆಹ್ವಾನಿಸಿದರು. ಗುಜರಾತ್ ಮುಖ್ಯಮಂತ್ರಿ ಒಪ್ಕೊಂಡ್ರು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಪ್ಕೊಂಡ್ರು, ಕರ್ನಾಟಕದ ಮುಖ್ಯಮಂತ್ರಿ ದೇಶದ ಪ್ರಧಾನಮಂತ್ರಿ ಜೊತೆ ಹೋಗೋದನ್ನು ನಿರಾಕರಿಸಿದರು. ಇದ್ರ ಪರಿಣಾಮ ಏನು? ಇದ್ರ ಪರಿಣಾಮ 50,000 ಜನರಿಗೆ ಉದ್ಯೋಗ ನೀಡ್ತಕ್ಕಂಥ $5 ಬಿಲಿಯನ್ ಅಂದರೆ ಸುಮಾರು 40,000 ಕೋಟಿ ವಿದೇಶಿ ಬಂಡವಾಳ ಹೂಡಿಕೆಯ ಫಾಕ್ಸ್ಕಾನ್ ಯೋಜನೆ ಮಹಾರಾಷ್ಟ್ರಕ್ಕೆ ಹೋಯಿತು. 50,000 ಜನರಿಗೆ ಉದ್ಯೋಗ ನೀಡಬಹುದಾಗಿದ್ದಂಥ ಯೋಜನೆ ಅವರ ಆಸಕ್ತಿ ಇದ್ದಿದ್ದು ಕರ್ನಾಟಕದ ಕಡೆಗೆ. ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳು ಸಣ್ಣ ರಾಜಕಾರಣದ ಆಲೋಚನೆ ಮಾಡಿ ರಾಜ್ಯ ಮತ್ತು ದೇಶ ಒಟ್ಟಾಗಿ ಹೋಗಬೇಕು ಅನ್ನೋದನ್ನು ಯೋಚಿಸದೆ ಸಣ್ಣ ರಾಜಕಾರಣ ಮಾಡಿದ್ರ ಪರಿಣಾಮವಾಗಿ ಆ ಫಾಕ್ಸ್ಕಾನ್ ಇನ್ವೆಸ್ಟ್ಮೆಂಟ್ ಹೋಗಿದ್ದು ಮಹಾರಾಷ್ಟ್ರಕ್ಕೆ. ಅವರಿಗೆ 40,000 ಕೋಟಿ ಬಂಡವಾಳ ಹೂಡಿಕೆ ಆಯಿತು, 50,000 ಜನರ ಉದ್ಯೋಗ ಆಯಿತು. ಇಲ್ಲಿ ಕಳ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಲ್ಲ, ಕಳ್ಕೊಂಡಿದ್ದು ಒಂದು ಪಕ್ಷ ಅಲ್ಲ. ಒಂದು ಮುಖ್ಯಮಂತ್ರಿ ಆಗಿದ್ದವರು ಸನ್ಮಾನ್ಯ ಸಿದ್ದರಾಮಯ್ಯನವರು. 2015ರಲ್ಲಿ ಇನ್ಯಾರು ಮುಖ್ಯಮಂತ್ರಿ? ಎಲ್ಲ ಮುಖ್ಯಮಂತ್ರಿ ಆಗಿದ್ದವರು 2015ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು. ಅವರಾಗಿದ್ದ ಕಾಲದಲ್ಲಿ ಅವರು ನಿರಾಕರಿಸಿದ ಕಾರಣಕ್ಕೆ ಆಗಿದ್ದ ಅನ್ಯಾಯ ಕರ್ನಾಟಕದ ರಾಜ್ಯದ ಜನತೆಗೆ ಆಗಿದ್ದ ಅನ್ಯಾಯ, ಕರ್ನಾಟಕದ ಯುವಕರ ಭವಿಷ್ಯದ ಮೇಲೆ ಆಗಿದ್ದಂಥ ಅನ್ಯಾಯ. ನಾನೀಗ ಶಿವಲಿಂಗೇಗೌಡ್ರೆ ಈಗ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಏನು ಅಂತ ಹೇಳ್ತಾ ಇದ್ದೆ. ನೀವೇನು ಅಂದರೆ ನೀವು ಡಬಲ್ ಮೋಡಲ್ ಇದ್ದೀರಿ, ಈ ಕಡೆನೋ ಆ ಕಡೆನೋ ಈ ಕಡೆನೋ ಹಾಕೊಂಡು ಡಬಲ್ ಮೋಡಲ್ ಇದ್ದೀರಿ. ಹಾಗಾಗಿ ನೀವು ಡಬಲ್ ಮೂಡ್ ಬಿಟ್ಟರೆ ನಾನು ಹೇಳ್ತಾ ಇರೋದು ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ. ನೀವು ಮೂಡು ನಾನು ನಿಮಗೆ ನೋಡಿ ಏನಂದ್ರೆ ಎಣ್ಣೆ ಬಂದರೆ ಕಣ್ಣು ಮುಚ್ಕೊಂಡ್ರು ಅಂತ ಒಂದು ಗಾದೆ ಮಾತಿದೆ. ನಿಮ್ಮ ಕಂಡ್ರೆ ನಮ್ಗೆ ಭಾಳ ಒಂದು ಅಪಾರವಾಗಿರುವಂಥ ಪ್ರೀತಿ ವಿಶ್ವಾಸ. ನಾವು ಹೇಳಿದೆ ಶಿವಲಿಂಗೇಗೌಡ್ರೆ ಹಿಂಗೆ ಆಗತ್ರಿ ಭವಿಷ್ಯ, ಎಣ್ಣೆ ಬರ್ತಾ ಇದೆ ಕಣ್ಣು ಮುಚ್ಕೊಬಿಡ್ರಿ ಅಂತ ಹೇಳಿದೆ. ನೀವು ಕಣ್ಣು ಮುಚ್ಕೊಂಡ್ರಿ. ಈಗ ನೋಡಿ ಅತ್ಲೆಗೋ ಇತ್ಲೆಗೋ ಇತ್ಲೆಗೋ ಅತ್ಲೆಗೋ ಇತ್ಲೆಗೋ ಅತ್ಲೆಗೋ ಅತ್ಲೆಗೋ ಇತ್ಲೆಗೋ ಆ ಒಂದು ದ್ವಂದ್ವದ ಸ್ಥಿತಿಲಿ ಇದ್ದೀರಿ. ಅಲ್ಲ ಅಂದ್ರೆ ಆ ದ್ವಂದ್ವದ ಸ್ಥಿತಿ ನಮ್ಮ ಪಕ್ಕದವ್ರೆ ನನ್ನ ಮಾತು ಕೇಳಿದ್ರೆ ಈ ದ್ವಂದ್ವ ಇರ್ತಾನೆ ಇರಲಿಲ್ಲ. ರವಿ, ಆ ಡಬಲ್ ಇಂಜಿನ್ ಸರ್ಕಾರದಿಂದ ಮಾದಾಯಿ ಕೃಷ್ಣದ ತೀರ್ಪು ಮಾಡಿಸ್ಬಿಡಪ್ಪ. ಖಂಡಿತ ಚಿಂತೆ ಮಾಡಬೇಡಿ. ಈ 48 ಗಂಟೆನಲ್ಲಿ ಮಾಡಿಸೋದು ಚಿಂತೆ ಮಾಡಬೇಡಿ ಅಂತ ಹೇಳಕ್ ಹೋಗ್ಬೇಡ್ರಿ. ಮೇಕೆದಾಟು ಸೇರಿಸಿ ಅದರಲ್ಲಿ ಅದನ್ನು ಸೇರಿಸಿ ಹೇಳಿ. ಈಗ ನಿಮಗೆ ಹರ್ಗರ್ ನೆಲಜಲ್ ಯೋಜನೆದು ಕೂಡ ನಿಮಗೆ ಶಿವಲಿಂಗೇಗೌಡರು ಪಕ್ಕದ ಏರಿಯಾ ಏನ್ ಮಾಡ್ತೀಯ? ಇಡೀ ಅಲ್ಲೇ ಔಟ್ ಅವರೆಲ್ಲ ಪೂರ್ತಿ ಇವರೆಲ್ಲ.
ಈಗೇನಂದ್ರೆ ಶಿವಲಿಂಗೇಗೌಡರು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದಾರೆ. ಚಕ್ರವ್ಯೂಹವನ್ನು ಭೇದಿಸ್ತಾರೋ ಅಥವಾ ಅಭಿಮನ್ಯು ಆಗ್ತಾರೋ ಅರ್ಜುನ ಆಗ್ತಾರೋ ಕಾಲ ಉತ್ತರ ಹೇಳಬೇಕು. ಅವ್ರು ನಮ್ಮ ಪಾರ್ಟಿ ಅಲ್ಲ, ನಾನು ಅವ್ರ ನೆರವಿಗೆ ಬರೋಣ ಅಂತಂದ್ರೆ ಅವ್ರು ನಮ್ಮ ಪಾರ್ಟಿ ಅಲ್ಲ, ಹಂಗಾಗಿ ಅವ್ರ ನೆರವಿಗೆ ನಾನು ಬರಕ್ಕಾಗಲ್ಲ. ಅವರೇ ಜನಬಲ ಇರೋವರ್ಗುನು ಅರ್ಜುನ್ನೇ ಆಗೋದು, ಅಭಿಮನ್ಯು ಆಗಿ ವಯಸ್ಸಿಗಾಯ್ಕೊಳಕಲ್ಲ. ಅಭಿಮನ್ಯುನ ಪಾತ್ರ ಏನು, ಅಭಿಮನ್ಯುನ ಕುತಂತ್ರ ಏನು ಎಲ್ಲಾನು ತಿಳ್ಕೊಂಡಿದೀನಿ. ಅಭಿಮನ್ಯುನ ಸಾಯಿಸ್ತಾರೆ ಯಾರು ನನಗೆ ಗೊತ್ತಿಲ್ವೇನ್ರಿ? ಒಂಚೂರು ಬೆಳಕು ಚೆಲ್ಲಿ ಯಾರು ಕುತಂತ್ರ ಮಾಡ್ತಿದ್ದಾರೆ? ನಿಮ್ಮನ್ನು ಸುತ್ತುವರೆದಿರುವ ದುರ್ಯೋಧನಾದಿಗಳು ಯಾರು? ದುರ್ಯೋಧನಾದಿಗಳು ಯಾರು? ನಾನು ಒಟ್ಟಾರೆ ಶಕುನಿ ಯಾರು? ಯಾವ ಶಕುನಿ ಕುತಂತ್ರಕ್ಕೆ ನೀವು ಒಳಗಾಗಿದ್ದೀರಿ? ಅರ್ಜುನನ್ ಪಾತ್ರಧಾರಿ ಅಷ್ಟೇ. ಅಲ್ಲ ಈಗೇನಂದ್ರೆ ನೀವೇನಂದ್ರೆ ನೋಡಿ, ನೀವು ಅರ್ಧಂಬರ್ಧ ಹೇಳಿ ಹೆಂಗೆ ಹೇಳಿ? ಅರ್ಧಂಬರ್ಧಲ್ಲ. ಈಗ ನೀವು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿಲ್ಲ, ಏನು ಸಿಗಾಕೊಂಡಿಲ್ಲ, ಸ್ಪಷ್ಟವಾಗಿದ್ದೀನಿ. ನಮ್ ಕ್ಷೇತ್ರ ಜನತೆ ಮೇಲೆ ತೀರ್ಮಾನ ಇಟ್ಕೊಂಡಿದ್ದೀನಿ. ನೆನ್ನೆ ಡಯಾಸ್ ಮೇಲೆ ನೋಡಿದ್ರೆ, ನೆನ್ನೆ ಸುತ್ತು ಡಯಾಸ್ ಅಲ್ಲಿ ಇದ್ದಿದ್ದು ನೋಡಿದ್ರೆ ಹೇಳ್ಬೋದು ಯಾರ್ಯಾರು ಇದ್ರು ಸುತ್ತು, ಕರ್ಣ ಯಾರು, ಯಾರ್ಯಾರು ಯಾವ್ಯಾವ ಪಾತ್ರನಾರ ನನ್ನ ಕ್ಷೇತ್ರ ಜನ ರಕ್ಷಣೆ ಮಾಡೋರು ಅವ್ರ ಜೊತೆ ಇದೀನಿ. ಒಂದು ಅರ್ಜುನಂದ ಡೈಲಾಗ್ ಹೊಡಿಯೋಣ. ಶಿವಲಿಂಗಣ್ಣ ಒಂದು ಅರ್ಜುನನ್ ಡೈಲಾಗ್ ಹೊಡಿರಿ. ಅಲ್ಲ ಸದ್ಯ ಪಾತ್ರ ಭೀಮನ ಪಾತ್ರ ನಾನು ಮಾಡಿರೋದು. ನೀನ್ ಏನಂತ ಮಾತಾಡ್ತೀಯ? ಭೀಮನ ಪಾತ್ರ ನಾನು ಮಾಡಿರೋದು, ದುರ್ಯೋಧನ ಪಾತ್ರ ಮಾಡಿಲ್ಲ. ಭೀಮನ ಪಾತ್ರ ಪಾಂಡವರು ಸೈಡ್ ಇದ್ರೆ ಸಾಕು ಅಂತೇಳಿ ಒದ್ದಾಡ್ತಾ ಇದಾರೆ ಅವರು. ಅದೇ ಸದ್ಯ ಪಾಂಡವರು ಸೈಡಿಗಿದ್ರೆ ಸಾಕು ಅಂತ. ಒಂದಂತೂ ಗ್ಯಾರಂಟಿ ಹೇಳಬಲ್ಲೆ, ಅರ್ಜುನ ಕೌರವರ ಕಡೆ ಇರಲ್ಲ, ಅರ್ಜುನ ಪಾಂಡವರ ಕಡೆ ಮಾತ್ರ ಇರೋದು. ಅರ್ಜುನನ್ ಪಾತ್ರ ವಹಿಸ್ಬೇಕಾದ್ರೆ ಪಾಂಡವರ ಕಡೆ ಈ ಕಡೆಗೆ ಬರ್ಬೇಕು. ಪಾಂಡವರು ಯಾರು ಕೌರವರು ಯಾರು ಅಂತ ನಿರ್ಧಾರ ಆಗತ್ತೆ, ಮುಂದೆ ಬರುತ್ತಲ್ಲ ಆಗ ನಿರ್ಧಾರ ಆಗತ್ತೆ. ಅದೇ ಅಧ್ಯಕ್ಷರೇ, ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಏನು ಅಂತ ನಾನು ಹೇಳ್ತಾ ಇದ್ದೆ. ನೋಡಿ, ಈ ಪೆಟ್ರೋಲ್ ಡೀಸೆಲ್ ಬೆಲೆ ಕೋವಿಡ್ ಕಾರಣಕ್ಕೆ, ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧದ ಕಾರಣಕ್ಕೆ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಯಿತು, ಜಾಗತಿಕವಾಗಿ ಪೆಟ್ರೋಲ್ ಬೆಲೆ ಏರಿಕೆಯೂ ಕೂಡ ಆಯಿತು. ಆಗ ಇಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯನ್ನು ಮುಂದಿಟ್ಕೊಂಡು, ಅಡುಗೆ ಸಿಲಿಂಡ್ರೆ ಬೆಲೆ ಬೇರಿಕೆ ಮುಂದಿಟ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಚಳವಳಿ ಮಾಡಿದ್ರು. ಕೆಲವರು ಪಾಕಿಸ್ತಾನದ ಮೇಲೆ ಬಹಳ ಪ್ರೀತಿನೂ ವ್ಯಕ್ತಪಡಿಸ್ಬಿಟ್ರು. ಪಾಕಿಸ್ತಾನದಲ್ಲಿ ನೋಡ್ರಿ, ಪಾಕಿಸ್ತಾನ ಸ್ವರ್ಗ ಇದ್ದಂಗೆ, ಪಾಕಿಸ್ತಾನದಲ್ಲಿ ಇಷ್ಟು ಕಡಿಮೆ ಇದೆ, ಪಾಕಿಸ್ತಾನದಲ್ಲಿ ಹಂಗಿದೆ ಹಿಂಗಿದೆ ಅಂತ ಹೇಳಿದ್ರು. ಏನಾಗಿದೆ ಈಗ ಪಾಕಿಸ್ತಾನ ಸ್ಥಿತಿ? ಏನಾಗಿದೆ? ಏನಿದೆ ಪರಿಸ್ಥಿತಿ? ಗೋಧಿ ಹಿಟ್ಟಿಗೆ ಬೇಡೋ ಸ್ಥಿತಿ ಬಂದಿದೆ, ಗೋಧಿ ಹಿಟ್ಟಿಗೆ ಬೇಡೋ ಸ್ಥಿತಿ ಇದೆ. ಕಾಸು ಕೊಟ್ಟರು ಪೆಟ್ರೋಲ್ ಇಲ್ಲ, ಭಿಕ್ಷಾ ಪಾತ್ರೆ ಇಟ್ಕೊಂಡು ಪಾಕಿಸ್ತಾನ ಜಾಗತಿಕವಾಗಿ IMF ಮುಂದ್ಗಡೆ ಕೈ ಒಡ್ಕೊಂಡು ನಿಂತ್ಕೊಂಡು ಬೇರೆ ಬೇರೆ ದೇಶಗಳ ಮುಂದೆ ಜಾಗತಿಕವಾಗಿ ಕೈ ಒಡ್ಕೊಂಡು ನಿಂತಿದೆ. ಪಾಕಿಸ್ತಾನ ಪ್ರೇಮ ವ್ಯಕ್ತಪಡಿಸಿದವರು, ಪಾಕಿಸ್ತಾನವನ್ನು ಸ್ವರ್ಗ ಅಂತ ಕರೆದವರು, ಆ ಸ್ವರ್ಗ ಹೆಂಗಿದೆ ಅಂತ ಈಗ ನೋಡ್ಕೊಂಡವ್ರು ಬರ್ಬೇಕಲ್ಲ. ಅಂದ್ರೆ ಆಗ ಪೆಟ್ರೋಲ್ ಬೆಲೆ ಜಾಗತಿಕವಾಗಿ ಜಾಸ್ತಿ ಆದಾಗ ಪ್ರಧಾನಮಂತ್ರಿಗಳು ಒಂದು ವಿನಂತಿ ಮಾಡಿಕೊಂಡ್ರು, ಎಲ್ಲರೂ ತೆರಿಗೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ. ಆ ತೆರಿಗೆ ಕಡಿಮೆ ಮಾಡಬೇಕು ಅಂತ ಅಂದಾಗ ಕ್ರಮವಾಗಿ, ಅಂದರೆ ನಿಮಗೆ ತೆರಿಗೆ ಕಡಿಮೆ ಮಾಡಬೇಕು ಅಂದಾಗ BJP ಆಡಳಿತದಲ್ಲಿರುವಂಥ ರಾಜ್ಯಗಳೆಲ್ಲ ಸ್ಪಂದಿಸಿ ತೆರಿಗೆನ 5 ರೂಪಾಯಿಯಿಂದ 10 ರೂಪಾಯಿವರೆಗೂ ಇಳಿಸಿ ಬೆಲೆ ಇಳಿಕೆ ಆಗುವಂತೆ ನೋಡಿಕೊಂಡ್ರು. ಅಂದರೆ ಪೆಟ್ರೋಲು ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ತೆರಿಗೆ ಕಡಿಮೆ ಮಾಡಿದ್ರಿಂದಾಗಿ ಪೆಟ್ರೋಲ್ಗೆ ಮತ್ತು ಲೀಟ್ರ್ ಒಂದಕ್ಕೆ 17 ರೂಪಾಯಿ, ಪೆಟ್ರೋಲಿಗೆ 12 ರೂಪಾಯಿ ಕಡಿಮೆ ಆದರೆ ಡೀಸೆಲಿಗೆ 17 ರೂಪಾಯಿ ಕಡಿಮೆ ಆಯಿತು. ಯಾರ್ಯಾರು ಚಳುವಳಿ ಮಾಡಿದ್ರಲ್ಲ, ರಾಜಸ್ಥಾನದಲ್ಲಿ ಅವ್ರ ಪಾರ್ಟಿ ಸರ್ಕಾರ ಇತ್ತು, ಕಡಿಮೆ ಮಾಡಲೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಅವತ್ತು ಅವ್ರ ಪಾರ್ಟಿ ಸರ್ಕಾರ ಇತ್ತು, ಕಡಿಮೆ ಮಾಡಲೇ ಇಲ್ಲ. ಛತ್ತೀಸ್ಗಢನಲ್ಲಿ ಅವ್ರ ಪಾರ್ಟಿ ಸರ್ಕಾರ ಇತ್ತು, ಕಡಿಮೆ ಮಾಡಲೇ ಇಲ್ಲ. ಅಂದರೆ ಜನಸಾಮಾನ್ಯರಿಗೆ ನೆರವಾಗೋದಕ್ಕೆ ತೆರಿಗೆ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಮಾಡಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಕಡೆ ತೆರಿಗೆ ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಕೇರಳದಲ್ಲಿ ನೆನ್ನೆ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಕೇರಳದ ರೋಡ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರು ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ, ನೀವೆಲ್ಲರೂ ಬಾರ್ಡರ್ನಲ್ಲಿರುವಂಥ ಕರ್ನಾಟಕದ ಬಂಕ್ಗಳಲ್ಲಿ
ನೀವು ಡೀಸೆಲ್ ಹಾಕ್ಸಿ. ಯಾಕೆ ಅಂದರೆ ಅದರಿಂದ ನೀವು ಡೀಸೆಲ್ ಹಾಕ್ಸಿದ್ರೆ 7 ರೂಪಾಯಿ ಕಡಿಮೆ ಆಗುತ್ತೆ, 7 ರೂಪಾಯಿ ಕಡಿಮೆ ಆಗುತ್ತೆ. ನೀವು ಅದನ್ನು ಅಲ್ಲಿ ಹೋಗಿ ಡೀಸೆಲ್ ಹಾಕ್ಸಿ, ಅದರಿಂದ ನಮ್ಮ ಬೊಕ್ಕಸಕ್ಕೆ 350 ಕೋಟಿ ಉಳಿತಾಯ ಆಗುತ್ತೆ ಅಂತ ಹೇಳಿದರು. ಸೀಮಾಂಧ್ರದಲ್ಲೂ ಅದೇ ಪರಿಸ್ಥಿತಿ. ಡಬಲ್ ಇಂಜಿನ್ ಸರ್ಕಾರ ಇರೋ ಕಡೆಗೆ ಜನರ ಹಿತ ಮುಖ್ಯ ಆಗುತ್ತೆ, ಜನರ ಹಿತ ಮುಖ್ಯ ಆಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಆಡಳಿತ ಅಧಿಕಾರ ಕಳ್ಕೊಳ್ತು. ಅಧಿಕಾರ ಕಳ್ಕೊಂಡ ತಕ್ಷಣ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಘನಕಾರ್ಯ ಏನು ಗೊತ್ತಾ? 3 ರೂಪಾಯಿ 4 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು. 3 ರೂಪಾಯಿ 4 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ತೆರಿಗೆ ಹೆಚ್ಚಳ ಮಾಡಿ ಏರಿಕೆ ಮಾಡಿದ್ದು. ಅಂದರೆ ಯಾವ ರೀತಿ ಡಬಲ್ ಇಂಜಿನ್ ಸರ್ಕಾರದಿಂದ ಏನು ಬೆನಿಫಿಟ್ ಆಗುತ್ತೆ, ಅವರಿಂದ ಏನು ಅನ್ನೋದನ್ನ ನೀವು ನೋಡಬೇಕು. ಇದರಿಂದ ನಷ್ಟ, ಡಬಲ್ ಇಂಜಿನ್ ಸರ್ಕಾರ ಇಲ್ಲದೆ ಇದ್ರೆ ನಷ್ಟ ಅನುಭವಿಸೋರು ಯಾರು ಅಂತ ಹೇಳಿದ್ರೆ ಒಂದು ಪಾರ್ಟಿ ಅಲ್ಲ, ನಷ್ಟ ಅನುಭವಿಸೋದು ರಾಜ್ಯದ ಜನ. ನಾನು ಏನು ಹೇಳಕ್ ಹೊಟ್ಟಿದ್ದೀನಿ ಅಂದರೆ, ರಾಜ್ಯದ ಜನ ನಷ್ಟ ಅನುಭವಿಸಬಾರ್ದು ಅಂತಂದರೆ ಮತ್ತೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು? ಡಬಲ್ ಇಂಜಿನ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಅದು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ನಿಮಗೆ ಲಸಿಕೆ ಅಭಿಯಾನ ನೀವು ಆರಂಭ ದಿನಗಳಲ್ಲಿ 2019-20 ದಿನಗಳನ್ನು ನೀವು ನೆನಪಿಸ್ಕೊಳ್ಳಿ. 2020ರಲ್ಲಿ ಕೊರೋನಾ ಸಂಕಷ್ಟಕ್ಕೆ ನಾವು ತುತ್ತಾದ್ವಿ. ಕೊರೋನಾ ಸಂಕಷ್ಟಕ್ಕೆ ತುತ್ತಾದ ತಕ್ಷಣವೇ ಹಾಹಾಕಾರ ಶುರುವಾಯಿತು. ಜಾಗತಿಕವಾಗಿ ಯಾವ್ಯಾವ ರೀತಿ ಒಂದು ವಾತಾವರಣ ಇತ್ತು ಅಂತ ಹೇಳಿದ್ರೆ, ಬಹುಶಃ ಇಲ್ಲಿ ನಿಮಗೆ ಅಂದರೆ ನಿಮಗೆ ಭಾರತದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಂದು ಸಾಂಕ್ರಾಮಿಕ ರೋಗವನ್ನು ಸಮರ್ಥ ಪ್ರಮಾಣದಲ್ಲಿ ಹಿಮ್ಮೆಟ್ಟಿಸಿದ ಕೀರ್ತಿ ಅದು ಡಬಲ್ ಇಂಜಿನ್ ಸರ್ಕಾರಕ್ಕೆ ಸಲ್ಲುತ್ತೆ ಅಧ್ಯಕ್ಷರೇ. ನಿಮಗೆ ನಾವೇನಾದ್ರು ಒಂದು ವೇಳೆ ವಿದೇಶಿ ಲಸಿಕೆ ಮೇಲೇ ಅವಲಂಬಿತ ಆಗಿದ್ದರೆ ಪರಿಸ್ಥಿತಿ ಏನಾಗ್ತಿತ್ತು? ಆ ಲಸಿಕೆ ತಯಾರಿಸ್ತೀವಿ ಅಂತ ಅಂದಾಗ ಏನೇನು ಅಪಪ್ರಚಾರ ನಡೀತು. ಇದು ಮೋದಿ ವ್ಯಾಕ್ಸಿನ್ನು, ಇದನ್ನು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿ ಈ ವ್ಯಾಕ್ಸಿನನ್ನು ತಂದಿದ್ದಾರೆ, ಈ ವ್ಯಾಕ್ಸಿನನ್ನು ಯಾವ ಕಾರಣಕ್ಕೂ ಹಾಕಬಾರ್ದು, ಮಕ್ಕಳಾಗಲ್ಲ ಇತ್ಯಾದಿ ಎಲ್ಲ ಆರೋಪವನ್ನು ಹೊರಿಸಿದ್ರು ಅಧ್ಯಕ್ಷರೇ. ನಾವೇನಾದ್ರೂ ಈ ವಿದೇಶಿ ಸಂಸ್ಥೆ ಈ ಫೈಸರ್ ಇತ್ತು, ಫೈಸರ್ದು ಲಸಿಕೆ ಹಣೆ ಬರ ಏನು ಅಂತ ಈಗ ಜಾಗತಿಕವಾಗಿರುವಂಥದ್ದು ನಿಮಗೆ ಸಿಕ್ಕಿದೆ, ಏನು ಪ್ರಮಾಣ ಅಂತೇಳಿ ಅದರದ್ದು ಏನು ಸಕ್ಸಸ್ ರೇಟ್ ಏನು ಅಂತಕ್ಕಂಥದ್ದು ಸಿಕ್ಕಿದೆ. ಅದು ದೊಡ್ಡ ಚರ್ಚೆ ಆಗುತ್ತೆ, ನಾನು ಅದರ ಚರ್ಚೆಗೆ ನಾನು ಹೋಗಲ್ಲ. ಒಂದು ವೇಳೆ ನಾವು ವಿದೇಶಿ ಮೇಲೆ ಅವಲಂಬಿತ ಆಗಿದ್ದರೆ 138 ಕೋಟಿ ಜನರಿಗೆ ವ್ಯಾಕ್ಸಿನ್ ಹಾಕೋದಿಕ್ಕೆ ಕನಿಷ್ಠ 10 ವರ್ಷ ಬೇಕಾಗ್ತಿತ್ತು. 10 ವರ್ಷದೊತ್ತಿಗೆ ಎಷ್ಟು ಜನ ಬದುಕ್ತಿದ್ರು, ಎಷ್ಟು ಜನ ಸಾಯ್ತಿದ್ರು ನೀವು ಅಂದಾಜು ಮಾಡ್ಬೋದು. 1917-20ರಲ್ಲಿ ಸ್ಪ್ಯಾನಿಷ್ ಫ್ಲೂ ಬಂದಾಗ ಅಧಿಕೃತವಾಗಿ 1,70,00,000 ಜನ ಭಾರತದಲ್ಲಿ ಸತ್ತಿದ್ದಾರೆ. ಅನಧಿಕೃತ ಲೆಕ್ಕದ ಪ್ರಕಾರ ಹತ್ತತ್ರ 2.5 ಕೋಟಿ ಜನ ಭಾರತದಲ್ಲಿ ಸತ್ತಿದ್ದಾರೆ. ಅಂದರೆ ಒಟ್ಟು ಜನಸಂಖ್ಯೆ, ಅವತ್ತಿದ್ದ ಜನಸಂಖ್ಯೆಯ ಹತ್ತತ್ರ 9-10% ಜನ ಆ ಸ್ಪ್ಯಾನಿಷ್ ಫ್ಲೂನಲ್ಲಿ ತೀರ್ಕೊಂಡಿದ್ದಾರೆ. ಅದೇ ಪ್ರಮಾಣ ನೀವು ಲೆಕ್ಕ ಹಾಕಿದ್ರೆ ನಮ್ಮ ದೇಶದ ಸ್ಥಿತಿ ಏನಾಗ್ತಿತ್ತು? ಆದರೆ ಡಬಲ್ ಇಂಜಿನ್ ಸರ್ಕಾರ ನಾವು ಯೋಚನೆ ಮಾಡಿದ್ವಿ, ಕೇಂದ್ರ ಘೋಷಣೆ ಮಾಡೋದಕ್ಕೆ ಮುಂಚೆನೆ ಉಚಿತವಾಗಿ ನಮ್ಮ ಕರ್ನಾಟಕದ ಜನರಿಗೆ ಉಚಿತವಾಗಿ ಲಸಿಕೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ಇಲ್ಲಿರುವ ಬಿಜೆಪಿ ಸರ್ಕಾರ ತೆಗೆದುಕೊಳ್ತು, ಇಲ್ಲಿರೋ ಕರ್ನಾಟಕ ಸರ್ಕಾರ ತೆಗೆದುಕೊಳ್ತು. ಆಮೇಲೆ ಕೇಂದ್ರ ನಮಗೆ ನೆರವನ್ನು ಘೋಷಣೆ ಮಾಡ್ತು. ನಮಗೆ ಗೊತ್ತಿರಲಿಲ್ಲ ಕೇಂದ್ರ ಉಚಿತವಾಗಿ ಕೊಡುತ್ತೆ ಅಂಥೇಳಿ. ಅದಕ್ಕೆ ಮುಂಚೆನೇ ನಾವು ಇಂಡೆಂಟ್ ಹಾಕಿ ಹಣ ಕಟ್ಟುವಂಥ ಕೆಲಸವನ್ನು ನಾವು ಮಾಡಿದ್ದು ಅಧ್ಯಕ್ಷರೇ. ನೀವು ಯೋಚನೆ ಮಾಡಬೇಕು ಯಾವ ರೀತಿ ಅಂಥೇಳಿ. ಅಮೆರಿಕಾದಂಥ ಅಭಿವೃದ್ಧಿಗೊಂಡಂಥ ದೇಶದಲ್ಲಿ ಅವರು 31 ಕೋಟಿ ಜನರಿಗೆ 61 ಕೋಟಿ ಲಸಿಕೆ ಹಾಕೋದಕ್ಕೆ, ಡಬಲ್ಲು ಲಸಿಕೆ ಹಾಕೋದಕ್ಕೆ 62 ಕೋಟಿ ಲಸಿಕೆ ಹಾಕೋದಕ್ಕೆ ಅವ್ರು ತೆಗೆದುಕೊಂಡ ಸಮಯ 2 ವರ್ಷ. ಆದರೆ ಇಲ್ಲಿ 138 ಕೋಟಿ ಜನರಿಗೆ ನಾವಿಲ್ಲಿ ಲಸಿಕೆ ಹಾಕೋದಕ್ಕೆ 220 ಡೋಸ್ ಲಸಿಕೆ ಹಾಕೋದಕ್ಕೆ ತೆಗೆದುಕೊಂಡಿದ್ದು ಸಮಯ 15 ತಿಂಗಳು. ಒಂದು ದಾಖಲೆ ಇದು, ಇವೆಲ್ಲವೂ ಒಂದು ದಾಖಲೆ. ಆ ಸಂದರ್ಭದಲ್ಲಿ ಜನ ಸಂಕಷ್ಟಕ್ಕೊಳಗಾಗಬಾರ್ದು ಅಂಥೇಳಿ ಜನ್ಧನ್ ಖಾತೆಗೆ 3 ತಿಂಗಳು 500 ರೂಪಾಯಿ ಹಣ ಹಾಕ್ತು. ಜನ್ಧನ್ ಖಾತೆಗೆ 44 ಕೋಟಿ ಖಾತೆಗೆ ಕೇಂದ್ರ ಸರ್ಕಾರ 500 ರೂಪಾಯಿ, 1,500 ರೂಪಾಯಿ 3 ತಿಂಗಳು 500 ರೂಪಾಯಿ ಹಣ ಹಾಕ್ತು. ಕಳೆದ 3 ವರ್ಷದಿಂದ
84 ಕೋಟಿ ಜನರಿಗೆ, 84 ಜನರಿಗಲ್ಲ, 84 ಲಕ್ಷ ಜನರಿಗಲ್ಲ, 84 ಕೋಟಿ ಜನರಿಗೆ ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಉಚಿತವಾಗಿ ರೇಷನ್ ಕೊಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಅದರ ಲಾಭ ಕರ್ನಾಟಕಕ್ಕೂ ಆಗಿದೆ. ನೀವು ಆಲೋಚನೆ ಮಾಡಿ ಅಧ್ಯಕ್ಷರೇ, ಯಾವ ರೀತಿ ಸಂಕಷ್ಟದಲ್ಲಿ ನಮ್ಮನ್ನು ಪಾರು ಮಾಡುವಂಥ ಕೆಲಸ ನಡೀತು. ಅದೇ ಸಂದರ್ಭದಲ್ಲಿ ಅಪಪ್ರಚಾರ ಮಾಡೋದ್ರ ಮೂಲಕ ದಿಕ್ಕು ತಪ್ಪಿಸೋ ಕೆಲಸವನ್ನ ಕೆಲವರು ಮಾಡ್ತಾ ಇದ್ರು ಅಧ್ಯಕ್ಷರೇ. ಹಾಗಾಗಿ ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಆಗುವ ಲಾಭ ಏನು ಅನ್ನೋದ್ರ ಶಾಂಪಲ್ನ ನಿಮಗೆ ಹೇಳಿದ್ದೇನೆ ಅಧ್ಯಕ್ಷರೇ. ನೀವು ಅದೇ ಥರ ಯೋಚನೆ ಮಾಡಿದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ, ಹೌದಲ್ಲ ಮಾಧುಸ್ವಾಮಿ ಅವರೇ, 5,300 ಕೋಟಿ ರೂಪಾಯಿ ಆ ಯೋಜನೆಗೆ ಹಣಕಾಸಿನ ನೆರವನ್ನು ಕೊಟ್ಟಿದೆ. ಅದೊಂದು ರಾಷ್ಟ್ರೀಯ ಯೋಜನೆ ಅಂಥೇಳಿ ಪರಿಗಣಿಸಿ ಘೋಷಣೆ ಮಾಡಿ 5,300 ಕೋಟಿ ರೂಪಾಯಿ ಕೊಟ್ಟಿದೆ ಅಧ್ಯಕ್ಷರೇ. ಹತ್ತತ್ರ 46,000 ಕೋಟಿ ರೂಪಾಯಿನಷ್ಟು ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕಕ್ಕೆ 46,000 ಕೋಟಿ ರೂಪಾಯಿನಷ್ಟು ರಾಷ್ಟ್ರೀಯ ಹೆದ್ದಾರಿ ಮಂಜೂರಾಗಿದೆ ಅಧ್ಯಕ್ಷರೇ. ಅಷ್ಟು ಮಾತ್ರ ಅಲ್ಲ, ದಾಖಲೆ ಪ್ರಮಾಣದಲ್ಲಿ ರೈಲ್ವೆಗೆ ಹತ್ತತ್ರ 7,500 ಕೋಟಿ ರೂಪಾಯಿಗೂ ಹೆಚ್ಚು ದಾಖಲೆ ಪ್ರಮಾಣದಲ್ಲಿ ರೈಲ್ವೆಗೆ ಮಂಜೂರಾತಿಯನ್ನು ಕೊಟ್ಟಿದೆ ಅಧ್ಯಕ್ಷರೇ. ಇವೆಲ್ಲವೂ ನಮಗೆ ಡಬಲ್ ಇಂಜಿನ್ ಸರ್ಕಾರದಿಂದ ಆಗಿರುವ ಲಾಭಗಳು ಅಧ್ಯಕ್ಷರೇ. ಇವತ್ತು ವಿದೇಶಿ ಬಂಡವಾಳ ಹೂಡಿಕೆನಲ್ಲಿ ಕರ್ನಾಟಕ ನಂಬರ್ 1 ಇದೆ. GST ಸಂಗ್ರಹದಲ್ಲಿ ನಂಬರ್ 2 ಇದೆ. GST ಸಂಗ್ರಹದಲ್ಲಿ ಮಹಾರಾಷ್ಟ್ರ ನಂಬರ್ 1 ಇದ್ದರೆ ನಂಬರ್ 2ನಲ್ಲಿ ಕರ್ನಾಟಕ ಇದೆ. ನಾವು ಕಳೆದ ಸಾಲಿಗೂ ಈ ಸಾಲಿಗೂ ಹೋಲಿಕೆ ಮಾಡಿದ್ರೆ 11,000 ಕೋಟಿ ರೂಪಾಯಿನಷ್ಟು ಹೆಚ್ಚುವರಿ GST ಸಂಗ್ರಹ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಅಧ್ಯಕ್ಷರೇ. ಅಂದರೆ ಇದರಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಏನು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಅಧ್ಯಕ್ಷರೇ. ಇಷ್ಟು ಮಾತ್ರ ಅಲ್ಲ, ಸಂಕಷ್ಟದಲ್ಲಿರುವ ಎಲ್ಲರ ನೆರವಿಗೂ ಕೂಡ ಡಬಲ್ ಇಂಜಿನ್ ಸರ್ಕಾರದ ಸಹಯೋಗದಿಂದ ಇದಕ್ಕೆ ಸಂಕಷ್ಟದಲ್ಲಿರುವಂಥ ಕಾರ್ಮಿಕರಿರ್ಬೋದು, ವಲಸೆ ಕಾರ್ಮಿಕರಿರ್ಬೋದು, ಇವರೆಲ್ಲರ ನೆರವಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಈಗ ಜಾಗತಿಕವಾಗಿ ಕೊರೋನಾ ನಂತರ ಚೀನಾದ ಮೇಲಿನ ನಂಬಿಕೆಯನ್ನು ಜಗತ್ತು ಕಳ್ಕೊಂಡಿದೆ. ಅವರು ಯೋಚನೆ ಮಾಡಿದ್ದಾರೆ, ಹತ್ತತ್ರ $1 ಟ್ರಿಲಿಯನ್ ಬಿಸ್ನೆಸ್ ಆಪರ್ಚುನಿಟಿ ಭಾರತ ದೇಶಕ್ಕೆ ಬರ್ಬೋದು ಅಂತ ಒಂದು ಅಂದಾಜನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ನಾವು ಕರ್ನಾಟಕ ಅದರ ಲಾಭವನ್ನು ಗಿಟ್ಟಿಸ್ಕೋಬೇಕು ಅಂದರೆ ಡಬಲ್ ಇಂಜಿನ್ ಸರ್ಕಾರ ಮುಂದುವರೆದ್ರೆ ಅದರ ಲಾಭ ಕರ್ನಾಟಕಕ್ಕೆ ಆಗುತ್ತೆ ಅಧ್ಯಕ್ಷರೇ. ಹಾಗಾಗಿ ನಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ಅಗಾಧ ಮಟ್ಟದಲ್ಲಿ ತಂತ್ರಜ್ಞಾನ ಮತ್ತು ವಿದೇಶಿ ಬಂಡವಾಳವನ್ನು ಆಕರ್ಷಣೆ ಮಾಡೋದಕ್ಕೆ ಈಗ ಒಂದು ಕಾಲದಲ್ಲಿ 80% ಮೊಬೈಲನ್ನು ವಿದೇಶದಿಂದ ಎಕ್ಸ್ಪೋರ್ಟ್ ಮಾಡ್ಕೋತಿದ್ವಿ. ಯಾವಾಗ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ ಇಂಪೋರ್ಟ್ ಮಾಡ್ಕೋತಿದ್ವಿ. 80% ಮೊಬೈಲನ್ನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೋತಿದ್ವಿ. ಯಾವಾಗ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ ಒಂದು ವಿಷಯವನ್ನು ಮುಂದಿಟ್ಟು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ಕೊಟ್ಟರು, ಆಗಿನಿಂದ ನಾವೀಗ 97% ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಿದ್ವಿ. ಅಂದರೆ 80% ಇಂಪೋರ್ಟ್ ಮಾಡ್ಕೊಳ್ತಿದ್ದ ಕಾಲದಿಂದ 97% ಮೊಬೈಲು ನಮ್ಮ ದೇಶದಲ್ಲಿ ನಮ್ಮ ದೇಶೀಯ ಬಳಕೆಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಡಿಫೆನ್ಸ್ ಸೆಕ್ಟ್ರು, ಆ ಡಿಫೆನ್ಸ್ ಸೆಕ್ಟರ್ ಪರಿಣಾಮವಾಗಿ HAL ಡಿಫೆನ್ಸ್ ಸೆಕ್ಟರ್ ಪರಿಣಾಮವಾಗಿ HALಗೆ ಲೈಟ್ ಕಾಂಪ್ಯಾಕ್ಟು ಯುದ್ಧ ವಿಮಾನಗಳು ತಯಾರು ಮಾಡೋದಕ್ಕೆ HALಗೆ ಸಿಕ್ಕಿದಂಥ ಕಾಂಟ್ರಾಕ್ಟು. ಇವೆಲ್ಲವೂ ಕೂಡ ಆತ್ಮನಿರ್ಭರ ಭಾರತದ ಕಡೆಗೆ ತಗೊಂಡು ಹೋಗುತ್ತೆ. ಆತ್ಮನಿರ್ಭರ ಭಾರತ ಆಗೋ ಸಂದರ್ಭದಲ್ಲಿ ಅದರ ಸಹಯೋಗದಲ್ಲಿ ಕರ್ನಾಟಕ ಇರಬೇಕು ಅಂದರೆ ಡಬಲ್ ಇಂಜಿನ್ ಸರ್ಕಾರ ಇರಬೇಕು. ಇಲ್ಲಾಂದರೆ ಸಣ್ಣ ರಾಜಕಾರಣ ಮಾಡುವಂಥ ಮನಸ್ಥಿತಿ ಇದ್ದರೆ ಅದರ ಲಾಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಧ್ಯಕ್ಷರೇ. ಅದೇ ಥರ ನೀವು ಇವತ್ತು ಟಾಪ್ ಎಕ್ಸ್ಪೋರ್ಟ್ ವಲಯಗಳಾಗಿ ಜವಳಿ, ಔಷಧ, ಆಟೋಮೊಬೈಲ್ ಸೇರಿದಂತೆ 14 ಪ್ರಮುಖ ವಲಯಗಳಲ್ಲಿ
ಭಾರತದಲ್ಲಿ ಹೊಸದಾಗಿ ಉತ್ಪಾದನೆ ಮಾಡುವ ಕಂಪನಿಗಳಿಗೆ ಅವರ ಉತ್ಪಾದನೆಯ ಮಾರುಕಟ್ಟೆ ಮೌಲ್ಯದ ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಆಗಿ ಕೊಡುವ ಯೋಜನೆ ಜಾರಿಗೊಳಿಸಿದೆ ಅಧ್ಯಕ್ಷರೇ. ಈ ಯೋಜನೆಗೆ 5 ವರ್ಷಗಳಲ್ಲಿ ಹತ್ತತ್ರ 1,97,000 ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಸಾಧ್ಯತೆಗಳಿದೆ ಅಧ್ಯಕ್ಷರೇ. ಈ ಹೂಡಿಕೆಯ ಲಾಭ ಇವತ್ತು ನಮಗೇನು ಅಂದರೆ, ನಾವೀಗ ಮುಕ್ತವಾಗಿ ಕರ್ನಾಟಕ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರಿಂದಾಗಿ ಹೂಡಿಕೆನಲ್ಲಿ ನಾವು ನಂಬರ್ 1 ಇದ್ದೀವಿ. ಈಗ FDI ಹೂಡಿಕೆನಲ್ಲಿ ಅತಿ ಹೆಚ್ಚಿರೋದು ಇಡೀ ದೇಶದಲ್ಲಿ ಕರ್ನಾಟಕವೇ ನಂಬರ್ 1 ಇರೋದು ಅಧ್ಯಕ್ಷರೇ. ನೀವು ಸೆಮಿ ಕಂಡಕ್ಟರ್ ಇದರೊಳಗೆ 76,000 ಕೋಟಿ ರೂಪಾಯಿನಷ್ಟು ಹೂಡಿಕೆಗೆ ಇಲ್ಲಿ ಅನುಮತಿ ದೊರಕಿದೆ ಅಧ್ಯಕ್ಷರೇ. ಹೀಗಾಗಿ ಈ ಎಲ್ಲದನ್ನು ಗಮನದಲ್ಲಿಟ್ಕೊಂಡು ಡಬಲ್ ಇಂಜಿನ್ ಸರ್ಕಾರ ಇರಬೇಕು ಅನ್ನೋದು ನನ್ನ ಒತ್ತಾಸೆ ಅಧ್ಯಕ್ಷರೇ. ಇವತ್ತು ಆಪಲ್ ಕಂಪನಿ ಅದು ಜಾಗತಿಕ ಬೇಡಿಕೆ 7ರಷ್ಟು ಸ್ಮಾರ್ಟ್ ಫೋನ್ಗಳನ್ನು ಭಾರತದಲ್ಲಿ ಉತ್ಪಾದನೆ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ಮಾನಸಿಕತೆ ಹೆಂಗಿತ್ತು ಅಂತ ಹೇಳಿದ್ರೆ, ಎಲ್ಲವೂ ಇಂಪೋರ್ಟ್ ಆಗಬೇಕು, ಎಲ್ಲವೂ ಎಲ್ಲವೂ ಅನ್ನೋದನ್ನ ನೀವು ಬಾಯಿ ಬಿಡಿಸಿ ಹೇಳಬೇಕು ಅಂತ ಇಲ್ಲ ಅಂತ ಅನ್ಕೊಂಡಿದ್ದೀರಿ. ಎಲ್ಲವೂ ಇಂಪೋರ್ಟ್ ಆಗಬೇಕು ಅಂದರೆ ಅದು ಮಾತ್ರ ಒಳ್ಳೆಯದು ಅನ್ನೋ ಮನೋಭಾವನೆ ಇತ್ತು. ಆ ಭಾವನೆಯನ್ನು ತೊಡೆದು ಹಾಕಿ ಭಾರತದಲ್ಲಿ ಉತ್ಪಾದನೆ ಆಗೋದಕ್ಕೆ ಜಾಗತಿಕ ಮೌಲ್ಯವನ್ನು ದೊರಕಿಸ್ಕೊಡುವಂಥ ಕೆಲಸವನ್ನು ಡಬಲ್ ಇಂಜಿನ್ ಸರ್ಕಾರ ಮಾಡ್ತಾ ಇದೆ ಅಧ್ಯಕ್ಷರೇ. ಅದಕ್ಕಾಗಿ ಡಬಲ್ ಇಂಜಿನ್ ಸರ್ಕಾರ ಇರಬೇಕಾಗಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಈಗ ರಷ್ಯಾ ಯುಕ್ರೇನ್ ಯುದ್ಧದ ನಡುವಿನ ಸಂಘರ್ಷದ ನಂತರ ಜಾಗತಿಕವಾಗಿ ಒಂದು ಆರ್ಥಿಕ ಸಂಕಷ್ಟ ಶುರುವಾಯಿತು. ಒಂದು ರೀತಿ ಆರ್ಥಿಕ ಸುನಾಮಿ ಅಂತಲೇ ಹೇಳ್ಬೋದು. ಅದು ಅಂದರೆ ಅದರಲ್ಲಿ ಯಾವುದು ಅಂತ ಹೇಳಿದ್ರೆ, ಆಹಾರ ಮತ್ತು ಇಂಧನದ ಬಿಕ್ಕಟ್ಟು, ನಿರಂತರವಾಗಿ ಏರ್ತಕ್ಕಂಥ ಹಣದುಬ್ಬರ, ಬೆಲೆ ಏರಿಕೆ ನಿಯಂತ್ರಣಕ್ಕೆ ಸೆಂಟ್ರಲ್ ಬ್ಯಾಂಕ್ಗಳಿಂದ ಗಣನೀಯ ಮಟ್ಟದಲ್ಲಿ ಏರಿಕೆ ಮತ್ತು ಕುಸಿತಿರ್ತಕ್ಕಂಥ ಆರ್ಥಿಕ ಪ್ರಗತಿ. ಇದರಿಂದಾಗಿ ಬಹುತೇಕ ರಾಷ್ಟ್ರಗಳು ಸಾಲದ ಭಾರಕ್ಕೆ ತುತ್ತಾದು ಆರ್ಥಿಕ ಪರಿಸ್ಥಿತಿ ದುರ್ಬಲಗೊಳ್ತಿರೋದು ನೀವು ಶ್ರೀಲಂಕಾ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಮಾತ್ರ ಅಲ್ಲ, ಯುರೋಪ್ನ ರಾಷ್ಟ್ರಗಳು ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡು, ಇಂಗ್ಲೆಂಡಿನ ಪ್ರಧಾನಮಂತ್ರಿ ಅವರು 1 ತಿಂಗಳಿಗೇನೆ ರಾಜೀನಾಮೆ ಕೊಟ್ಟರು. ಆಸ್ಟ್ರೇಲಿಯಾದ ಪ್ರಧಾನಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಹೌದು, ನ್ಯೂಜಿಲೆಂಡು, ಆಸ್ಟ್ರೇಲಿಯಾ ಸೇರಿದಂತೆ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಈಗ ಎಕನಾಮಿಕ್ ರಿಸೆಷನ್ ಎದುರಿಸ್ತಿರುವಂಥ ಸಂದರ್ಭದಲ್ಲಿ ಭಾರತ ಹೇಗೆ ಆ ಬಿಕ್ಕಟ್ಟನ್ನು ಎದುರಿಸಿ ನಿಲ್ತು ನಾವು ಗಮನಿಸಬೇಕಾಗಿರೋ ಸಂಗತಿ. ವಿಶ್ವಸಂಸ್ಥೆ ವರದಿ ಪ್ರಕಾರ 107 ರಾಷ್ಟ್ರಗಳು 4F ಅಂದರೆ ಫುಡ್ ಕ್ರೈಸಿಸ್, ಫ್ಯೂಯಲ್ ಕ್ರೈಸಿಸ್, ಫೈನಾನ್ಷಿಯಲ್ ಕ್ರೈಸಿಸ್. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ರಾಜ್ಪಾಲ ಅಡ್ರೆಸ್ ಮೇಲೆ ಮಾತಾಡ್ರಿ. ವಿದೇಶದಲ್ಲಿ ಪರದೇಶದಲ್ಲಿ ಹೇಗದೆ ದಯಮಾಡಿ ರಾಜ್ಪಾಲ ಅಡ್ರೆಸ್ ಮೇಲೆ ಮಾತಾಡ್ರಿ. ಅಂದ್ರೆ ಅವರು ರಾಷ್ಟ್ರದ ಪ್ರಧಾನ ಈಗ ನೀವೀಗ ದೇಶಪಾಂಡೆ ಅವರೇ ನೀವು ಹಿರಿಯ ನಾಯಕ, ನೆಕ್ಸ್ಟ್ ನಮ್ ಬಿಜೆಪಿನ ಗೆಲ್ಸಿ ಅಂತ ಹೇಳ್ತಾ ಇದೀಯಪ್ಪ ನೀನು. ಹಿರಿಯ ಸದಸ್ಯರಿದ್ದೀರಿ ನೀವು. ನಾನು ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಅನ್ನು ಹೇಳ್ತಾ ಇದ್ದೆ. ನಾನು ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಬಿಜೆಪಿ ಗೆಲ್ಸಿ ಅಂತ ಡೈರೆಕ್ಟ್ ಹೇಳು. ಈಗ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಬಗ್ಗೆ ಹೇಳ್ತಾ ಇದ್ದೆ, ಏನೇನ್ ಲಾಭ ಆಯ್ತು ಅಂತ ಹೇಳ್ತಾ ಇದ್ದೆ. ಹೇಳ್ಬೇಕಾದ್ರೆ ಬಿಜೆಪಿ ಗೆಲ್ಸಿ ಅಂತ ಹೇಳ್ಬಿಡು. ಡಬಲ್ ಇಂಜಿನ್ ಇವತ್ತು ಗೌರವಾಯುತ ಪ್ರಧಾನಮಂತ್ರಿಗಳು ಭಾಷಣದಲ್ಲಿ ಹೇಳ್ತಾರೆ, ಮತ್ತೆ ಅದಕ್ಕೆ ಮತ್ತೆ ನೀವೇನ್ ಹೇಳೋದಿಲ್ಲ. ಈಗ ನೀವು ಅಸೆಂಬ್ಲಿ ಉಪಯೋಗಿಸ್ತಾ ಇದೀರಲ್ಲ ಕ್ಯಾನ್ವಾಸ್ಗೆ. ಅಧ್ಯಕ್ಷರೇ, ಪಾರ್ಟಿ ಅಧ್ಯಕ್ಷರೇ, ಕ್ಯಾನ್ವಾಸ್ಗೆ ಅಸೆಂಬ್ಲಿ ಉಪಯೋಗಿಸ್ಕೊಳ್ಳೋದು ನಾನು ನೋಡಿರ್ಲಿಲ್ಲ.
CT ರವಿಯವರು ಬಹಳ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ. ಈಗ ಬಹಳ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ ಪಾರ್ಟಿ ಕ್ಯಾನ್ವಾಸ. ಈಗ ಏನಂದ್ರೆ ಹೇಳ್ತೀನಿ ಬರ್ತೀನಿ. ಅವ್ರಿಗೆ ಚಿಂತೆ ಬೇಡ, ಅರ್ಥ ಹಾಕಲ್ವಾ? ಕರ್ನಾಟಕದ ಬಗ್ಗೆ ನಮಗೇನು ಮಾಡಕ್ ಬರಕಲ್ವಾ? ಮಾನ್ಯ ಅಧ್ಯಕ್ಷರೇ, 2024 ಸಾಹೇಬ್ ರೆಡಿ ಆಗಿದ್ದಾರೆ. ಕರ್ನಾಟಕಕ್ಕೆ ಡಬಲ್ ಬಿಜೆಪಿ ಹೇಳ್ತಾ ಇದೆಯಲ್ಲ, ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗೋದು. ತಮಿಳುನಾಡು ಅದರಲ್ಲೇ ಆಗಿದೆ, ಆಂಧ್ರನು ಅದರಲ್ಲೇ ಆಗಿದೆ. ಹೋಗಿ ಚಂದ್ರಶೇಖರ್ ನೋಡಿ, ತೆಲಂಗಾಣ ಈಗ ಒಂದ್ ಕಡೆಯಿಂದ ನೋಡ್ಕೊಂಬಲ್ಲಿ ದಯವಿಟ್ಟು. ಒಂದ್ ಶಾಂಪಲ್ ನೀವು ತೆಗಿಸಿಬೇಕಾದ್ರೆ ಅಧ್ಯಕ್ಷರೇ. ರವಿ ಅವರ, ಈಗ ನೀವು ಭಾರತೀಯ ಜನತಾ ಪಾರ್ಟಿದ ಪ್ರಧಾನ ಕಾರ್ಯದರ್ಶಿಗಳು, ಹಾಗಾಗಿ ರಾಷ್ಟ್ರ ಮಟ್ಟದ ಏನ್ ನಡೀತಾ ಇದೆ ಬಹುತೇಕ ತಾವು ಮರೆತು ಇವತ್ತು ಇಲ್ಲೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾಣಿಸ್ತಿದೆ ರಾಷ್ಟ್ರ ಮಟ್ಟದೆಲ್ಲ. ಹಾಗಾಗಿ ತಾವು ಸೀಮಿತವಾಗಿ ರಾಜ್ಯಪಾಲ ಅಡ್ರೆಸ್ ಮೇಲೆ ಬೇಕಾದ್ರೆ ರಾಜ್ಯ ಬಗ್ಗೆ ನೀವು ಮಾತಾಡ್ಬೋದು. ಖಂಡಿತ ನೀವು ನಿಮ್ಮ ಪ್ರಧಾನ ಕಾರ್ಯದರ್ಶಿ ಇದ್ದಿದ್ದು ನಿಜ, ಆದ್ರೆ ಅದೆಲ್ಲ ಸುದ್ದಿ ಇದೆ, ಏನು ಉಪಯೋಗ ಆಗುದಿಲ್ಲ. ಹಾಗಾಗಿ ಖಂಡಿತ ಮುಂದೆ ಕೇಂದ್ರ ಮಂತ್ರಿ ಆದ್ರೆ ಹೆಂಗ್ ಮಾತಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಕೆಲವು ಸಂಗತಿ ನಿಮ್ಗೆ ಹೇಳ್ಬೇಕಾಗತ್ತೆ. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಒಂದ್ ನಿಮಿಷ ಅವರು ಪ್ರಾರಂಭದಿಂದಲೇ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬಿಟ್ರು. ಅವರು ಪ್ರಾರಂಭದ ಮಾತಿನಿಂದಲೇ, ಹಂಗಾಗಿ ನಿರಂತರವಾಗಿ ಮುಂದಿನ ಚುನಾವಣೆ ಉದ್ದೇಶ ಇಟ್ಕೊಂಡು ಮಾತಾಡ್ತಿದ್ದಾರೆ. ನಾನು ಕೇಂದ್ರದ ವಿಷಯಗಳನ್ನು ಯಾಕೆ ತರ್ತಾ ಇದ್ದೀನಿ ಹೇಳೋದೇ ಇಲ್ಲ. ಅದು ಪ್ರಸ್ತಾಪ ಮಾಡ್ಲೇ ಇಲ್ಲ ಅವರು. ಹಿಂದೆ ಮಾತು ಕೊಟ್ಟಿದ್ದನ್ನು ಪ್ರಸ್ತಾಪ ಮಾಡಿ ಮುಂದಕ್ಕೆ ಮಾತಾಡಿದ್ರೆ ಸರಿ ಆಗೋದು. ಟಾರ್ಗೆಟ್ ರೀಚ್ ಮಾಡಿದ್ದಾರೆ ಏನು ಅಂತ. ಹಾಗಾಗಿ ಅವರು ಭಾರತ ಸರ್ಕಾರ ಬಗ್ಗೆ ಮೋದಿ ಸಾಹೇಬ್ ಮಾಡಿದ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿ ಪ್ರಣಾಳಿಕೆ ಓದಿಸಿದಂಗೆ ಓದಿಸಿದಿರಾ, ಮತ್ತೆ ಅದನ್ನು ಸಮರ್ಥನೆ ಬೇರೆ ಮಾಡ್ತೀರಾ. ಈಗೇನಂದ್ರೆ ಶಿವಲಿಂಗೇಗೌಡರು, ನೀವು ಮಾತಾಡ್ಬೇಕಾದ್ರೆ ನೀವು ಬೆಳಕು ಚೆಲ್ಲಿ. ಇಲ್ಲಿ ನಾನು ಹೇಳಕ್ ಕೊಟ್ಟಿದ್ದೇನು ಅಂದ್ರೆ, ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಯಾವ ರೀತಿ ಬೆನಿಫಿಟ್ ಆಗತ್ತೆ. ಈಗ ಸರಿಯಪ್ಪ, ಕೇರಳದಲ್ಲಿ ಯಾಕೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಇದೆ? ಯಾಕೆ ಜಾಸ್ತಿ ಇದೆ? ರಾಜಸ್ಥಾನದಲ್ಲಿ ಯಾಕೆ ಕರ್ನಾಟಕಕ್ಕಿಂತ ಜಾಸ್ತಿ ಇದೆ? ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ. ಹಿಮಾಚಲ್ ಪ್ರದೇಶದಲ್ಲಿ ಏಕ್ದಮ್ ಯಾಕೆ ಜಾಸ್ತಿ ಮಾಡಿದ್ರು? ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟಿದ್ದಕ್ಕೆ ಅವರು ಅನುಭವಿಸ್ತಾ ಇದ್ದಾರೆ. ಆ ಕೆಟ್ಟ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರಬಾರ್ದಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಸುಮ್ಮನೆ ಹೇಳ್ತಿರೋದಲ್ಲ. ಎಷ್ಟು ಪರ್ಸೆಂಟ್? 60ರಿಂದ 100 ರೂಪಾಯಿವರೆಗೂ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಬಾರ್ದು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇತ್ತು ಅಂದ್ರೆ ಅವಾಗ ಇವ್ರು ಏನು ಅಭಿವೃದ್ಧಿನೇ ಮಾಡಿಲ್ವಾ? ಜನರ ಮುಂದೆ ಬಿಜೆಪಿ ಅವ್ರು ಏನು ಅಭಿವೃದ್ಧಿನೇ ಮಾಡಿಲ್ವಾ? ಅವ್ರ ಲಾಜಿಕ್ ಪ್ರಕಾರ ನೀವು ಯಾಕೆ ಇರ್ಬೇಕು ಅನ್ನೋದನ್ನ ನೀವು ಜನರ ಮುಂದೆ ಡಬಲ್ ಆಗೈತಲ್ಲ ಪೆಟ್ರೋಲ್ ಡೀಸೆಲ್. ನೀವು ಮಾಡ್ತಾ ಬಂದ್ರಿ ಎಲ್ಲ ಭಾರತ ದೇಶದಲ್ಲಿ. ಏನಿದ್ದು ಸತ್ಯವಾದ ಮಾತ್ರ ಹೇಳಿ. ಮಾನ್ಯ ಅಧ್ಯಕ್ಷರೇ, CT ರವಿ ಸಾಹೇಬರು ಒಂದು ಸ್ಪಷ್ಟನೆ ಕೊಡಬೇಕು. ಹೋದ ಬಾರಿ ಎಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು, ಅವಾಗ ರಾಜ್ಯ ಪ್ರಗತಿನೇ ಕಂಡಿಲ್ವಾ ಅವರ ದೃಷ್ಟಿನಲ್ಲಿ? ಏನಾಗಿದ್ದು ಬರೀ ಲಾಸ್ಟ್ 3.5 years ಅಲ್ಲಿ ಅಷ್ಟೇನಾ? ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಇದೆ ಸರ್. ಅವಾಗೇನು ಕರ್ನಾಟಕ ನಾವು ಏನು ಬೆಳಕೆ ಕಂಡಿಲ್ವಾ, ಅಭಿವೃದ್ಧಿನೇ ಕಂಡಿಲ್ವಾ ನಿಮ್ ಟೈಮ್ ನಲ್ಲಿ? ಒಪ್ಕೊಂತೀರಾ? ನಿಮ್ಮ ಆಶಯ ನಂಗೆ ಅರ್ಥ ಆಗಿದೆ. ಇಲ್ಲ ನಿಮ್ಗೆ ಅಂದ್ರೆ ಅವಾಗ ಅಂದ್ರೆ ನೀವು ಅವಾಗ UPA 1 and 2 ಇದ್ದಾಗ ಇಲ್ಲಿ ನೀವು ಆಡಳಿತ ಮಾಡಿದೀರಾ, ಅವಾಗ ನೀವೇನು ಮಾಡಿಲ್ಲ ಅಂತ ನಾನು ಹೇಳಿದೀನಿ. ಕೇಂದ್ರದಿಂದ ಏನು ಸಿಕ್ಕಿಲ್ವಾ? ಇಲ್ಲ, ಖಂಡಿತ ನಿಮಗೆ ನಿಮ್ಮ ಆಶಯ ನಂಗೆ ಅರ್ಥ ಆಗಿದೆ. ನಿಮ್ಮ ತಂದೆಯವರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆನೂ ಹೇಳ್ತೀನಿ. ಈಗ ಆ ರೀತಿ ಕರ್ನಾಟಕದ ಜೊತೆಗೆ ಸಂಬಂಧ ಇಲ್ಲದೆ ಇದ್ರು, ರೈಲ್ವೆ ಮಿನಿಸ್ಟ್ರು ವೈಯಕ್ತಿಕ ಸಂಬಂಧ ಇಲ್ಲದೆ ಇದ್ರು ಅವ್ರು ಕೊಟ್ಟಿರೋ ಕೊಡುಗೆನೂ ಹೇಳ್ತೀನಿ. ನಿತಿನ್ ಗಡ್ಕರಿ ಅವರು ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಕೊಟ್ಟಿರೋ ಕೊಡುಗೆನೂ ಹೇಳ್ತೀನಿ. ಹೇಳದೇ ಇರಲ್ಲ, ನಾ ಹೇಳಿದೆ, ಯಾಕೆಂದ್ರೆ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟೇ ತಾನೇ ಹೋಗ್ಬೇಕು. ಹಾಗಾಗಿ ಹೇಳದೇ ಇರೋದಿಲ್ಲ ಅಧ್ಯಕ್ಷ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ಕೊಟ್ಟ ತೆರಿಗೆ ಕೊಡ್ತಾ ಇದ್ದಾರೆ, ಅದೇನ್ ದೊಡ್ಡ ವಿಷಯ. ಈಗ ಮುಳುಗೆ ಹೋಯ್ತು ಅಂತ ಹೇಳ್ತಿದ್ರಲ್ಲ, ದೇಶದ ಆರ್ಥಿಕ ಸ್ಥಿತಿ ಮುಳುಗೆ ಹೋಯ್ತು, ರಾಜ್ಯದ ಆರ್ಥಿಕ ಸ್ಥಿತಿ ಮುಳುಗೆ ಹೋಯ್ತು. 19% ತೆರಿಗೆ ಸಂಗ್ರಹಣ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕೇಂದ್ರದಲ್ಲಿ ಜಾಸ್ತಿ ಆಗಿದೆ, 21% ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಪ್ರತಿಶತ 21% ತೆರಿಗೆ ಸಂಗ್ರಹ ಕಳೆದ ಸಾರಿಗೆ ಹೋಲಿಸಿದ್ರೆ ಹೆಚ್ಚಿಗೆ ಆಗಿದೆ. ಪ್ರಗತಿ ಆಗಲೇ ಇದ್ರೆ ಮುಳುಗೋಗಿದ್ರೆ ಇವೆಲ್ಲ ಆಗ್ತಿತ್ತಾ? ಈ ತಿಂಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅಂದ್ರೆ ಪ್ರಗತಿ ಆಗದೇ ಇದ್ರೆ
ರವಿ ಡಿಸ್ಟರ್ಬ್ ಮಾಡೋದಿಲ್ಲ, ತಪ್ಪಾಗ್ತದೆ. ಪ್ರತಿಶತ ನಾ ಮಾತಾಡೋ ಪದ್ಧತಿ ಅಲ್ಲ ಇದು. ಹೇಳುವಾಗ ಸ್ವಲ್ಪ ದೇಶದಲ್ಲಿ ಇದ್ದ ನಿರುದ್ಯೋಗ, ದೇಶದಲ್ಲಿ ಬೇರೆ ಬೆಲೆ ಏರಿಕೆ ತತ್ತರಿಸಿ ಹೋಗಿದ್ದಾರೆ ಜನ, ಅದ್ರ ಬಗ್ಗೆ ಸ್ವಲ್ಪ 24% ಹೆಚ್ಚಿಗೆ ಆಗಿದೆ. ಪೆಂಡಿಂಗ್ ಬಿಲ್ಸ್ ಎಷ್ಟು 1,000 ಕೋಟಿ ಅಂತ ಹೇಳಿ. ಈಗ ಬೆಲೆ ಏರಿಕೆ ಸಂದರ್ಭದಲ್ಲಿ ಬೆಲೆ ಏರಿಕೆ ಜಾಗತಿಕ ಕಾರಣಕ್ಕೆ ಬೆಲೆ ಏರಿಕೆ ಆಗಿರೋದು ನಿಜ. ಅದಕ್ಕೆ ಜನರ ನೆರವಿಗೆ ಬರಬೇಕು ಅಂತ ತೆರಿಗೆ ಇಳಿಸಿದಾಗ ಕಾಂಗ್ರೆಸ್ ಬಿಜೆಪಿಯೇತರ ಸರ್ಕಾರಗಳು ತೆರಿಗೆ ಇಳಿಸೋದಕ್ಕೆ ನಿರಾಕರಿಸಿದ್ರಿಂದ ಹೊರಬಿದ್ದಿದ್ದು ಜನರಿಗೆ ಹೊರಬಿದ್ದಿದ್ದು. ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ನೀವು ನಿರಾಕರಿಸ್ತಿದ್ರಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 12 ರಿಂದ 17 ರೂಪಾಯಿ ಹೆಚ್ಚಿಗೆ ಆಗ್ತಿತ್ತು, ಜನರಿಗೆ ಹೊರೆ ಬೀಳ್ತಿತ್ತು. ಆ ಹೊರೆ ತಪ್ಪಿಸಿದೀವಿ ತೆರಿಗೆ ಇಳಿಸಿ. ನೀವು ನಿಮ್ಮ ಅಧಿಕಾರ ಇರುವಂತ ರಾಜಸ್ಥಾನದಲ್ಲಿ ತಪ್ಪಿಸಿಲ್ಲ. ನೀವು ಹಿಮಾಚಲದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮತ್ತೆ ತೆರಿಗೆ ಹೆಚ್ಚಳ ಮಾಡಿದ್ರಿ. ಪಕ್ಕದ ಕೇರಳ ಕರ್ನಾಟಕಕ್ಕಿಂತ 7 ರೂಪಾಯಿ ಡೀಸೆಲ್ ಬೆಲೆ ಹೆಚ್ಚಿಗೆ ಇದೆ. ಕಾರಣ ಏನು ಹೇಳಿ? ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಇಳಿಕೆ ಆಗ್ತಿತ್ತು. ಡಬಲ್ ಇಂಜಿನ್ ಸರ್ಕಾರ ಇಲ್ಲದೆ ಇದ್ದಿದ್ರಿಂದ ನೀವು ನಿರಾಕರಿಸಿದ್ರಿ. ಅದ್ರ ಬರೆ ಬಿದ್ದಿದ್ದು ಯಾರಿಗೆ? ಬಿಜೆಪಿಗೆಲ್ಲ ಬರೆ ಬಿದ್ದಿದ್ದು ರಾಜ್ಯದ ಜನತೆಗೆ. ಆ ರೀತಿ ರಾಜ್ಯದ ಜನತೆಗೆ ಬರೆ ಬೀಳಬಾರ್ದು ಅನ್ನೋದು ನನ್ನ ಉದ್ದೇಶ ಇದೆ. ನೀವು ಮಾತಾಡ್ಬೇಕಾದ್ರೆ ಮಾತಾಡಿ, ದಯಮಾಡಿ ಮಾತಾಡ್ಲಿ. ಮಾತಾಡ್ರಿ ಈಗ ಅಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದಂತೆ, ಕುತ್ಕೊಳ್ಳಿ. ಒಂದು ಬ್ಯಾರೆಲ್ಗೆ ಅವತ್ತು 60-70 ರೇಟ್ ಮಾಡಿದ್ರು. ಈಗ ಯಾಕೆ ಕಡಿಮೆ ಆದ್ರೂ ಸಹ ಇವತ್ತು ನಾವು 100 ರೂಪಾಯಿ ಮೇಲ್ ಕಟ್ತಾ ಇದೀವಿ. ಹಾಕಿದ್ದು ಹಾಕಿದೆ ಅಣ್ಣ. ಅವ್ರು ಇವ್ರು ಅಂತಲ್ಲ, ಒಂದ್ ಬ್ಯಾರೆಲ್ ಬೆಲೆ 140 ಇದ್ದಾಗ 60-70 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗೋದು. ಇವತ್ತೇನಾಗಿದೆ ಅಧ್ಯಕ್ಷರೇ? ಬ್ಯಾರೆಲ್ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಆಗಿದೆ. ಯಾಕೆ 2 ರಾಷ್ಟ್ರ ಅಂತ ಹೇಳಕ್ಕಲ್ಲ? ಯಾಕೆ ಇದು ಅಲ್ಲಿ ಕಮ್ಮಿ ಆದ್ಮೇಲೆ ಇಲ್ಲಿ ಕಮ್ಮಿ ಆಗ್ಬೇಕು ತಾನೆ? ಓಪನ್ ಮಾರ್ಕೆಟ್ ಆದ್ಮೇಲೆ ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ. ಅಧ್ಯಕ್ಷರೇ, ಈ ಕಾರಣಕ್ಕೇನೆ 2013-14ರಲ್ಲಿ ಕೃಷಿ ಕ್ಷೇತ್ರ ಕೇಂದ್ರದಲ್ಲಿ 27,000 ಕೋಟಿ ಇಟ್ಟಿದ್ರೆ ಈಗ 1,15,000 ಕೋಟಿ ಇಟ್ಟಿದೆ. ಕೃಷಿ ಕ್ಷೇತ್ರದ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತಲೇ ರಸಗೊಬ್ಬರದ ಸಬ್ಸಿಡಿಗೆ ಅವರು 65,972 ಕೋಟಿ ಇಟ್ಟಿದ್ರೆ ನಾವು ಈಗ ಕೊಟ್ಟಿರೋದು 2.5 ಲಕ್ಷ ಕೋಟಿ ರೂಪಾಯಿ ರಸಗೊಬ್ಬರ ಸಬ್ಸಿಡಿಗೆ. ಯಾಕೆಂದ್ರೆ ರೈತನಿಗೆ ಕಷ್ಟ ಬರಬಾರ್ದು ಅಂತ ಹೇಳಿ. ಕರ್ನಾಟಕದ ಇಲ್ಲಾಂದ್ರೆ ನಾವು 69,000 ಇಟ್ಟಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಲಿ, ಗೊತ್ತಿದೆ. ಹೌದ್ರಿ, ಮಲ್ಟಿಪಲ್ ಆತ್ಮನಿರ್ಭರ ಆಗಿದ್ರೆ ಪರಿಸ್ಥಿತಿ ಬರ್ತಿತ್ತೇನ್ರಿ? ಇಲ್ಲಿ ನಮ್ಮ ರಾಜ್ಯದ ಹೇಳಿ ನೋಡಿ, ಒಂದು ಚೀಲ ಸಬ್ಸಿಡಿಗೆ DAPಗೆ 2,500 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ. 1,400 ಯೂರಿಯಾ ಕೊಡ್ತಾ ಇದೆ. ದಾಖಲೆ ಪ್ರಮಾಣದ ಸಬ್ಸಿಡಿ ಕೊಡ್ತಾ ಇರೋದು. ಹಿಂದೆ ಯಾವ ಕಾಲದಲ್ಲಿ ಈ ತರ ಸಬ್ಸಿಡಿ ಕೊಟ್ಟಿರ್ಲಿಲ್ಲ. ಯಾಕೆ ಅಂದ್ರೆ ಆತ್ಮನಿರ್ಭರ ಆಗಿದ್ರೆ, ಶಿವಲಿಂಗೇಗೌಡರ ಒಂದು ನಿಮಿಷ, ಪದೇ ಡಿಸ್ಟರ್ಬ್ ಮಾಡಬೇಡಿ. ಆತ್ಮನಿರ್ಭರ ಆಗಿದ್ರೆ, ಈಗ ನೋಡಿ, ಆತ್ಮನಿರ್ಭರ ಆಗಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದ್ ಕಾಲದಲ್ಲಿ ಕೃಷಿ ಕ್ಷೇತ್ರ ಸ್ವಾವಲಂಬಿ ಕ್ಷೇತ್ರ ಆಗಿತ್ತು. ತಪ್ಪು ಆ ನೀತಿಯ ಪರಿಣಾಮವಾಗಿ ನಾವು ಪರಾವಲಂಬಿ ಮಾಡಿದ್ವಿ. ಪರಾವಲಂಬಿಯಾಗಿ ರಸಗೊಬ್ಬರ ಎಲ್ಲ ವಿದೇಶದ ಮೇಲೆ ಇಂಪೋರ್ಟ್ ಮಾಡಿಕೊಂಡು ಅದ್ರ ಮೇಲೆ ಅವಲಂಬಿತ ಆದ್ವಿ. ಈಗ ಹೆಚ್ಚು ಸಬ್ಸಿಡಿ ಕೊಡೋ ಸ್ಥಿತಿ ಬಂದಿದೆ. ಆತ್ಮನಿರ್ಭರ ಕೃಷಿ ಆಗಬೇಕು ಅಂತಾನೆ ತಾನೇ ಪ್ರಧಾನಮಂತ್ರಿಗಳು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ನ ಪ್ರೋತ್ಸಾಹಿಸ್ತಿರೋದು, ಸಾವಯವ ಕೃಷಿಗೆ ಪ್ರೋತ್ಸಾಹಿಸ್ತಿರೋದು. ಇನ್ನೇನಕ್ಕೆ? ಆತ್ಮನಿರ್ಭರ ಆಗಬೇಕು ಅಂತ ಡೆಸ್ಟ್ರಾಯ್ ಮಾಡಿದ್ವಲ್ಲ. 100% ಸ್ವಾವಲಂಬನೆ ಇತ್ತಲ್ಲ. ಬೀಜ ನಮ್ಮದೇ, ಗೊಬ್ಬರ ನಮ್ಮದೇ, ಭೂಮಿ ನಮ್ಮದೇ, ಸ್ವಾವಲಂಬನೆ ಇತ್ತು. ಅದನ್ನ ಪರಾವಲಂಬಿ ಮಾಡಿದ್ವಿ. ಈಗ ಅನುಭವಿಸ್ತಾ ಇದ್ದೀವಿ. ಅದು ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಸಿಗೋದಾ? ಈ ಸಬ್ಸಿಡಿ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ. DAPಗೆ 2,500 ರೂಪಾಯಿ ಒಂದು ಚೀಲಕ್ಕೆ ಸಬ್ಸಿಡಿ ಕೊಡ್ಲಿಲ್ಲ ಅಂದ್ರೆ ಇನ್ನು 2,500 ಜಾಸ್ತಿ ಆಗ್ತಿತ್ತು. 1,400 ಯೂರಿಯಾಕ್ಕೆ ಸಬ್ಸಿಡಿ ಕೊಡ್ಲಿಲ್ಲ ಅಂದ್ರೆ ಇನ್ನು 1,400 ಜಾಸ್ತಿ ಆಗ್ತಿತ್ತು. ಇದನ್ನು ಹೇಳಿ, ಇದು ದಾಖಲೆ ಪ್ರಮಾಣದ ಸಬ್ಸಿಡಿ ಕೊಡ್ತಿರೋದು, ಯಾವ ಕಾಲದಲ್ಲೂ ಕೊಟ್ಟಿರಲಿಲ್ಲ. ಇದನ್ನು ಗಮನಿಸಿ. ಆಮೇಲೆ ಬೆಂಬಲ ಬೆಲೆ ನಿಮಗೆ 2013-14ರಲ್ಲಿ ಒಂದು ಚೀಲ ಭತ್ತಕ್ಕೆ ಇದ್ದಿದ್ದೆಷ್ಟು? 1,310. ಈಗ ಕೊಡ್ತಿರೋದೆಷ್ಟು? 2,040, 2,090. ಅದೇನೇ ಗೋಧಿಗೆ 1,400 ರೂಪಾಯಿ ಕ್ವಿಂಟಾಲಿಗೆ ಮುಂಚೆ ಇದ್ದಿದ್ದು 2013-14ರಲ್ಲಿ ಬೆಂಬಲ ಬೆಲೆ. ಈಗ ಕೊಡ್ತಾ ಇರೋದು 2,125. ರಾಗಿ 3,000 ಎಷ್ಟು ಪಾಟೀಲ್ರೆ? ಬಿಸಿ ಪಾಟೀಲ್ರೆ, ರಾಗಿಗೆ ಒಂದು ಚೀಲಕ್ಕೆ ಬೆಂಬಲ ಬೆಲೆ ಎಷ್ಟು ಕೊಡ್ತಿರೋದು ಈಗ?
3,578 ಯಾವ ಕಾಲದಲ್ಲಿ ಕೊಟ್ಟಿತ್ತು? ಬೆಂಬಲ ಬೆಲೆ. ನೀವು ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತಾ ಯಾವ ಇದ್ದೀರಲ್ಲ ಕಾಲದಲ್ಲಿ ಕೊಟ್ಟಿತ್ತು? ಅಧ್ಯಕ್ಷರೇ, ಒಂದ್ ನಿಮಿಷ ಟೈಮ್ ಕೊಡಿ. ಒಬ್ರದೇ ಒಂದೇ ಮುಖವಾಗಿ ಹೇಳ್ಕೊಂಡು ಹೋದ್ರೆ ಚರ್ಚೆ ಆಗಕ್ಕಲ್ಲ ಅದು. ಒಂದ್ ನಿಮಿಷ ಇರಿ. ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತಾರಲ್ಲ, ಪ್ರಶ್ನೋತ್ತರ ಅಲ್ಲ ಏನು ಇವ್ರು ಮರ್ತೋತಾರೆ. ನೀವು ನೋಟ್ ಮರ್ತೋಗತ್ರಿ. ಬೆಂಬಲ ಬೆಲೆನ ಈಗ ಇದನ್ನೇ ಮರ್ತರೆ ಬಹಳ ವಿಷಯ ಶಿವಲಿಂಗೇಗೌಡ್ರೆ, ಎಲೆಕ್ಷನ್ ಅಲ್ಲಿ ಬಹಳ ವಿಷಯ ನೆನಪಿಟ್ಕೊಳ್ಳೋದಿದೆ. ಇಲ್ಲೇ ಮರ್ತು ಬಿಟ್ರೆ ಜನಗಳಿಗೆ ತೀರ್ಪಿ ಬಿಡೋಣ. ಪ್ಯಾಡು ಪೆನ್ನು ಕೊಡ್ರಿ ಶಿವಲಿಂಗೇಗೌಡ್ರಿಗೆ, ನೋಟ್ ಮಾಡ್ಕೊಂಡ್ಲಿ. ಅಲ್ಲ ರೀ, ಬೆಂಬಲ ಬೆಲೆ ಬಗ್ಗೆ ನೀವು ಮಾತಾಡಿದ್ರಿಂದ ಬೆಂಬಲ ಬೆಲೆನ ಎಷ್ಟಕ್ಕೆ ಬಂದಿತ್ರಿ? 11,750. 11,000 ರೂಪಾಯಿ ನಿರ್ಧಾರ ಮಾಡಿ ಇದ್ದದ್ದು ಎಷ್ಟು ಬೆಲೆ ಎಷ್ಟಿತ್ತು ಸ್ವಾಮಿ? ಗ್ಯಾಸ್ ರೇಟ್ 400 ರೂಪಾಯಿ, ಗ್ಯಾಸ್ ರೇಟ್ 1,100 ರೂಪಾಯಿ ಮಾಡಿದ್ರಿ. ಕುತ್ಕೊಳ್ಳಿ ಒಂದ್ ನಿಮಿಷ, ಆಮೇಲೆ ಮಾತಾಡ್ತೀರಂತೆ. ಜಾಸ್ತಿ ಮಾಡಿದಿರಿ. ವೈಜ್ಞಾನಿಕ ಬೆಲೆ, ಬೆಂಬಲ ಬೆಲೆ ಕಡಿಮೆ ಮಾಡಿ. ಈಗ ನೀವ್ ಹೇಳ್ಬೇಕಾದ್ರೆ ಹೇಳಿ, ಯಾರನ್ನ ಬೇಡ ಅಂತ ಹೇಳಿದೀನ ನೀವ್ ಹೇಳ್ಬೇಕಾದ್ರೆ ನೋಡಿ. ಇದು ಈಗ ಚರ್ಚೆ ಏಕಮುಖವಾಗಿ ಹೋಗ್ತಾ ಇದು ಪ್ರಶ್ನೋತ್ತರ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಪ್ರಶ್ನೋತ್ತರ ಅಲ್ಲ, ಇದು ಪ್ರಶ್ನೋತ್ತರ ಅಲ್ಲ. ನಮ್ಗೊಂದು 10 ನಿಮಿಷ ಕೊಡಿ. ಅರಸೀಕೆರೆ ಟೆನ್ಷನ್ ಇದೀರಿ ಅಂತ ಗೊತ್ತು, ಕೂತ್ಕೊಳ್ಳಿ. ಟೆನ್ಷನ್ ನನಗೆ ಯಾರು ಬರಕಲ್ಲ. ಈ ಇತಿಹಾಸ ಟೆನ್ಷನ್ ಸಿಟಿ ರವಿ ಅವ್ರು ಮಾತಾಡೋದನ್ನ ಬಿಜೆಪಿ ಚುನಾವಣಾ ಪ್ರಚಾರ ಅಂತ ನೀವ್ ಹೇಳ್ತಾ ಇದ್ದೀರಾ. ನೀವ್ ಯಾವ್ದು ಮಾತಾಡ್ತೀರಾ ಈಗ? ಯಾವ ಪ್ರಣಾಳಿಕೆ ಮಾತಾಡ್ತೀನಿ ನೋಡಿರುತ್ತೆ. ಅಲ್ಲ ಈಗ ಯಾವ ನಿಮ್ಗೆ ಪಾರ್ಟಿ ಮೇಲೆ ಮಾತಾಡೋದೇ ಇಲ್ಲ ನಾನು. ಇದೆಲ್ಲನೂ ಇಲ್ಲ, ಹಂಗಾಗಲ್ಲ. ಪಾರ್ಟಿಗೆ ಕಾಂಗ್ರೆಸ್ ಉಪಯೋಗಿಸಬಾರ್ದು. ಖರ್ಚು ಮಾಡಿ ಸದನ ನಡೆಸಿ ಒಂದು ಪಾರ್ಟಿ ಸಿಂಬಲ್ ಹೇಳೋದಲ್ಲ, ಪಾರ್ಟಿ ಪ್ರಣಾಳಿಕೆ ಅನೌನ್ಸ್ ಮಾಡೋದಲ್ಲ. ನೋಡ್ರೆ ನೋಡಿ, ನಿಮ್ಮ ಪಾರ್ಟಿಯ ಲೀಡರ್ ಅವ್ರು ನಿಮ್ಗೆ ಟೈಮ್ ಕೊಟ್ರೆ ನೀವು ಮಾತಾಡಬಹುದು. ಕಾಂಗ್ರೆಸ್ ಪಾರ್ಟಿ ಒಂದು ವಿಶೇಷ ಕೋಟ ಐತೆ, ಅದ್ರ ತಗೊಂಡ್ ಮಾತಾಡ್ತೀವಿ. ಯಾರು ಟೈಮ್ ಕೊಡ್ಬೇಕು ನಿಮ್ಗೆ ಹೇಳಿ? ಅಧ್ಯಕ್ಷರಿಗೆ ವಿಶೇಷ ಕೋಟ ಐತೆ, ಮಾತಾಡೋದು. ಜನತಾದಳನ ಯಾವ ಪಾರ್ಟಿ ಅಧ್ಯಕ್ಷರಿಗೆ ಒಂದು ಪಾರ್ಟಿ ವಿಶೇಷ ಕೋಟ ಐತ್ರಿ. ಡಿಕ್ಲೇರ್ ಮಾಡಿ, ವಿಶೇಷ ಕೋಟ ಐತೆ, ಅದ್ರಡಿ ತಗತೀನಿ ಅಲ್ವಾ? ಇಲ್ಲೇ ಡಿಕ್ಲೇರ್ ಮಾಡಿ. ಅದೇ ಹೇಳಿದ್ನಲ್ಲ ನಾನು. ಈಗ ಅಧ್ಯಕ್ಷರಿಗೆ ಒಂದು ವಿಶೇಷ ಕೋಟ ಇರುತ್ತೆ, ಅವ್ರು ವಿವೇಚನಾ ಕೋಟದಲ್ಲಿ ಮಾತಾಡ್ತಾರೆ. ಅವ್ರಿಗೆ ಇಂಡಿಪೆಂಡೆಂಟ್ ಇದ್ರೆ ವಿವೇಚನಾ ಕೋಟ ಇರ್ತತೆ. ಇಲ್ಲಿ ಇಂಡಿಪೆಂಡೆಂಟು ಅಲ್ಲ ನೀವು. ಯಾಕಲ್ಲ ರೇ, ನಾನು JDS, ಈಗಲೂ JDS. ಇನ್ನು ನಾನು ರಾಜೀನಾಮೆ ಕೊಟ್ಟಲ್ಲ, ಅಲ್ಲಿವರೆಗೂ JDS ಗೊತ್ತಾಯ್ತಾ? ನಾನು ಇನ್ನೂ ರಾಜೀನಾಮೆ ಪಕ್ಷಕ್ಕೆ ಕೊಟ್ಟಲ್ಲ, ನನ್ನ ಸದಸ್ಯತ್ವ ಕೊಟ್ಟಿಲ್ಲ. ನೋಡಿ, ಇಲ್ಲ ಅಂತ ಅವ್ರು ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿಮ್ ಪಾರ್ಟಿ ಅವ್ರು ಡಿಕ್ಲೇರ್ ಮಾಡಿದಾರಲ್ಲ ಅಲ್ಲಿ. ಅವ್ರು ಏನು ಡಿಕ್ಲೇರ್ ಮಾಡಿಲ್ಲ, ಅದ್ ನಮ್ಮಿಷ್ಟ. ಅದ್ ಬೇಡ, ಇಲ್ಲಿ ಆ ರಾಜಕೀಯ ಬೇಡ. ನೀವು ಈ ರೀತಿ ಯಾರು ಕೇಳರಿಲ್ಲ ಹೇಳರಿಲ್ಲ, ಇಲ್ಲಿ ಈ ಕಡೆ ವಿರೋಧ ಪಡಿಸ್ತಿರಲ್ಲ, ಎಲ್ಲೆಲ್ಲ ಹೋಗ್ಯಾರ ಕೆಲಸಕ್ಕೆ. ಚುನಾವಣಾ ಭಾಷಣ ಈಗೇನಂದ್ರೆ ಈಗ ಇಲ್ಲ ಮುಗಿಸ್ಲಿ, ಅವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ರಾಂಗ್ ಮೆಸೇಜ್ ಕೊಡೋದ. ಈ ಸದನ ಮೂಲಕ ರಾಂಗ್ ಮೆಸೇಜ್ ಹೋಗಬಾರ್ದು. ಹಂಗಿದ್ರೆ ನೀವೊಂದು ಮಾತು ಕೊಡಿಸ್ಬೇಕು. ಈಗ ಆ ಸದನದ ಆ ಕಡೆ ಬದಿಯಲ್ಲಿ ಮಾತಾಡೋರು ರಾಜ್ಯಪಾಲರ ಭಾಷಣದ ಮೇಲೆ, ಆ ರಾಜ್ಯಪಾಲರ ಭಾಷಣದಕ್ಕೆ ಸ್ಥೀಮಿತವಾಗಿ ಮಾತಾಡ್ತಾರೆ, ಅದನ್ನ ಹೊಗಳೇ ಮಾತಾಡ್ತಾರೆ ಅಂತ ಒಂದು ಖಾತ್ರಿ ಕೊಡಿ. ನಾನು ಅಷ್ಟಕ್ಕೆ ರಾಜ್ಯಪಾಲರ ಭಾಷಣ ಮಾಡ್ತಾ ಇಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯ ಅಂದ್ರೆ ಈ ಬುಕ್ಕಲ್ಲಿ ಏನ್ ಹೇಳಿದ್ದಾರೆ, ಆ ಬುಕ್ನಲ್ಲಿ ಇರುವಂತದ್ದನ್ನ ವಿಶ್ಲೇಷಣೆ ಮಾಡ್ಬೇಕು. ನಾವ್ ಇಂತಿಂತ ಸಾಧನೆ ಮಾಡಿದೀವಿ ಇಷ್ಟು ವರ್ಷ, 5 ವರ್ಷ. ರಾಜ್ಯಪಾಲರ ಕೈಲಿ ಅದು ಹೇಳ್ಸಿದೀವಿ. ರಾಜ್ಯಪಾಲರು ಹೇಳಿರೋದು ಸತ್ಯ ಇದೆ, ಸಮರ್ಥನೆ ಮಾಡ್ಕೋಬೇಕು. ಸಮರ್ಥನೆ ಮಾಡ್ಕೊಳ್ಳಿ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಹೋದ್ರೆ ರಾಜ್ಯಕ್ಕೂ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಏನ್ ಸಂಬಂಧ? ಈಗ ನಿಮ್ಮ ಅಸಹಾಯಕತೆ ನಂಗೆ ಅರ್ಥ ಆಗತ್ತೆ. ಆಯ್ತು, ಈಗ ನಿಮ್ಮ ಅಸಹಾಯಕತೆನಲ್ಲಿ ಅಸಹಾಯಕತೆ ಇಲ್ಲ, ನಿಮ್ಮ ಅಸಹಾಯಕತೆ ಮಾತಾಡ್ತಾ ಇದ್ದೀರಿ. ಯಾಕೆ ಡೈವರ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅಸಹಾಯಕತೆ ಡೈವರ್ಟ್ ಮಾಡಬೇಡಿ ದಯಮಾಡಿ. ನಿಮ್ಮ ಅಸಹಾಯಕತೆ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅದರಲ್ಲಿ. ಅಯ್ಯ, ದೇಶದಲ್ಲಿ ಎಲ್ಲರೂ ಪಾರ್ಟಿ ಬಿಡ್ತಾರೆ, ಎಲ್ಲರೂ ಸೇರ್ಕೊತಾರೆ, ಯಾರ್ಯಾರು ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಬರ್ತಾರೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ?
ನೀವು ಅದ್ಯಾಕೆ ಅದು ಡೈವರ್ಟ್ ಮಾಡಕ್ ಹೋಗ್ತೀರಾ? ಕೂತ್ಕೊಳ್ಳಿ. ಭಿನ್ನಾಭಿಪ್ರಾಯ ಸಾವಿರ ಬಂದವೆ. ಯಾರ್ಯಾರು ಏನೇನಾಗಿದೆ ಅಂತ ಸೇರ್ಸ್ಕೊಂಡ್ರಿ ಮಾಡ್ಕೊಂಡ್ರಿ ಅದೆಲ್ಲ ಇತಿಹಾಸದಲ್ಲಿ ಇದೆ. ನಾವು ಕೂತ್ಕೊಂಡು ನೋಡಿದೀವಿ. ಎಲ್ಲ ಬೇಡ, ಕಂಟಿನ್ಯೂ ಮಾಡ್ಲಿ. ಇಟ್ಟು ಸ್ವಲ್ಪ ಬಿಡಿ ಇದಕ್ ಬನ್ನಿ, ಲೋಕಲ್ಲಿ ಬನ್ನಿ. ಕರ್ನಾಟಕ ರಾಜ್ಯಕ್ಕೆ ನೀವು ಆದಾಯ ಹೆಚ್ಚಾತು ಅಂದ್ರೆ ಆದಾಯ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಮಾತಾಡ್ಲಿ ಅವರು. ಆಮೇಲೆ ಅವ್ರು ಚರ್ಚೆ ಬಂದಾಗ ಅವ್ರು ಮಾತಾಡ್ಲಿ, ಯಾರು ಬೇಡ ಅಂತ ಹೇಳಿದಾರೆ. ಈಗ ಸಭಾಧ್ಯಕ್ಷರೇ ನೋಡಿ, ಇವಾಗ ನಾನು ಅವ್ರು ಮುಗಿಸ್ತಾ ಇದ್ದಾರೆ. ನೀವು ಫಸ್ಟ್ ಶಾಂತತೆಯಿಂದ ಒಂದು ಸ್ವಲ್ಪ ಮುಗಿಸ್ಕೊಳ್ಳಿ ಅವರು, ಆಮೇಲೆ ನೀವು ಮುಂದುವರಿಸ್ತಿರಂತೆ. ಈಗ ಸಭಾಧ್ಯಕ್ಷರೇ, ಡಬಲ್ ಇಂಜಿನ್ ಸರ್ಕಾರ ಬರೋದಕ್ಕೆ ಮುಂಚೆ ನಮ್ಮ ಸನ್ಮಾನ್ಯ ಅಶೋಕ್ ಅವರ ಕಂದಾಯ ಇಲಾಖೆ ಬರುತ್ತೆ. ಅತಿವೃಷ್ಟಿ ಆದಾಗ ಎಷ್ಟು ಕೊಡ್ತಾ ಇದ್ರು? ಒಂದು ಮನೆ ಪೂರ್ತಿ ಹಾನಿ ಆದರೆ ಎಷ್ಟು ಕೊಡ್ತಾ ಇದ್ರು? 1,20,000, 95,000 ಕೇಂದ್ರ ಸರ್ಕಾರ, ಉಳಿದಿದ್ದು ಇಲ್ಲಿವರು ಸೇರಿಸಿ 1,20,000 ಕೊಡ್ತಿದ್ರು. ನಾವು ಡಬಲ್ ಇಂಜಿನ್ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರದ ಜೊತೆಗೆ 4,05,000 ಅಂತ ಸೇರಿಸಿ 5 ಲಕ್ಷ ಕೊಡ್ತಾ ಇದ್ದೀವಿ. ಇದು ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್. ಇದು ಅವ್ರು ಹೇಳಿದ ಲೋಕಲ್ ಅಂತ. ಇದಕ್ಕೂ ಸಂಕಲ್ಪ ಎಲ್ಲೋಡಿ ನಿಮ್ಮ ಅವಧಿ ಬಂದಂತೆ. ಶಿವಲಿಂಗೌಡ್ರೆ ಪ್ಲೀಸ್ ಕುತ್ಕೊಳ್ಳಿ. ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ 4,05,000 ಹೆಚ್ಚಿಗೆ ಮಾಡ್ತು. ಇಡೀ ದೇಶದಲ್ಲಿ ಈ ರೀತಿ ಹೆಚ್ಚಿಗೆ ಕೊಡ್ತಿರುವ ಏಕೈಕ ರಾಜ್ಯ ಅದು ಕರ್ನಾಟಕ. ಅಷ್ಟು ಮಾತ್ರ ಅಲ್ಲ, ಈ ಪ್ರಮಾಣದಲ್ಲಿ ಇನ್ಯಾವುದೂ ಕೊಟ್ಟಿಲ್ಲ. ಯಾವ ಪಕ್ಷ ಇದ್ದಾಗಲೂ ಕೊಟ್ಟಿಲ್ಲ ಮನೆ ಹಾನಿಗೆ. ನಿಮಗೆ ಅದಷ್ಟು ಮಾತ್ರ ಅಲ್ಲ, ನಿಮಗೆ ಅಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಪಕ್ಕದಲ್ಲಿ ಕೊಡಗುಯಲ್ಲಿ 10 ಲಕ್ಷ ರೂಪಾಯಿ 9 ಲಕ್ಷ ಚಿಲ್ಲರೆ 10 ಲಕ್ಷ ಕೊಟ್ಟಿಲ್ವಾ? ರವಿ ಅವರೇ ಮರ್ತೀರಾ? ನೀವು ಸಾರ್ವತ್ರಿಕವಾಗಿ ಹೆಚ್ಚಿಗೆ ಮಾಡಿದ್ದೀರಾ? ಅಲ್ಲ, ಹೆಚ್ಚಿಗೆ ಮಾಡಿದ್ದೀರಾ? ಕೊಟ್ಟಿದೀವಲ್ಲ, ಹೇಳಿ ಹೆಚ್ಚಿಗೆ ಏನ್ ಮಾಡಿದ್ದೀರಿ? 10 ಲಕ್ಷ ನೀವು ಹೇಳ್ಬೇಕಾದ್ರೆ ಹೇಳಿ ಸರ್. ಕಟ್ಕೊಟ್ಟಿರ್ತಕ್ಕಂಥದ್ದು ತಾವ್ ಹೇಳ್ತಾ ಇರ್ತಕ್ಕಂಥದ್ದು 5 ಲಕ್ಷ. ಮುಖ್ಯಮಂತ್ರಿ ಇನ್ನು ಬಂದೇ ಇಲ್ಲ. ಈ ತರ ರಾಜ್ಯದಲ್ಲಿ 3,648 ಈಗ 3,03,648 ಮನೆ ಹಾನಿಯಾಗಿದ್ದು 3,594,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದೆ. 3,594 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡಿದೆ. 3,03,648 ಮನೆಗಳಿಗೆ 3,594,000 ಹಣವನ್ನು ವೆಚ್ಚವನ್ನು ಮಾಡಿದ್ದೀವಿ. ಇದು ಡಬಲ್ ಇಂಜಿನ್ ಸರ್ಕಾರ ಮಾಡಿರೋದು, ಬೇರೆ ಇನ್ಯಾರೂ ಮಾಡಿರೋದಲ್ಲ. ನೀವೇನು ಮಾಡಿಲ್ಲ ಅಂತ ಅನ್ನೋಂಗಿಲ್ಲ. ಈಗ 2009ರಿಂದ 2014ರವರೆಗೆ ಕರ್ನಾಟಕದಿಂದ ರೈಲ್ವೆ ಸಚಿವರು, ಕ್ಯಾಬಿನೆಟ್ ಸಚಿವರು ಕರ್ನಾಟಕದವರೇ ಆಗಿದ್ದರು. ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಈ ರಾಜ್ಯದ ಒಬ್ಬರು ಹಿರಿಯ ರಾಜಕೀಯ ನೇತಾರರು. ಅವರು ರೈಲ್ವೆ ಕ್ಯಾಬಿನೆಟ್ ಸಚಿವರಾಗಿದ್ದರು. ಅವರು ರೈಲ್ವೆ ಕ್ಷೇತ್ರದಲ್ಲಿ ಸಮಗ್ರ ಹೂಡಿಕೆ ಕೊಟ್ಟಿದ್ದು 835 ಕೋಟಿ ರೂಪಾಯಿ ಅವ್ರ ಕಾಲದಲ್ಲಿ ಹೂಡಿಕೆ ಆಯಿತು. 835 ಕೋಟಿ ರೂಪಾಯಿ ಅವ್ರ ಕಾಲದಲ್ಲಿ ಕರ್ನಾಟಕದಲ್ಲಿ ರೈಲ್ವೆ ಹೂಡಿಕೆ ಆಯಿತು. ಅಂದರೆ ನಿಮಗೆ ಆ ಹೂಡಿಕೆ ಆದರೆ 2023-24ನೇ ಸಾಲಿನಲ್ಲಿ ಕರ್ನಾಟಕದಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಆಗಿರೋ ಈಗಿನ ಹೂಡಿಕೆ, ಇದುವರೆಗಿನ ಹೂಡಿಕೆ 7,850 ಕೋಟಿ. ಅಂದರೆ ಮೋದಿ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ರೈಲ್ವೆ ಯೋಜನೆಗೆ ಆಗಿರುವ ಹೂಡಿಕೆ 7,850 ಕೋಟಿ. ಅಂದರೆ ನೀವು UPA ಅವಧಿ ಮತ್ತು NDA ಅವಧಿ ನೀವು ತುಲನೆ ಮಾಡಿ. ಈಗ ನಮಗೆ ಇದನ್ನು ನಾನೇನು ಹೇಳೋ ಉದ್ದೇಶ ಇರಲಿಲ್ಲ, ಆದರೆ
ಹಿಂದೇನೂ ಆಗಿರಲಿಲ್ವಾ ಅಂತ ಹೇಳಿದರೆ ಹಿಂದೆನೂ ಆಗಿದೆ, ಆಗಿಲ್ಲ ಅಂತ ಹೇಳಿಲ್ಲ. ಅವತ್ತಿನ ಕಾಲಕ್ಕೆ ಅದು ರೆಕಾರ್ಡೇ, ಆದರೆ ಈ ಪ್ರಮಾಣದಲ್ಲಿ ಹೂಡಿಕೆ ಆಗಿರಲಿಲ್ಲ. ಆವಾಗ ಅವರ ಅವಧಿಯಲ್ಲಿ ಕೊಟ್ಟಿದ್ದು 835 ಕೋಟಿ ಹೂಡಿಕೆ ಆದರೆ ಈಗ ಆಗಿರೋದು 7,850 ಕೋಟಿ ರೂಪಾಯಿ ಹೂಡಿಕೆ. ಯಾವ್ದು ಹೆಚ್ಚು ಅಂತ ಯೋಚನೆ ಮಾಡಿ ರವಿ ಸರ್. ಈಗ ಕರ್ನಾಟಕದ ಬಗ್ಗೆ ಪರ್ಸೆಂಟೇಜ್ ಹೇಳ್ಬಿಡಿ ಅಣ್ಣ. ಬಜೆಟ್ ಅಲ್ಲಿ ಪರ್ಸೆಂಟೇಜ್ ಹೇಳಿ. ಅವತ್ತು ಬಜೆಟ್ ಕಮ್ಮಿ ಇತ್ತು, ಕಮ್ಮಿ ಕೊಟ್ಟಿರ್ತಾರೆ. ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಇದೆ, ಅದೊಂದು ಪರ್ಸೆಂಟೇಜ್ ಪ್ರಕಾರ ಹೇಳಿ, ಅದಾರು ಗೊತ್ತಾಗುತ್ತೆ. ಆಮೇಲೆ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಮಾಡಿದೆ ಅಂತ ಯಾರು ಹೇಳಕ್ ಬರಲ್ಲ. ಅಧ್ಯಕ್ಷರೇ ಈಗ ಮಾನ್ಯ ಖರ್ಗೆ ಅವರು ಎಷ್ಟು ಹೂಡಿಕೆ ತಂದಿದ್ರು? ಅವ್ರು ಆಗಿದ್ದು ಒಂದೇ ವರ್ಷ 800 ಕೋಟಿ ಪ್ಲಸ್ ರೈಲ್ವೆ ಡಿವಿಷನ್ ತಂದಿದ್ರು. ಐ ಆಮ್ ನಾಟ್ ಡಿಬೇಟಿಂಗ್ ದಟ್. ರೈಲ್ವೆ ಡಿವಿಷನ್ ಹೋಗ್ಬಿಟ್ಟಿದೆ ಈಗ ವಾಪಸ್ಸು. ರೈಲ್ ವೀಲ್ ಫ್ಯಾಕ್ಟರಿ ತಂದಿದ್ರು, ಅದನ್ನು ಕೂಡ ಹೋಗ್ಬಿಟ್ಟಿದೆ ವಾಪಸ್ಸು. ಯಲಹಂಕನಲ್ಲಿ ಎಕ್ಸ್ಪಾನ್ಷನ್ ಮಾಡಿದ್ರು ರೈಲ್ ವೀಲ್ ಫ್ಯಾಕ್ಟರಿ ಪ್ಲಸ್ ಕಡೆಚೂರಿನಲ್ಲೂ ಅದನ್ನು ಹೋಗ್ಬಿಟ್ಟಿದೆ. ಕೆಲವು ವಿಷಯಗಳನ್ನ ಒಂದೇ ವರ್ಷದಲ್ಲಿ ಅಷ್ಟಾಗಿದೆ. ಇವ್ರು 10 ವರ್ಷದಲ್ಲಿ 7,000 ಅಂತ ಇದ್ದಾರೆ. ಕೆಲವು ವಿಷಯಗಳನ್ನು ಹೇಳಲೇಬೇಕಾಗತ್ತೆ ಅಧ್ಯಕ್ಷರೇ. ಈಗ ನಾವು ಚಿಕ್ಕಮಗಳೂರಿಗೆ ನಾನು ಮಂತ್ರಿಯಾಗಿದ್ದ ಅವಧಿಯಲ್ಲಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಿಸಿದ್ದೆ. ಆಮೇಲೆ ನಮ್ಮ ಸರ್ಕಾರ ಹೋಯಿತು, ಮೆಡಿಕಲ್ ಕಾಲೇಜಿನ ₹1 ಮಾಡಲಿಲ್ಲ 6 ವರ್ಷ. ಅದು ಲೆಕ್ಕದಿಂದ ಹೊರಗೆ ಇಟ್ಬಿಟ್ಟಿದ್ರು. ಈಗ ಚಿಕ್ಕಮಗಳೂರು ಮಾತ್ರ ಅಲ್ಲ, ಚಿಕ್ಕಮಗಳೂರು, ಹಾವೇರಿ, ಯಾದಗಿರಿ, ಚಿಕ್ಕಬಳ್ಳಾಪುರ 4 ಮೆಡಿಕಲ್ ಕಾಲೇಜು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು. ಒಂದೊಂದು ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂನಿಟ್ ಕಾಸ್ಟು 630 ಕೋಟಿ ರೂಪಾಯಿ. ಬರಲಿ ಡಿಬೇಟಿಗೆ. 630 ಕೋಟಿ ರೂಪಾಯಿ ಯಾವ ಕಾಲದಲ್ಲೂ ಕೊಟ್ಟಿರಲಿಲ್ಲ. ಅಂದರೆ ರಾಜಕೀಯವಾಗಿ ಯಾರೋ ಒಬ್ಬ ವ್ಯಕ್ತಿಯನ್ನ ದೂರ ಇಡೋದು ಬೇರೆ, ಇಡೀ ಜಿಲ್ಲೆಯ ಜನತೆಯನ್ನೇ ದೂರ ಇಟ್ಬಿಟ್ಟಿದ್ರು. 6 ವರ್ಷ ₹1 ಬಿಡುಗಡೆ ಮಾಡ್ದಂಗೆ. ನಾನು ಪ್ರಶ್ನೆ ಕೇಳ್ತೀನಲ್ಲ, ಯಾವ ಮುಖ ಇಟ್ಕೊಂಡು ಚಿಕ್ಕಮಗಳೂರಿಗೆ ಬಂದು ಓಟ್ ಕೇಳ್ತೀರಿ ಅಂತ ರಾಜೇಗೌಡರೇ ನಾನು ಮಾತಾಡಲೇಬೇಕಲ್ಲ, ನಾನು ಕೇಳಲೇಬೇಕಲ್ಲ. ನೀವು ಅನ್ಯಾಯ ಮಾಡಿದ್ರಿ ಅಂತ ಹೇಳಲೇಬೇಕಲ್ಲ. ಯಾವ ಮುಖ ಇಟ್ಕೊಂಡು ಯಾದಗಿರಿಗೆ ಓಟ್ ಕೇಳ್ತೀರಿ ಅಂತ ಯಾದಗಿರಿ ಜನ ಕೇಳಲೇಬೇಕಲ್ಲ. ಅಂದರೆ ಯಾವುದನ್ನು ಸುಮ್ಮನೆ ಹೇಳ್ತಿರೋದಲ್ಲ ಅಧ್ಯಕ್ಷರೇ. ಕೆಲವೆಲ್ಲ ಈಗ ಚಿಕ್ಕಮಗಳೂರಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು 1979ರಲ್ಲಿ ಉಪಚುನಾವಣೆ ನಿಂತಿದ್ರು. ವೀರೇಂದ್ರ ಪಾಟೀಲ್ರು ಇಂದಿರಾ ಗಾಂಧಿಯವರ ವಿರುದ್ಧ ಅಭ್ಯರ್ಥಿ, ಜನತಾ ಪರಿವಾರದ ಅಭ್ಯರ್ಥಿ. ಶಿವಲಿಂಗೇಗೌಡರು ಬಹುಶಃ ಅವಾಗ ಜನತಾ ಪರಿವಾರದಲ್ಲೇ ಇದ್ದರು. ಈಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಾರೆ. ಜನತಾ ಪರಿವಾರದಲ್ಲೇ ಇದ್ದರು. ಆ ಜನತಾ ಪರಿವಾರದ ಅಭ್ಯರ್ಥಿಯಾಗಿದ್ದ ಕಾಲದಲ್ಲಿ ಜನ ಸ್ಥಳೀಯ ವೀರೇಂದ್ರ ಪಾಟೀಲ್ರನ್ನ ಸೋಲಿಸಿ ಇಂದಿರಾ ಗಾಂಧಿಯವ್ರನ್ನ ಗೆಲ್ಲಿಸಿದ್ರು. ಇಂದಿರಾ ಗಾಂಧಿಯವರು ಅಶ್ಯೂರೆನ್ಸ್ ಕೊಟ್ಟಿದ್ರು, ಚಿಕ್ಕಮಗಳೂರು ರೈಲು ಯೋಜನೆ ಕೊಡ್ತೀನಿ ಅಂತೇಳಿ. ಆಮೇಲೆ ಇಲ್ಲಿಂದ ಹೋದ್ರು, ಯೋಗ ಜನತಾ ಪರಿವಾರ ಸರ್ಕಾರ ಬಿದ್ದು ಮತ್ತವ್ರು ಪ್ರಧಾನಮಂತ್ರಿ ಆದರು. ಬರಲಿಲ್ಲ ರೈಲ್ವೆ ಯೋಜನೆ ಬರಲಿಲ್ಲ. ಆಮೇಲೆ ರೈಲ್ವೆ ಯೋಜನೆ ಪೂರ್ಣ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ ಹಣ ಕೊಟ್ಟರು. ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿರುವಂಥ ಸೀಲು ಒತ್ತಿದ್ರು. 2003ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಪ್ರಧಾನಮಂತ್ರಿಯಾಗಿ 2 ಕೋಟಿ ಕೊಟ್ಟು ಆ ಯೋಜನೆಗೆ ಸರ್ವೆ ಕೊಟ್ಟರು. ಅವಾಗ BL ಶಂಕರ್ ನಮ್ಮ ಸಂಸದರು 2 ಕೋಟಿ ಕೊಟ್ಟರು. ಅಂದರೆ ಹೇಳಬೇಕಾದ್ರೆ ಇಂದಿರಾ ಗಾಂಧಿ ಅವರೇ ಹೇಳಿದ್ದು, ಇಂದಿರಾ ಗಾಂಧಿ ಅವರೇ ಅಡಿಗಲ್ ಹಾಕಿದ್ದು ನಿಜ. ಇಂದಿರಾ ಗಾಂಧಿ ಅವರು ಅಡಿಗಲ್ ಹಾಕಿದ್ದು ನಿಜ. ಆಮೇಲೆ ಅಡಿಗಾಲ್ನ ಸಮಾಧಿ ಮಾಡಿದ್ದು ನಿಜ. ಆ ಸಮಾಧಿಯಿಂದ ಮತ್ತೆ ವಾಪಸ್ ತಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿಯಿಂದ ಹೊರಗೆ ತರೋದಕ್ಕೆ ಹಣ ಕೊಡಬೇಕಾಗಿದ್ದು ನಿಜನೇ. ದೇವೇಗೌಡ ಸಾಹೇಬ್ರ ಕಾಲದಲ್ಲಿ ಸರ್ವೆ ಆಗ್ಲಿಲ್ವಾ? ಅದು ಖಂಡಿತ ಹೇಳಿದ್ನಲ್ಲ, 2 ಕೋಟಿ ಕೊಟ್ಟಿದ್ರು. ಸರ್ವೇನೇ ಮುಖ್ಯ ಅಲ್ವಾ ರೈಲ್ವೆಗೆ? ಸರ್ವೆ ಇಲ್ದಿರ ಹೇಳಿದ್ನಲ್ಲ, ಇಲ್ಲ ಅಂತ ಹೇಳಿಲ್ಲಲ್ಲ. ದೇವೇಗೌಡರಿಗೆ ಕೊಡಬೇಕಾದ ಕ್ರೆಡಿಟ್ 1% ಕಡಿಮೆ ಮಾಡಲ್ಲ. ಯಾಕೆಂದ್ರೆ ನಮ್ಮ ಅಪ್ಪನೇ ದೇವೇಗೌಡರ ಅಭಿಮಾನಿಯಾಗಿದ್ರು. ನಾನು 1000 ಸರಿ ಹೇಳಿದ್ದೀನಿ. ನಮ್ಮ ಅಪ್ಪನ ಮಾತು ಕೇಳಿದ್ರೆ ನಾನು ದೊಡ್ಡಗೌಡ್ರಿಗೆ ಜಯಂತ್, ಸಣ್ಣಗೌಡ್ರಿಗೆ ಜಯಂತ್, ಮರಿಗೌಡ್ರಿಗೆ ಜಯಂತ್ ಇದ್ದೆ. MLA ಆಗಕ್ಕೆ ಆಗ್ತಾನೆ ಇರಲಿಲ್ಲ, ಮಂತ್ರಿ ಆಗಕ್ಕೆ ಆಗ್ತಾನೆ ಇರಲಿಲ್ಲ ಅಂತ 1000 ಸರಿ ಹೇಳಿದ್ದೀನಿ. ನಾನು 1000 ಸರಿ ಹೇಳಿದ್ದೀನಿ. ನಾನು ನಮ್ಮ ಅಪ್ಪನ ಮಾತು ಕೇಳದೇ ಇದ್ದಿದ್ರಿಂದ ಇಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಹೇಳ್ಕೊಡ್ತು. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತನ ಮಗ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ 4 ಸರಿ MLA ಆಗಿ ನಿಂತಿದ್ದೀನಿ. ನಮ್ಮ ಅಪ್ಪನ ಮಾತು ಕೇಳಿದ್ರೆ ಇಲ್ಲ, ಅದಾಗಿದ್ರು ಪುಣ್ಯ, ಅದು ಆಗ್ತಿರ್ಲಿಲ್ಲ.
ಅದು ಆಗ್ತಿರ್ಲಿಲ್ಲ. ಇನ್ನ ಎಷ್ಟು ಟೈಮ್ ಬೇಕು? ಇನ್ನ ಎಷ್ಟು ಟೈಮ್ ಬೇಕು? ಪೀಠಿಗೆಲ್ಲಿದ್ದೀರಾ? ಪೀಠಿಗೆಯಿಂದ ಬಹಳ ಮುಂದೆ ಬಂದಿದ್ದೀರಾ? ತೊಂದರೆ ಇಲ್ಲ, ನೀವು ಊಟ ಆದ್ಮೇಲೆ ಕೊಡಿ. ಇನ್ನು ಬಹಳ ವಿಷಯಗಳಿದೆ. ಅಂದ್ರೆ ಹೇಳಕ್ಕೆ ಹಂಗೆ ಹೇಳ್ಬೋದು ಅಧ್ಯಕ್ಷರೇ. ಇವತ್ತು ನೋಡಿ, ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಎಲ್ಲೋದ್ರು ನಮ್ಮ ಬಸವನಗೌಡರು. ಶಿವಮೊಗ್ಗದ ವಿಮಾನ ನಿಲ್ದಾಣ 27ನೇ ತಾರೀಕು ಪ್ರಧಾನಮಂತ್ರಿಗಳು ಉದ್ಘಾಟನೆಗೆ ಬರ್ತಿದ್ದಾರೆ. ಪ್ರಧಾನಮಂತ್ರಿಗೆ ಹಂಗೆ ನೀವು ಹೇಳ್ಬೋದು. ಹಾಸನಕ್ಕೆ ದೇವೇಗೌಡರು ಇದ್ದಾಗಲೇನೆ ವಿಮಾನ ನಿಲ್ದಾಣದ ಯೋಜನೆ ತಯಾರಿಸಿದ್ದು ನಿಜ. ಏನಾಯ್ತು? ಯಾರು ಅಟಕಾಯಿಸ್ತಾರ? ಯಾರು ನಿಲ್ಸಿದ್ಯಾರು? ಯಾಕೆ ನಿಂತ್ಕೊಳ್ತು? ಆಮೇಲೆ ಊಟ ಮಾಡ್ಬಿಟ್ಟು ಈಗ ಕಾಮಗಾರಿ ಪ್ರಾರಂಭ ಮಾಡಕ್ಕೆ ಯಾಕೆ ಬಿಜೆಪಿ ಸರ್ಕಾರ ಬರ್ಬೇಕಾಯ್ತು? ರಾಯಚೂರಾಗೂ ವಿಮಾನ ನಿಲ್ದಾಣ ಬರುತ್ತೀಗ, ಚಿಕ್ಕಮಂಗ್ಳೂರಿಗೂ ಏರ್ ಸ್ಟ್ರಿಪ್ ಬರುತ್ತೆ, ಕಾರವಾರಕ್ಕೂ ವಿಮಾನ ನಿಲ್ದಾಣ ಬರುತ್ತೆ. ಅಂದ್ರೆ ಹೇಳಿ ದಶಕಗಳ ಕಾಲ ಹೇಳ್ತಾನೇ ಹೋಗೋದು. ಈಗ ನೀವು ಲೆಕ್ಕ ಹಾಕಿ, 1-2 ವರ್ಷದಲ್ಲಿ ಒಂದು ವಿಮಾನ ನಿಲ್ದಾಣ ಸಾರ್ವಜನಿಕರಿಗೆ ಲೋಕಾರ್ಪಣೆಗೊಳ್ಳುವ ಲೆವೆಲಿಗೆ ಬರುತ್ತೆ ಅಂತ ಹೇಳಿದ್ರೆ ಇದು ಬದ್ಧತೆ. ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಬದ್ಧತೆ ಇರುತ್ತೆ. ಊಟ ಮಾಡ್ಬಿಟ್ಟು ಮಾಡೋಣ ಖಂಡಿತ. ಈಗ ಸದನವನ್ನ 3 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.